చెప్పు 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 ಹೆಂಗೆ ಕೊಡ್ಚೆ చెప్పేసి సన్నితో కన్ను ముచ్చిలే కన్ను ముచ్చి చెప్పులే చెప్పు ಹಲೋ ಹಾಯ್ ಬನ್ನಿ 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 ಜನರೇ ಲೈಕ್ ಒನ್ ಲೈಕ್ ಪ್ಲೀಸ್ ವೆಲ್ಕಮ್ ನಿಮಗೆ ವೆಲ್ಕಮ್ ಬನ್ನಿ ಲೈಕ್ ಕೊಟ್ರಿ ಬಂದ್ರಾ ಇಲ್ವಾ ಮೆಸೇಜ್ ಮಾಡಿ ಬನ್ನಿ ಗೊತ್ತಾಯ್ತು ಗೊತ್ತಾಣಿ ಎಂಕೊಂದು ಎನ್ನ ರೇವತಿ ಸಿಸ್ಸೇ ಬತ್ತಿ ನಿಂದು ಗೊತ್ತಾಂಡೆ ಎಂಕೀನಿ ಥ್ಯಾಂಕ್ ಯು ಸೋ ಮಚ್ ರೇವತಿ ಅವರೇ ಥ್ಯಾಂಕ್ ಯು ಮನಸ್ಸಾಂಡೆ ರೇವತಿ ಸಿಸ್ಸ ನೀವಿರ್ನಾ ದಾದಾ ಸ್ಪೆಷಲ್ ಇವನ್ನಿ ಇನಿ ಮನಸ್ಸಿಗೆ ದಾದೆ ಇಬ್ಬರು ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ಬಂದು ಸಪೋರ್ಟ್ ಮಾಡಿ ಜಪ್ಲೆ ರೇವತಿ ಸೀಸ್ ದೂರ ಪೋಯರು 2 ಮೆಂಬರ್ಸ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಅಲ್ವಾ ಯಾಕೆ ಐಡಲ್ಲಿದ್ದೀರಿ ಒಣಸಾಂಡಿಯೇ ಸಿಸ್ ಚಿಕನ್ ಅಂದೆ ಚಿಕನಾ ಎಂಕ ತೆತ್ತಿದ ಕಜಿಪ್ಪು ತೆತ್ತಿ ಕಜಿಪ್ಪು ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ ಎಂಕ ತೆತ್ತಿ ಕಜಿಪ್ಪು ರೇವತಿ ಸಿಸ್ ಇರಗ ಒಣಸಾಂಡೆ ಆಂಡೆ ಬೇಲೆಪುರ ಪರ್ರಬಿಡು ಪರ್ರಬಿಡು ಪರಡು ಕುರು ಶು ಪರಡು ಪರವಾಗಿ ಬರ್ರ ಶುರು ಅಣ್ಣ చెప్పు ఈ చెప్పు బయటిది ಅಂದೆ ಸಿಸ್ ಬೇಲ ಆಂಡೆ ಸಿಸ್ ಬೇಲ ಆಂಡೆ ಇರ್ನಾ ಇನ್ನಿದಾನೆ ಏರ್ಲ ಇಜ್ಜಿಂದಿತ್ತವ ಚಾಲ್ ಮಲ್ತಿನ ಆತೆ ಏರ ಬತ್ತು ತೂದು ಬೇರು ಏರನ್ನು ಗೊತ್ತುಚ್ಚು ಬರುವೇರು ಟೂ ಮೆಂಬರ್ಸ್ ಇದ್ದೀರಾ ಬಂದು ಐಡಲ್ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ಐಡಲ್ ಇರಬೇಡಿ ಬನ್ನಿ ಸಪೋರ್ಟ್ ಮಾಡಿ ಕೊಪ್ಪ ಕೋಟ್ಯಾನವರು ಬಂದರು ಆಯ್ ವೆಲ್ಕಮ್ ನಿಮಗೆ ವೆಲ್ಕಮ್ ಕೊಪ್ಪ ಕೋಟ್ಯಾನವರೇ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಊಟ ಆಯ್ತು ನಿಮ್ಮದು ಏನು ಸ್ಪೆಷಲ್ ಇವತ್ತು ಕೊಪ್ಪ ಕೋಟ್ಯಾನವರೇ ಥ್ಯಾಂಕ್ ಯು ಸೂಪರ್ ಅಂತಿದ್ದಾರೆ ಬಾಲೇನು ತೋಜಾಲೆ ಸಿಸ್ ಬಾಲೆ ತುಲೆ ಯಾನ ಕತ್ತಲೆ ಇಡುಲ್ಲ ತುಲೆ ಹಾಯ್ಗೆ ಹಾಯ್ ಗೈಸ್ ಹಾಯ್ ಆಂಟಿ ಹೀಗೆ ತುಲೆ ಕೊಪ್ಪ ಕೋಟ್ಯನ್ ಬ್ರದರ್ಸ್ ಲೈಟ್ ಮಾಡು ತೋಜಗ ಬಾಲೇನು ಕೊಪ್ಪ ಕೋಟ್ಯನ್ ಬ್ರದರ್ಸ್ ಅವರು ಥ್ಯಾಂಕ್ ಯು ಸೋ ಮಚ್ ಲೈಕ್ ಜನರಲ್ ನಾಲೆಜ್ ಭಯ್ಯ ವೆಲ್ಕಮ್ ಬಾಲೆ ನಮ್ಮದು ಹೆಚ್ಚಿದ ಹೊರವಲ್ಲಿಗೆ ಬಾಲೆ ಹಾಯ್ ಆಂಟಿ ಯಾವ ಆತಿ ಬರ್ರ ಇದು ಈಚೆ ಬರ್ರವಲ್ಲಿ ಆತಿ ಆಂಟಿ ಉಳ್ಳೇರು ಲೈಕ್ ಡನ್ ಕೊಪ್ಪ ಕೊಟ್ಟೇನು ಆಯಿತು ಸಿಸ್ ನಿಮ್ಮದು ನಂದು ಕೂಡ ಆಯಿತು ಬ್ರದರ್ ಇವತ್ತು ಬೇಗ ಮಾಡಿದೆ ಊಟ ನಾನು ಜನರಲ್ ನಾಲೆಜ್ ನೇಪಾಲ್ ಸಪೋರ್ಟ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜನರಲ್ ನಾಲೆಜ್ ವೆಲ್ಕಮ್ ನಿಮಗೆ ವೆಲ್ಕಮ್
ಥ್ಯಾಂಕ್ ಯು ಸೋ ಮಚ್. ಆಯ್ ಬಾಬೆ ಅಂತಿದ್ದಾರೆ. ದಾದಾ ಸ್ಪೆಷಲ್ ಇನಿ ಸ್ಪೆಷಲ್ ದಾದ ಗೊತ್ತುಂಡೆ ತೆತ್ತಿದ ಕಜಿಪ್ಪು ಉಡುಪಿಯವರು ಐ ಸಿಸ್ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಒನಸ ಆಂಡ ಸಿಸ್ ಸಾರಿ ಜೋಕಲ್ನ ಒಂಜಿ ಗಲಾಟೆ ಇತ್ತು ಜೋರುಡೆ. ಸಾರಿ ನಿಗ್ಲೆಗೆ ಮಾತೇರಿಗ್ಲ. ಕೋಟೆನವರೇ ನಂದು ಊಟ ಆಯಿತು. ನಿಮ್ಗೆ ಎಂತ ಇರೇಗ ದಾದ ಇನಿ ಸ್ಪೆಷಲ್? ಇರೇಗ ದಾದ ಸ್ಪೆಷಲ್ ಇನಿ ಉಡುಪಿ ಇರ್ನ ಒಣಸಂಡ ದಾದ ಸ್ಪೆಷಲ್ ಇನಿ ಜನರಲ್ ನಾಲೆಜ್ ಭಯ್ಯ ವೆಲ್ಕಮ್. ನಿಮಗೆ ವೆಲ್ಕಮ್. ಸೂಪರ್ ಅಂತಿದ್ದಾರೆ ಕೊಪ್ಪಕೋಟೆಯನವರು. ಜನರಲ್ ನಾಲೆಜ್ ನೇಪಾಲ್ ಟೈಮ್ 9:51. नो नो भैया आपका ज़्यादा हो गया. हमारा इधर 9:36 टाइम. हमारा 9:36 नेपाल भैया. ಎಂಕ್ ಎಗ್ ಎಂಕ್ಲ ಅವಿ ಎಗ್ ಕರಿ ಒಣಸ ಆಂಡ್ ಎಂಕಲ್ಲ ಎಣ್ಣಲ್ಲ ಆಂಡ್ ಒಣಸ ಆಂಡ್. ಕೊಪ್ಪಕೋಟೆಯನವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಂಥ ಸ್ಪೆಷಲ್ ಕೊಪ್ಪಕೋಟೆಯನ ಹಿರೇಗದಾದ ಸ್ಪೆಷಲ್ ಇನಿ ಹಿರೇಗದಾದ ಸ್ಪೆಷಲ್ ಇನಿ 4 ಮೆಂಬರ್ಸ್ ಇದ್ದೀರಾ. ನೈಸ್ ಅಂತಿದ್ದಾರೆ ಜನರಲ್ ನಾಲೆಜ್ ಭಯ್ಯ ಥ್ಯಾಂಕ್ ಯು ಭಯ್ಯ ಥ್ಯಾಂಕ್ ಯು. आपका शॉर्ट वीडियो देखा मैंने आज. शॉर्ट वीडियो देखा भैया आपका एक. ಪ್ರಿಯಾ ಅವರು ಬಂದರು. ಥ್ಯಾಂಕ್ ಯು ಸೋ ಮಚ್. ಹಾಯ್ ವೆಲ್ಕಮ್ ಪ್ರಿಯಾ ಅವರೇ ವೆಲ್ಕಮ್. ನಿಮಗೆ ಒಂದು ಲೈಕ್ ಕೊಡಿ ಪ್ಲೀಸ್. ಉಡುಪಿ ಅವರು ಸೂಪರ್ ಸಪೋರ್ಟ್. ಪ್ರಿಯಾ ಅವರೇ ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಪ್ರಿಯಾ ಉಡುಪಿ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಟಿ ಮಾವ ಉಡುಪಿ ಹಾಯ್ ಅಂತಿದ್ದಾರೆ. ವೈಟಿ ಮಾವ ಇದು ಯಾರಪ್ಪ? ವೈಟಿ ಮಾವ ಉಡುಪಿ ಹಾಯ್ ವೈಟಿ. ಹೌದಾ, ಗುರ್ತುಂಟಾ, ಪರಿಚಯ ಉಂಟಾ? ಹಾಗಾದರೆ ಬ್ಲೂ ಕೊಡ್ತೀನಿ. ವೈಟಿ ಮಾವ ಅವ್ರು ಬಂದರು ನೋಡಿ. ವೈಟಿ ಮಾವ ಒಂದು ಲೈಕ್ ಕೊಡಿ. ವೈಟಿ ಮಾವ ಹಾಗೆ ಒಂದು ಲೈಕ್ ಕೊಡಿ. ಹಾಗೆ ಪ್ರಿಯಾ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ವೈಟಿ ಮಾವ ಬ್ಲೂ ಬೇಡವಾ? ಸಾರಿ ತೆಗಿತೇನೆ. ಓಕೆನಾ? ಅಯ್ಯೋ ದೇವ ಏನೇನೋ ಮಾಡಲಿಕ್ಕೆ ಹೋಗಿ ಏನೇನೋ ಮಾಡಿಬಿಟ್ಟೆ. ಸಾರಿ. ಬ್ಲೂ ಬೇಡವಾ? ನಿಮ್ಮದು ಚಾನಲ್ ಇಲ್ವಾ? ಓಕೆ ರಿಮೂವ್ ಮಾಡ್ತೀನಿ. थैंक्स इस अंतिದ್ದಾರೆ. ओके भैया ओके आप सपोर्ट करते हैं ना इसलिए आपका वीडियो शॉर्ट वीडियो देखा आज. एक कल भी देखती हूँ, डेली एक देखती हूँ मैं. ಉಡುಪಿ ನಾಯಕ್ ಚಾನಲ್ ಬ್ಲೂ ಬೇಡ ಅದು ಸಪೋರ್ಟ್ ಐಡಿ. ಹೌದಾ? ಥ್ಯಾಂಕ್ ಯು ವೈಟಿ ಮಾವ ಥ್ಯಾಂಕ್ ಯು ಸೋ ಮಚ್. ನೇಪಾಲ್ ಬ್ರೂ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಪ್ರಿಯಾ ಅವರು. ಪ್ಲೀಸ್ ವೈಟಿ ಮಾವ ಒಂದು ಲೈಕ್ ಕೊಡಿ. लाइक प्लीज ಒಂದು ಲೈಕ್ ಗಿವ್ ಮಿ ಲೈಕ್. प्रिया ಅವರೇ प्रिया ಸಿಸ್ ಒಂದು ಲೈಕ್ ಕೊಡಿ. प्रिया नेपाल भैया आपको गिफ्ट डन. प्रिया सिस दीदी आप प्लीज रिटर्न कीजिए. ಉಡುಪಿ ಲೈವ್ ಮಾಡಿ ಅಂತಿದ್ದಾರೆ. ನಂದು ಊಟ ಆಯಿತು, ನಿಮ್ಮದು ವೈಟಿ ಅವರೇ ಅಂತಿದ್ದಾರೆ. ವೈಟಿ ಮಮ್ಮ ಲೈಕ್ ಡನ್ ಅಂತಿದ್ದಾರೆ. ಲೈಕ್ ಡನ್ ಪ್ರಿಯಾ ಅವರು ಕೂಡ ಮಾಡಿದರು, ಆದರೆ ಒಂದು ಕಮ್ಮಿ ಆಯಿತು. ಎಂತಂದ ಗೊತ್ತಿಲ್ಲ, 6 ಇರಬೇಕಿತ್ತು. ನಮ್ಮದು ಆಯಿತು ಉಡುಪಿ ಅಂತಿದ್ದಾರೆ. ಉಡುಪಿ ನೀವು ಸಪೋರ್ಟ್ ಮಾಡಲಿಕ್ಕೆ ಬರ್ತೀರಾ? ಲೈವ್ ಮಾಡ್ತೀನಿ. ಓ ಬರ್ತೀರಾ? ಮಾಡ್ತಾರಂತೆ. ನಾವೆಲ್ಲ ಇದ್ದೀವಿ ಅಲ್ವಾ ಉಡುಪಿ ಅವರೇ, ಮಾಡಿ. ಎಂಥ ಸ್ಪೆಷಲ್ ಅಂತ ಕೇಳ್ತಾ ಇದ್ದಾರೆ ನೋಡಿ. ನೇಪಾಲ್ ಭಯ್ಯ आपको ಗಿಫ್ಟ್ ಡನ್ 6 ಶೋ ಆಗಿದೆ ಸಿಸ್. ಹೌದಾ? ನನಗೆ 5 ತೋರ್ತುಂಟು, ಅದು ಹಾಗೆ 5 ನಮಗೆ 5 ತೋರೋದು. ಇಲ್ಲಾಂದರೆ 6 ಇರುತ್ತೆ ನಿಮಗೆ ನೋಡುವಾಗ. ಕಮೆಂಟ್ ಪ್ಲೀಸ್. ಪ್ರಿಯಾ ಅವರೇ ಒಂದು ಕಮೆಂಟ್ ಹಾಕಿ ಜನರಲ್ ನಾಲೆಜ್ ಬ್ರದರಿಗೆ. ಉಡುಪಿ ಖಂಡಿತ ಬರ್ತೀನಿ ಮಾಡಿ ಅಂತಿದ್ದಾರೆ. ಖಂಡಿತ ಬರ್ತೀನಿ ಮಾಡಿ ಅಂತಿದ್ದಾರೆ. ಒಂದು ಕಮೆಂಟ್ ಬಂದಿಲ್ಲ ಅಂತ ಅವರಿಗೆ ನೋಡಿ ಹಾಕಿ. ಜನರಲ್ ನಾಲೆಜ್ ಭಯ್ಯ ಅವರಿಗೆ ಅವ್ರು ಕೊಡ್ತಾರೆ ರಿಟರ್ನ್. ಹಾಕಿದ್ರಾ ನೀವು ಸಿಸ್ ಕಮೆಂಟ್? ಹಾಂ ನಿಮ್ಮದು ಲೈವ್ ಇಲ್ವಾ ವೈಟಿ ಅವರೇ? ಅವರು ಕೂಡ ಸಪೋರ್ಟ್ ಐಡಿಯಲ್ಲಿ ಮಾಡ್ತಾರಾ? ಕಮೆಂಟ್ ಡನ್
डी गिफ्ट डन एंड गिफ्ट डन। नेपाल भैया आपको कमेंट डन एंड गिफ्ट भी डन। प्लीज चेक करो भैया। सुमी कुमारी और बंदर गुड इवनिंग दीदी। खाना हो गया दीदी आपका? ವೆಲ್ಕಮ್ ವೆಲ್ಕಮ್ ದೀದಿ ವೆಲ್ಕಮ್. ಉಡುಪಿ ನಾಯಕ್ ಅವರದು ರಿಯಲ್ ಐ ಡಿ ಅಲ್ಲಿ. ಹೌದಾ? ಸುಮಿ ಕುಮಾರಿ ಕಿಚನ್ ರಾಧೆ 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 ಅಂತಿದ್ದಾರೆ. ಸುಮಿ ಕಿಚನ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದೀದಿ. ಥ್ಯಾಂಕ್ ಯು ದೀದಿ. ಎಸ್ ಎಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಟಿ ಮಾವ ನೀವು ಮಾಡ್ತೀನಿ, ನಾನು ನಿನ್ನೆ ಮಾಡಿದ್ದೆ. ಹೌದಾ? ಯಾವ್ದು ಐ ಡಿ ಅಂತ ಗೊತ್ತಿಲ್ಲ ಅಲ್ವಾ? ಇಲ್ಲಾಂದರೆ ನಾವು ಜಾಯ್ನ್ ಆಗ್ತೀವಿ. ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಜಾಯ್ನ್ ಆಗ್ತೀವಿ. ಉಡುಪಿ ಸೂಪರ್ 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 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉಡುಪಿ ಅವರೇ. ಹೌದು, ನೆಕ್ಸ್ಟ್ ಜಾಯ್ನ್ ಆಗ್ತೇನೆ ಅಂತಿದ್ದಾರೆ. ನೆಕ್ಸ್ಟ್ ಜಾಯ್ನ್ ಆಗ್ತಾರಂತೆ ಉಡುಪಿ. ನೋಡಿ ಉಡುಪಿ ನೀವು ಮಾಡಿ, ನಾವೆಲ್ಲ ಇದ್ದೀವಲ್ವಾ. ಸೂಪರ್ ನಿನ್ನೆ ಮಾಡಿದ್ದೆ. ಉಡುಪಿ ನಾಯ್ಕ್ ಸೂಪರ್ ಸೂಪರ್ ಅಂತಿದ್ದಾರೆ. ಹೌದು, ನೆಕ್ಸ್ಟ್ ಜಾಯಿನ್ ಆಗ್ತೀನಿ ಸೂಪರ್ ಅಂತಿದ್ದಾರೆ. ಮಲ್ಟಿ ಅವರು ಬಂದರು. ಆಯ್ ಮಲ್ಟಿ ಅವರೇ, ವೆಲ್ಕಮ್ ನಿಮಗೆ ವೆಲ್ಕಮ್. ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ. ಒಂದು ಲೈಕ್ ಕೊಡಿ ನಿಮ್ಮ ಕಡೆಯಿಂದ ಮಲ್ಟಿ ಅವರೇ. ಊಟ ಆಯ್ತಾ ಮಲ್ಟಿ ಸಿಸ್ ನಿಮ್ಮದು? ಏ ಏ ಏ ಏ ನೋ ಬೇಟಾ ನೋ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಮಲ್ಟಿ ಅವರು. ಆಯ್ ಅಂತಿದ್ದಾರೆ. ಆಯ್ ಮಲ್ಟಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಉಡುಪಿ ನನಗೆ ಅವರೇ ಇವೇ ಹೇಳ್ಬೇಡಿ ವೈಟಿ ಅಂತ ಸಾಕು ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ. ಓಕೆ ವೈಟಿ ಅಂತಿದ್ದಾರೆ ಮಲ್ಟಿ ಅವರು. ಇಲ್ಲ ಅಕ್ಕ, ಈಗ ಟೆಂಪಲಿಂದ ಬಂದೆ. ಹೌದಾ? ಎಂತದಾ? ಹಾಂ, ಅಗ್ಗಿ ಮಲ್ಲೇಜ್ ಅಗ್ಗಿ ಬೊಕ್ಕ ಪಂಕ ಪಪ್ಪಡ ಬಂದ ನೀನೆ ಆಯ್ಟ ಹುಚ್ಚು ಬರ್ಕೊಂಡು ಏನೇ ಅಗ್ಗಿ ಒಳಗೆ ಅಗ್ಗಿ ಚೂರ ಮೆಲ್ಲ ಯಾವ ಬಲ ನೋವು ಸ್ಪೆಷಲ್ ಅಂತ ಗೊತ್ತಾಗುತ್ತೆ. ಅದೇ ಬಲ್ಲೆ ಚಿಕನ್ ಯಾವ ಚಿಕನ್ ಪಾಪ ಈಗ ಅಗ್ಗಿ ಹೊಡ್ಚವ. ಹಾಂ, ಸೂಪರ್ ಸಪೋರ್ಟಲ್ಲಿದ್ದಾರೆ. ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ಪ್ರಿಯಾ ಅವರು. ವೈಟಿ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಇಲ್ಲ ಅಕ್ಕ, ಟೆಂಪಲ್ಗೆ ಹೋಗಿದ್ದೀರಾ ನೀವು? ಹೌದಾ? ಇನ್ನು ನೀವು ದಿನಕ್ಕೆ ಒಂದು ನೇಮ್ ಚೇಂಜ್ ಮಾಡುವುದಾ? ಯಾರು? ಲೈಕ್ ಥ್ಯಾಂಕ್ ಯು ಸೋ ಮಚ್ ವೈಟಿ ಅವರು. ಹೌದು ಉಡುಪಿ ಹಾಗೆ ಸುಮ್ಮನೆ ಅಂತಿದ್ದಾರೆ. ಅವರಾ? ಸುಮಿ ಕುಮಾರಿ ಪ್ರಿಯಾಜಿ ರಿಟರ್ನ್ ಮೀ ಅಂತಿದ್ದಾರೆ. ಪ್ರಿಯಾಸಿಸ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಸುಮಿ ಕುಮಾರಿ ದೀದಿ ಅವರು, ಅವರಿಗೆ ರಿಟರ್ನ್ ಕೊಡಿ. ಸುಮಿ ಕುಮಾರಿ ಸೂಪರ್ ಸಪೋರ್ಟು ಹಾಂ ಅಂತಿದ್ದಾರೆ ಉಡುಪಿ ಅವರು. ಸುಮಿ ಕುಮಾರಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ರಿಟರ್ನ್ ಡನ್ ಅಂತಿದ್ದಾರೆ. ಜನರಲ್ ನಾಲೆಜ್ ಪ್ರಿಯಾ ಅವರೇ, ನಿಮಗೆ ಜನರಲ್ ನಾಲೆಜ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ರೇವತಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೇವತಿ ಸಿಸ್. ಥ್ಯಾಂಕ್ ಯು ಸೋ ಮಚ್. ವೈಟಿ ಮಾವ ಅವರು ಪ್ರಿಯಾ ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ ನೋಡಿ. ಅವರು ಕನೆಕ್ಟ್ ಆಗ್ತಾರಂತೆ ನೋಡಿ. ಸಿ ಜಿ ಸರಳ ಪುಟ್ಟ ಹಾಯ್ ಸಿ ಜಿ ಸಿಸ್ ಬಂದರು. ನಂದು ಸಿ ಜಿ ಸಿಸ್ ಬಂದರು, ಮಲ್ಟಿ ಸಿಸ್, ಉಡುಪಿ ಸಿಸ್ ಎಲ್ಲ ಸಿಸ್ ಬಂದರು ನೋಡಿ. ಎಲ್ಲರೂ ಪ್ರಿಯಾ ಸಿಸ್ ಎಲ್ಲರೂ ಬಂದರು. ಈಗ ಸಿ ಜಿ ಸಿಸ್ ಬಂದರು. ಲೈಕ್ ಡನ್ ಅಂತಿದ್ದಾರೆ ಬರುವಾಗಲೇ. ಥ್ಯಾಂಕ್ ಯು ಸಿ ಜಿ. ಊಟ ಆಯ್ತಾ? ಬೆಂಡೆಕಾಯಿ ಚಪಾತಿ ಪಲ್ಯ. ಹೌದಾ? ಸೂಪರ್. ನನಗೆ ತುಂಬ ಇಷ್ಟ, ನನ್ನ ಮಗನಿಗೆ ತುಂಬ ಇಷ್ಟ ಅದು. ಉಡುಪಿ ಲೈವ್ ಮಾಡಿ ಬರ್ತೀನಿ ಅಂತಿದ್ದಾರೆ. ಮಾಡ್ತಾರಂತೆ ಅವರು, ಮಾಡ್ತಾರೆ ನೋಡಿ. ರೇವತಿ ಸೂಪರ್ ಸಪೋರ್ಟ್. ಸಿ ಜಿ ಪಿನ್ ಮಾಡಿ. ಏನು ಊಟ ಮಾಡಿದ್ರಿ ಸಿಸ್ಟರ್? ಇವತ್ತು ನನಗೆ ಮೊಟ್ಟೆ ಸಾರು ನಮಗೆ ಪಿನ್ ಸುಚ್ಚಿದೆ. ನಿಮಗೆ ಚುಚ್ಚಿಬಿಟ್ಟೆ ನೋಡಿ ಸಿ ಜಿ ಅವರಿಗೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಉಡುಪಿ ಸೂಪರ್ ಅಂತಿದ್ದಾರೆ. ರೇವತಿ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರೇವತಿ ಸಿಸ್. ಥ್ಯಾಂಕ್ ಯು. ಉಡುಪಿ ನಾಯ್ಕ್ ಸೂಪರ್. ರೇವತಿ ಸಿಸ್ ಸೂಪರ್ ಸಪೋರ್ಟ್. ಸಿ ಜಿ ಅವರು ಹೊಸಬ್ರು ಕನೆಕ್ಟ್ ಆಗಿ ಎಲ್ರಿಗೂ ರಿಟರ್ನ್ ಮಾಡ್ತೀನಿ, ಯಾರಿಗೂ ಮೋಸ ಮಾಡಲ್ಲ ಅಂತಿದ್ದಾರೆ. ಥ್ಯಾಂಕ್ ಯು. ಮಲ್ಟಿ ಅವರು ಸುಮಿ ಕುಮಾರಿ ಡನ್ ರಿಟರ್ನ್ ಮೀ ಅಂತಿದ್ದಾರೆ. ಸುಮಿ ಕುಮಾರಿ ಮಲ್ಟಿ ಸಿಸ್ मल्टी दीदी डन प्लीज़ रिटर्न. सुमी कुमारी प्लीज़ रिटर्न कीजिए.
ಜೆಂಡರ್ ನಾಲೆಜ್ ಭಯ್ಯ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ರೇವತಿ ಸಿಸ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಸುಮಿ ದ ಮಲ್ಟಿವರ್ಸಸ್ ಚಾನಲ್ ರಿಟರ್ನ್ ಮೀ ಅಂತಿದ್ದಾರೆ, ರಿಟರ್ನ್ ಡನ್ ಅಂತಿದ್ದಾರೆ. ಮಲ್ಟಿ ದೀದಿ ರಿಟರ್ನ್ ಡನ್ ಹೋ ಗಯಾ ಸುಮಿ ದೀದಿ. ಆಯಿತು ಆಯಿತು ಅಂತಿದ್ದಾರೆ ರಮ್ಯಾ ಅವರು. ಪ್ರಿಯಾ ಅವರು ಸುಮಿ ಸಿಸ್ ಗಿಫ್ಟ್ ರಿಟರ್ನ್ ಡನ್ ಅಂತಿದ್ದಾರೆ. ಮಲ್ಟಿ ಅವರು ಆಲ್ರೆಡಿ ರಿಟರ್ನ್ಡ್ ಸುಮಿ ಅಂತಿದ್ದಾರೆ, ಸೂಪರ್ ಸಪೋರ್ಟ್ ಅಂತಿದ್ದಾರೆ. ವೈಟಿ ಅವರು ಊಟ ಉಡುಪಿ ಇದ್ದೀರಾ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಜೆಂಡರ್ ನಾಲೆಜ್ ಅವರು ಥ್ಯಾಂಕ್ ಯು ಸೋ ಮಚ್ ಭಯ್ಯ, ಥ್ಯಾಂಕ್ ಯು. ಉಡುಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಉಡುಪಿ. ರೇವತಿ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ರೇವತಿ ಸಿಸ್. ಸಿ ಜಿ ಅವರು ಕಲಿಸಿ ಮಗನನ್ನು ಕೊಡ್ತೀನಿ ಅಂತಿದ್ದಾರೆ. ಅವನಿಗೆ ತುಂಬ ಇಷ್ಟ ಬೆಂಡೆಕಾಯಿ ಚಪಾತಿ ಮಾಡಿ ಕೊಡಬೇಕು, ಸೂಪರ್ ರೈಸ್ ಅವನಿಗೆ, ಇಲ್ಲಾಂದರೆ ಚಿಕನ್ ಚಪಾತಿ. ಹಾಗಾದರೆ ಸೂಪರ್ ಅವನಿಗೆ ಎಷ್ಟು ಎರಡು ತಿಂತಾನೆ, ಇಲ್ಲಾಂದರೆ ಒಂದು ಅರ್ಧ ತಿಂದು ಇದ್ದೀನಿ. ಎಟ್ಟಿ ಇದು ಅದು ಎಂತ ಮಾತಾಡ್ತಾ ಅದು ಎಂತ ಗೊತ್ತಿಲ್ಲ ನನಗೆ. ತುಂಬ ನೋವಾಯಿತು, ಅಷ್ಟು ಜೋರಾಗಿ ಚುಚ್ಚಿಕೊಂಡು ತುಂಬ ನೋವಾಯ್ತಾ. ಓ ದೇವಾ, ಇನ್ನೂ ಜೋರಾಗಿ ಚುಚ್ಚಬೇಕಿತ್ತಾ. ಮಲ್ಟಿಯವರು ಜನರಲ್ ನಾಲೆಜ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಟಿಯವರು ಆರ್ಟ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಮಲ್ಟಿಯವರೇ, ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಉಡುಪಿಯವರು ರಚನಾ ಅವರು ಬಂದರು, ಆಯ್ ರಚನಾ ಅವರೇ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್. ಪ್ಲೀಸ್ ಲೈಕ್ ಕೊಡದವರು ಒಂದು ಲೈಕ್ ಕೊಡಿ. ಉಡುಪಿ ನಾಯಕ್ ಸೂಪರ್ ಸಪೋರ್ಟ್, ದ ಮಲ್ಟಿವರ್ಸಸ್ ಸೂಪರ್ ಸಪೋರ್ಟ್. ಸಿ ಜಿ ಅವರು ಉಡುಪಿಯವರೇ ಊಟ ಆಯ್ತಾ, ಏನು ಊಟ ಮಾಡಿದ್ರಿ ಅಂತಿದ್ದಾರೆ ನೋಡಿ. ದ ಮಲ್ಟಿವರ್ಸಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಮಲ್ಟಿಯವರೇ. ರಚನಾ ಕೊಪ್ಪರ್ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ರೇವತಿ ಕನೆಕ್ಟ್ ಆಗಿ ಅಂತಿದ್ದಾರೆ. ಪ್ರಿಯಾ ಅವರು ಉಡುಪಿ ಊಟ ಆಯ್ತಾ ವೈಟಿ ಅಂತಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ರಚನಾ ಸಿಸ್ಟರ್ ಊಟ ಆಯ್ತಾ, ಏನು ಊಟ ಮಾಡಿದ್ರಿ ಸಿ ಜಿ ಅವರು ಅಂತಿದ್ದಾರೆ. ರೇವತಿ ಸಿ ಸಾಯಿ ಅಂತಿದ್ದಾರೆ. ಉಡುಪಿ ನಾಯಕ್ ಎಂಥ ಸ್ಪೆಷಲ್ ಜಪುಲೆಪ್ಪ ಎಂಥ ಸ್ಪೆಷಲ್ ವೈಟಿ ಅಂತಿದ್ದಾರೆ. ರಚನಾ ಅವರ ಹಾಯ್ ಆಲ್ ಅಂತಿದ್ದಾರೆ. ವೈಟಿ ಉಡುಪಿ ನೈಟ್ ಲೈವ್ ಮಾಡಿ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ, ಫ್ರೀ ಇರ್ತೀನಿ, ನಿದ್ದೆ ಬರೋದಿಲ್ಲ. ಓ ದೇವರ, ನೈಟ್ ಮಾಡಬೇಕಂತೆ ಅವರಿಗೆ ನೋಡಿ, ಅವರಿಗೆ ಪುರ್ಸೊತೆ ಇಲ್ಲ ಅಂತಾರೆ ಉಡುಪಿ ಅವರು. ಸುಮಿ ಪ್ರಿಯಾಜಿ ರಿಟರ್ನ್ ಮೀ ಅಂತಿದ್ದಾರೆ. ರಚನಾ ಅವರು ಪುಳಿಯೋಗರೆ ಸಿಸ್ಟರ್ ಅಂತಿದ್ದಾರೆ. ವೈಟಿ ಮಾವ ನನಗೂ ಕೊಡಿ ಮಾವ, ನಾನು ಕೊಡ್ತೀನಿ ಮಾವ ಅಂತಿದ್ದಾರೆ ನೋಡಿ ಸಿ ಜಿ ಅವರು. ಮಲ್ಟಿಯವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಜಿ ಅವರು ಓಕೆ ರಚನಾ ಸಿಸ್ಟರ್ ಅಂತಿದ್ದಾರೆ. ಮಲ್ಟಿಯವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಸಿ ಜಿ ಅವರು ನಿಮ್ಮದು ಊಟ ಏನು ಊಟ ಅಂತಿದ್ದಾರೆ ರಚನಾ ಅವರು. ರಚನಾ ಅವರು ಪ್ರಿಯಾ ಅವರು ಗಿಫ್ಟ್ ಡನ್ ಸುಮೀಜಿ ಚಕ್ಕರು, ಗಿಫ್ಟ್ ಡನ್ ಸುಮೀಜಿ ಚಕ್ಕರು. ಪ್ರಿಯಾ ಸೀಸ್ ಉಡುಪಿಯವರು ನೈಟ್ ಮಾಡಲ್ಲ, ನೆಕ್ಸ್ಟ್ ಮಾಡ್ತೇನೆ ಅಂತಿದ್ದಾರೆ. ಮಲ್ಟಿಯವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಟಿಯವರು ಸೂಪರ್ ಸಪೋರ್ಟ್, ರಚನಾ ಅವರು ಸೂಪರ್ ಸಪೋರ್ಟ್, ಮಲ್ಟಿ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಚಿಕನ್ ಸ್ಪೆಷಲ್ ನಿಮ್ಮದು ಎಂಥದ್ದು ಊಟ ಸ್ಪೆಷಲ್ ಉಡುಪಿ ಅಂತಿದ್ದಾರೆ. ಬೆಂಡೆಕಾಯಿ ಪಲ್ಯ ಚಪಾತಿ ಯಾರಿಗೆ ಬೇಕು ಬನ್ನಿ ನಮ್ಮ ಮನೆಗೆ, ನನ್ನ ಮಗನಿಗೆ ಬೇಕಂತೆ, ಬರ್ತಾನಂತೆ ನೋಡಿ, ಬರ್ತಾ ಇದ್ದಾನೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಚನಾ ಅವರು ಥ್ಯಾಂಕ್ ಯು ಸೋ ಮಚ್. ನಾನು ಲೈವ್ ಮಾಡಿ ವೈಟಿ ನಾನು ಬರ್ತೇನೆ ನೀವು ಮಾಡಿ ಅಂತಿದ್ದಾರೆ. ಅವರು ಬರ್ತಾರಂತೆ. ಮಲ್ಟಿಯವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನೈಸ್ ಅಂತಿದ್ದಾರೆ. ರಚನಾ ಅವರು ವೈಟಿ ಕೊಡಿ ಮಾವ ಅಂತಿದ್ದಾರೆ. ಸಿ ಜಿ ಅವರು ವೈಟಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಚನಾ ಜಿ ರಿಟರ್ನ್ ಮೀ ಅಂತಿದ್ದಾರೆ. ಸಿ ಜಿ ಅವರು ಸೂಪರ್ ಸಪೋರ್ಟ್. ರಚನಾ ನ್ಯೂ ಫ್ರೆಂಡ್ಸ್ ಜಾಯಿನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. BMHS ಅವರು ಬಂದರು. ಸಿ ಜಿ ಸರಳ 739 ಗಿಫ್ಟ್ ಡನ್ ನೋಡಿ, ಅವರು ಬರ್ತನೆ ಕೊಟ್ಟು ಬಂದರು. ಯಾರೆಲ್ಲ ನನಗೆ ಇದು ಎಂತ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಪ್ಲೀಸ್. BMHS ಅವರೇ ಲೈಕ್ ಕೊಡಿ, ಒಂದು ಡನ್. ರಚನಾ ಅವರೇ ಲೈಕ್, ನಿಮ್ಮ ಕಡೆಯಿಂದ ಕೂಡ ಒಂದು ಲೈಕ್ ಬೇಕು ನನಗೆ. ವಾಚ್ ಮೈ ಚಾನಲ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸಿ ಜಿ ಅವರೇ ಗಿಫ್ಟ್ ಡನ್ ನಿಮಗೆ. BMHS ಪ್ರಿಯಾ ಅವರು ರಚನಾ ಕೊಪ್ಪರ್ ಕನೆಕ್ಟ್ ಆಗಿ ನಾ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಮಾಡ್ತೀನಿ ಉಡುಪಿ ಅಂತಿದ್ದಾರೆ. ಸುಮಿಕುಮಾರಿ ಕಿಚನ್ ಓಕೆ ಅಂತಿದ್ದಾರೆ. ರಚನಾ ಅವರು ಸೂಪರ್ ಅಂತಿದ್ದಾರೆ. ಎವ್ರಿಡೇ ಅವರು ಹಾಯ್ ಸಿಸ್ಟರ್ ಅಂತಿದ್ದಾರೆ. ಹಾಯ್ ವೆಲ್ಕಮ್ ಎವ್ರಿಡೇ ಅವರೇ. ಲೈಕ್ ಕೊಡಿ ಪ್ಲೀಸ್, ಗಿವ್ ಮಿ ಲೈಕ್ ಎಲ್ಲರೂ ಲೈಕ್. ಯಾರು ಕೊಟ್ಟಿಲ್ಲ ಲೈಕ್? ಒಂದು ನಮ್ಮದು ಇವರು
BMHS ಅವರು ಲೈಕ್ ಕೊಟ್ಟಿಲ್ಲ, ಸುಮಿ ಅವರು ಕೊಟ್ಟಿದ್ದಾರೆ. ಮತ್ತೆ ಎವ್ರಿಡೇ ಅನ್ಕಟ್ಟವ್ರೆ ಒಂದು ಲೈಕ್ ನಿಮ್ಮ ಕಡೆಯಿಂದ. ಆಯ್ ಸಿಸ್ಟರ್, ಆಯ್ ಆಯ್ ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಎವ್ರಿಡೇ ಅನ್ಕಟ್ಟವ್ರೆ ಊಟ ಆಯ್ತಾ? ಒಬ್ರಿಗೊಬ್ರು ಕನೆಕ್ಟ್ ಆಗಿ ಎಲ್ಲರೂ ಗಿಫ್ಟ್ ಕೊಡಿ, ಮೆಸೇಜ್ ಹಾಕಿ, ಕಮೆಂಟ್ ಹಾಕಿ, ಲೈಕ್ ಕೊಡಿ, ವಿಡಿಯೋ ನೋಡಿ ಕೊಡಿ. ಸೂಪರ್ ಸಪೋರ್ಟ್ ಎವ್ರಿಡೇ. ಊಟ ಆಯ್ತಾ ಅಂತಿದ್ದಾರೆ ಎವ್ರಿಡೇ. ಊಟ ಆಯಿತು ಸಿಸ್, ಇವತ್ತು ಊಟ ಮಾಡಿ ಬಂದೆ, ಅದಕ್ಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ದೆ. ಇಲ್ಲಾಂದರೆ ವಾಯ್ಸ್ ಸ್ಲೋ ಆಗ್ತದೆ, ಊಟನೇ ಹಸಿವಾಗ್ತದೆ ಮತ್ತೆ. CG ಸರಳ ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ. ನನ್ನ ಹಸ್ಬೆಂಡ್ ಬೈತಾರೆ, ನಿನಗೆ ಊಟ ಮಾಡಲಿಕ್ಕೆ ಏನಾಗುತ್ತೆ ಅಂತ. ಮತ್ತೆ ಊಟ ಮಾಡಿ ತುಂಬ ಹಸಿವಾಗ್ತದೆ ಮತ್ತೆ. ವೈಟಿ ಅವರೇ, ನಾನು ಬೇಕಾದರೆ ಲೈವ್ ಇತ್ತು ಮಲಗ್ತೇನೆ, ನೀವು ಬಂದು ಸೂಪರ್ ಮೆಸೇಜ್ ಆಗ್ತಾ ಟೈಮ್ ಪಾಸ್ ಮಾಡಿ. ಉಡುಪಿಯವರದು ಮೆಸೇಜ್, ಅವರು ಮಲಗ್ತಾರತ್ತೆ, ನೀವು ಸೂಪರ್. ಅಯ್ಯೋ ಉಡುಪಿ ಪಾಪ, ಅವರು ಒಬ್ಬರೇ ಕೂತ್ಕೊಂಡು ಹೇಗೆ ಮಾಡೋದು ನೋಡಿ. ಅವರು ವೈಟಿ ಅವರೇ ಒಬ್ಬರೇ ಕೂತ್ಕೊಂಡು ಹೇಗೆ ಮಾಡೋದು ಉಡುಪಿ. ಸಪೋರ್ಟು BM ಅವರೇ ಓಕೆ ಕೊಡ್ತೀನಿ ಅಂತಿದ್ದಾರೆ. ರೇವತಿ ಸಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ಎವ್ರಿಡೇ ಅನ್ಕಟ್ ಅವರು ಥ್ಯಾಂಕ್ ಯು ಸೋ ಮಚ್. ಎವ್ರಿಡೇ ಅನ್ಕಟ್ ಅವರೇ ರೇವತಿ ಸಿ ಸೂಪರ್ ಅಂತಿದ್ದಾರೆ. ಎವ್ರಿಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿಡೇ ಅವರೇ. ಥ್ಯಾಂಕ್ ಯು ರೇವತಿ ಸಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನಗೆ ಕಮೆಂಟ್ ಹಾಕಿ, ಎಲ್ರಿಗೂ ವಾಪಸ್ ಕೊಡ್ತೀನಿ. ತಕ್ಷಣ ಕೊಟ್ಟರೆ ಲೆಸ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಕೊಡ್ತೀನಿ. ಹೌದು ಉಡುಪಿ ಸಪೋರ್ಟ್ ಮಾಡ್ತೀನಿ. ವೈಟಿ ಮಾವ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸುಮಿ ಕಿಚನ್ ಅವರು. ಥ್ಯಾಂಕ್ ಯು ಸೋ ಮಚ್ ಸುಮಿ ಅವರೇ. CG ಅವರು ಯಾರಿಗೂ ಮೋಸ ಮಾಡಲ್ಲ, ಯಾರ್ಯಾರು ಕೊಡ್ತೀರಾ ಎಲ್ರಿಗೂ ಖಂಡಿತ ವಾಪಸ್ ಕೊಡ್ತೀನಿ. CG ಅವರೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರಾ? CG ಅವರೇ ಸೂಪರ್ ಸಪೋರ್ಟ್ ಎವ್ರಿಡೇ ಅನ್ಕಟ್ ಅವರು. ಥ್ಯಾಂಕ್ ಯು ಸೋ ಮಚ್. ಪ್ರಿಯಾ ಅವರು ಸೂಪರ್ ಸಪೋರ್ಟ್. ಉಡುಪಿಯವರು ನಗಡ್ತಿದ್ದಾರೆ. ಪ್ರಿಯಾ ಅವರು ಸೂಪರ್ ಸಪೋರ್ಟ್. ಪ್ರಿಯಾ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸಿಸ್. ಥ್ಯಾಂಕ್ ಯು ಪ್ರಿಯಾ ಸಿಸ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸಿಸ್. ಥ್ಯಾಂಕ್ ಯು. ಜನರಲ್ ನಾಲೆಜ್ ನೇಪಾಲ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಭಯ್ಯ. ಥ್ಯಾಂಕ್ ಯು ಭಯ್ಯ. ರಚನಾ ಕೊಪ್ಪರ್ ಸುಮಿ ಕುಮಾರ್ ಡನ್ ಅಂತಿದ್ದಾರೆ. ಸುಮಿ ಕುಮಾರಿ ಡನ್. ರಚನಾ ಕೊಪ್ಪರ್ ಪ್ಲೀಸ್ ರಿಟರ್ನ್ ಕೀಜಿಯೇ. ಸುಮಿ ಕುಮಾರಿ ರಚನಾ दीदी को रिटर्न कीजिए. ಓಕೆ ಥ್ಯಾಂಕ್ಸ್ ಅಂತಿದ್ದಾರೆ ನೋಡಿ. ರಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಚನಾ ಅವರು ಥ್ಯಾಂಕ್ ಯು ಸೋ ಮಚ್. BMHS ಅವರು ಲೈಕ್ ಡನ್ ಸಿಸ್ಟರ್ ನೋಡಿ. ಸಿಸ್ ಕೊಟ್ಟರು ನೋಡಿ. BMHS ಸಿಸ್ ಕೊಟ್ಟರು. ಥ್ಯಾಂಕ್ ಯು ಸಿಸ್, ನಿಮಗೆ ಲೈಕ್ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸುಮಿ ಕುಮಾರಿ ಗಿಫ್ಟ್ ಡನ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು. ಸುಮಿ ಕುಮಾರಿ ಗಿಫ್ಟ್ ಡನ್. ಸುಮಿ ಕುಮಾರಿ ದೀದಿ ಗಿಫ್ಟ್ ಡನ್. ಎವ್ರಿಡೇ ಅನ್ಕಟ್ ಪ್ಲೀಸ್ ರಿಟರ್ನ್ ಕೀಜಿಯೇ. ರಚನಾ ಗೋಪಾಲ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜನರಲ್ ನಾಲೆಜ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಚನಾ ಗೋಪಾಲ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸುಮಿ ಕುಮಾರಿ ಗಿಫ್ಟ್ ಡನ್. ಸುಮಿ ಕುಮಾರಿ ದೀದಿ आपको ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ कीजिए. ಎವ್ರಿಡೇ ಅನ್ಕಟ್. ರಚನಾ ಕೊಪ್ಪರ್ ಗುಡ್ ಅಂತಿದ್ದಾರೆ. CG ಅವರು ನಾನು ಬೈತೀನಿ, ಊಟ ಮಾಡು ಬಂದರೆ ನಾನು ಮಾತಾಡೋಕ್ಕೂ ಶಕ್ತಿ ಬರೋದು. ನಾನು ಬೈತೀನಿ, ಊಟ ಮಾಡಿ ಬಂದರೆ ತಾನೇ ಮಾತಾಡೋಕ್ಕೆ. ಹೌದು ನನ್ನ ಹಸ್ಬೆಂಡ್ ಬೈತಾರೆ, ನಿನಗೆ ಊಟ ಮಾಡಿ ಬರ್ಲಿಕ್ಕೆ ಆಗಲ್ವಾ, ಹೋಗ್ಲಿಕ್ಕೆ ಆಗಲ್ವಾ, ನೀನು 11 ಗಂಟೆಗೆ 12 ಗಂಟೆಗೆ ಊಟ ಮಾಡ್ತೀಯ ಅಂತ. ಅದಕ್ಕೆ ಊಟ ಮಾಡಿ ಬಂದಿದ್ದೇನೆ ಇವತ್ತು. ಗುಡ್ ನೈಸ್ ಅಂತಿದ್ದಾರೆ ನಮ್ಮ ರಚನಾ ಸಿಸ್. ಥ್ಯಾಂಕ್ ಯು ಸೋ ಮಚ್ ಸಿಸ್. ನಿಮಗೆ ರಚನಾ ಅವರು ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಇದ್ದಾರೆ ರಚನಾ ಅವರಿದ್ದಾರೆ, ಅನ್ಕಟ್ ಅವರಿದ್ದಾರೆ, ಜನರಲ್ ನಾಲೆಜ್ ಇದ್ದಾರೆ, CG ಅವರಿದ್ದಾರೆ, ಮತ್ತೆ ಯಾರಿದ್ದಾರೆ, ಮತ್ತೆ ರಚನಾ ಅವರಿದ್ದಾರೆ, ಮತ್ತು ಯಾರು ಸುಮಿ ಅವರಿದ್ದಾರೆ, BMHS ಅವರಿದ್ದಾರೆ. ಎಲ್ರಿಗೂ ಕನೆಕ್ಟ್ ಆಗಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಯಜಮಾನರ ಪಾರ್ಟಿ. ನಿಮ್ಮ ಯಜಮಾನ ನಮಗೆ ಅಣ್ಣ. ಹೌದು ಸಿಸ್, ಹೌದು. ಅವ್ರು ಬೈತಾರೆ ನನಗೆ ಊಟ ಮಾಡಿ ಹೋಗು ಅಂತ ಬೈತಾರೆ. ಮಧ್ಯಾಹ್ನದ್ದು ಒಮ್ಮೊಮ್ಮೆ ಲೇಟ್ ಆಗ ಕೂಡ ಬೈತಾರೆ. ಮತ್ತೆ ನನಗೆ ಅದು ಹಾಗೆ ಆಯಿತು ಈಗ ಆಯಿತು ಅಂತ ಇರ್ತೀನಲ್ವ, ಹಾಗೆ ಊಟ ಮಾಡಬೇಕು ಟೈಮಿಗೆ ಸರಿಯಾಗಿ ಅಂತ. ಗಿಫ್ಟು ಕೊಟ್ಟವರೆಲ್ಲ ಕಮೆಂಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ ನೋಡಿ. BMHS ಅವರಿಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ ಪ್ಲೀಸ್. ವಿಡಿಯೋ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಮತ್ತೆ ಡನ್ ಗಿಫ್ಟ್ ಕೊಟ್ಟು ಬನ್ನಿ, ಇಲ್ಲಾಂದರೆ ಲೆಸ್ ಆಗುತ್ತೆ.
ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಮಲ್ಟಿ ಅವರು BMHS ಡನ್ ರಿಟರ್ನ್ ಮೀ ಅಂತಿದ್ದಾರೆ. ಅರಿನಾ ಟ್ರೂ ಲೈಕ್ ಕೊಡ್ತೀನಿ, ಥ್ಯಾಂಕ್ ಯು ಸೋ ಮಚ್. ಕೊಡಿ ಕೊಡಿ ಮಾವ ಕೊಡಿ, ವೈಟಿ ಮಾವ ಕೊಡಿ, ಥ್ಯಾಂಕ್ ಯು ನಿಮಗೆ. ವೈಟಿ ಸೂಪರ್ ಸೂಪರ್ ಅಂತಿದ್ದಾರೆ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಚನಾ ಕುಪ್ಪರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಮಲ್ಟಿ ಅವರು BMH ಡನ್ ರಿಟರ್ನ್ ಮೀ ಅಂತಿದ್ದಾರೆ. BMHS ಅವರೇ ಮಲ್ಟಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಪ್ಲೀಸ್ ರಿಟರ್ನ್ ಕೊಡಿ. ಎವ್ರಿಡೇ ಅನ್ಕಟ್ ಸುಮಿಕುಮಾರಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರಚನಾ ಗೋಪಾಲ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. CG ಅವರು ನಿದ್ದೆ ಬರ್ತಿದೆ ಸಿಸ್ಟರ್, ಯಾಕೆ ಯಾಕೆ ನಾನು ಓದಿದ್ದಕ್ಕೆ ಇಲ್ಲ ಅಂದರೆ ಮೆಸೇಜಿ ತುಂಬ ಸ್ಟಾಕ್ ಆಗಿದ್ರೆ ಮತ್ತೆ ಆಗುದೇ ಇಲ್ಲ ಓದಲಿಕ್ಕೆ, ಅದಕ್ಕೆ ಮತ್ತೆ ನಿಮ್ಮ ಯಾಕೆ CG ಅವರೇ ಯಾಕೆ ನಿದ್ದೆ ಬರೋದು ನಿಮಗೆ? ಬನ್ನಿ ನಿದ್ದೆ ಬರುತ್ತೆ ನಿಮಗೆ. ವೈಟಿ ರಿಯಲ್ ಐಡಿ ಇದು ಬಲೆ, ರಿಯಲ್ ಐಡಿ ಬಲೆ ಪಣಂದುಲ್ಲೇರು ವೈಟಿ ಬಲೆ ಬಲೆ ಬಲೆ. ರಚನಾ ಸೂಪರ್, ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್. ರಚನಾ ಸೂಪರ್. ಎಲ್ಲರದ್ದು ಮೆಸೇಜ್ ಓದಬೇಕೆಂಬ ಆಸೆ ನಂದು. ಯಾಕೆ ಗೊತ್ತುಂಟು, ಅವರು ಪಾಪ ಕೆಲಸ ಬಿಟ್ಟು ಬರೋದಿಲ್ವ ನಮಗೆ ಸಪೋರ್ಟ್ ಮಾಡಲಿಕ್ಕೆ, ಆಗ ಅವ್ರದ್ದು ಮೆಸೇಜ್ ಬಿಟ್ಟರೆ ಹೇಗೆ? ಹಾಗೆ ಎಲ್ರದ್ದು ಓದಬೇಕು, ಅದಕ್ಕೆ ಉದ್ದ ಓದ್ತಾನೇ ಹೋಗುದು ನಾನು. ಸೂಪರ್ ಸಪೋರ್ಟ್ ಎವ್ರಿಡೇ ಅನ್ಕಟ್ ಅವ್ರು ಸೂಪರ್ ಸಪೋರ್ಟ್. ರಚನಾ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ರಚನಾ ಅವರೇ ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ರಚನಾ ಅವರೇ ಥ್ಯಾಂಕ್ ಯು. ಎವ್ರಿಡೇ ಅನ್ಕಟ್ ಅವ್ರು ಥ್ಯಾಂಕ್ ಯು ಸೋ ಮಚ್. ರಚನಾ ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಂತಿದ್ದಾರೆ. CG ಅವರು ಥ್ಯಾಂಕ್ ಯು ಸೋ ಮಚ್. CG ನಿಮ್ಮ ನೋಡುವಾಗ ನನ್ನ ಅಕ್ಕ ನಾನು ನೋಡಿದ್ದಾನೆ ಹಾಗೆ ಆಗ್ತದೆ, ನನ್ನ ದೊಡ್ಡಕ್ಕ. ಎವ್ರಿಡೇ ಯಾರದು ನನಗೆ ಆರ್ಟ್ ಕೊಟ್ಟಿದ್ದು, ಥ್ಯಾಂಕ್ ಯು ಸೋ ಮಚ್. ಎವ್ರಿಡೇ ಐ ಆಲ್ರೆಡಿ ಜಾಯಿನ್ಡ್ ಯು ಅಂತಿದ್ದಾರೆ. ಎವ್ರಿಡೇ ನಿಮಗೆ ಜಾಯಿನ್ಡ್ ಆಗಿದ್ದರಂತೆ. ಸುಮಿ ಕುಮಾರಿ ಅವರು ಆಗಿದ್ದಾರೆ ಆಲ್ರೆಡಿ ಅಂತೆ ನೋಡಿ. ಸೂಪರ್ ಅಂತಿದ್ದಾರೆ ನಮ್ಮ CG ಸಿಸ್. BMH ಡನ್ ರಿಟರ್ನ್ ಮೀ ಅಂತಿದ್ದಾರೆ. BMHS ಅವರೇ ಇದ್ದೀರಾ? ಮಲ್ಟಿ ಅವರಿಗೆ ರಿಟರ್ನ್ ಕೊಡಿ, ನೋಡಿ ಚೆಕ್ ಮಾಡಿ ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ CG ಅವರು, ಥ್ಯಾಂಕ್ ಯು ಸೋ ಮಚ್. ಉಡುಪಿ ಬಂದೆ ಅಂದರು, ಬಂದ್ರಾ? ಎಲ್ಲಿ? CG ಅವರು ಹೋಗಿದ್ದೆ ಬೆಸ್ಟ್ ಸಿಸ್ಟರ್, ಎರಡು ಬದಿ ಕೊಟ್ಟು ಕಳಿಸಿದ್ರು. ಎಲ್ಲಿಗೆ ಹೋಗಿದ್ದೀರಿ ಸಿಸ್ಟರ್ ನೀವು? ಎಲ್ಲಿಗೆ ಹೋಗಿದ್ದು? ರಚನಾ ಸೂಪರ್ ಸಪೋರ್ಟ್. ಬಾಸುಂಡಿ ಬಂದಿದೆ ಪೊಲೀಸ್ ಸ್ಟೇಷನ್. ಹೌದಾ? ಸೂಪರ್ ಸಪೋರ್ಟ್. ವೈಟಿ ಬಾಮ ನನಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ. BMHS ಅವರೇ ನಿಮಗೆ ಮಲ್ಟಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ನೋಡಿ ಅವರಿಗೆ ಕೊಡಿ. ಬ್ಯಾಡ್ವೇಸ್ ಅವರು ಬಂದರು, ಲೈಕ್ ಡನ್, ಲೈಕ್ ಥ್ಯಾಂಕ್ ಯು ಸೋ ಮಚ್. ಬ್ಯಾಡ್ವೇ ಅವರು ಉಡುಪಿ. ಇವರೇ ವೈಟಿ ಅವರು ಬ್ಯಾಡ್ವೇ ಅವರು ಒಂದೇ. ಬ್ಲೂ ಬೇಡವಾ ನಿಮಗೆ? ಉಡುಪಿ ಅವರು ಸೂಪರ್ ಸಪೋರ್ಟ್. ಬ್ಯಾಡ್ವೇ ಅವರು ಉಡುಪಿ ಅಂತಿದ್ದಾರೆ ನೋಡಿ. ರಚನಾ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಬ್ಯಾಡ್ವೇ ನನಗೂ ಕೂಡ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಹೋಗಿ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಬನ್ನಿ, ನನಗೆ ಸಬ್ ಮಾಡಿ ಬನ್ನಿ ಹೋಗಿ. ಸೂಪರ್ ಸಪೋರ್ಟ್. ಬ್ಯಾಡ್ವೇ ಅವರು ಉಡುಪಿ ಅಂತಿದ್ದಾರೆ ನೋಡಿ. ನಿಮಗೆ ID ಬೇಕಾ? ಬ್ಲೂ ಬೇಕಾ ಬ್ಯಾಡ್ವೇ ಅವರೇ? ಉಡುಪಿ ಅವರು ಆಯ್ ಬ್ಯಾಡ್ವೇ ಅಂತಿದ್ದಾರೆ. ರಚನಾ ಅವರು ನೈಸ್ ಅಂತಿದ್ದಾರೆ, ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. BS ರಚನಾ ಕಪ್ಪರ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. BMHS ಅವರೇ ಉಡುಪಿಯವರು ಇವರು ಮಲ್ಟಿ ಅವರು ಕೊಟ್ಟಿದ್ದಾರೆ ನಿಮಗೆ. ನಿಮ್ಮ ತುಂಬ ಲಾಂಗ್ ಆಯಿತು, ಓಕೆ ನಾನು ತುಂಬ ಹೋಗ್ತೀನಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಚನಾ ಅವರು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬಿಡ್ಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬ್ಯಾಡ್ಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಸಪೋರ್ಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. CG ಅವರು ಬೆಡ್ಸ್ ಉಡುಪಿ ಇದಕ್ಕೆ ಗಿಫ್ಟ್ ಬೇಡ ಅಂತಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. BMHS ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನನಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ಬ್ಯಾಡ್ವೇ ಅವರೇ ಒಂದು ಲೈಕ್ ಕೊಡಿ ನನಗೆ, ನಿಮ್ಮ ಕಡೆಯಿಂದ ಇನ್ನೊಂದು ಬೇಕು ಲೈಕ್. ನಂದು ಪದ್ಯದಿಂದನೇ, ನಂದು ಮೆಸೇಜ್ ಓದುವ ಇದರಿಂದನೇ ನನ್ನ ಮಕ್ಕಳು ಮಲಗಿದ್ರು ನೋಡಿ. ಎಷ್ಟು ನಂದು ಪವರ್ ಇದೆ ನೋಡಿ, ನಿಮ್ಗೆ ಗೊತ್ತಾ ಎಷ್ಟು ಪವರು? ಯಾರದು ಮೆಸೇಜ್ ಡಿಲೀಟ್ ಮಾಡಿದ್ದು? ಬೇಡ್ಸ್ ಅವರಿಗೆ ಗಿಫ್ಟ್ ಕೊಡಿ ಪ್ಲೀಸ್, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಬೇಡ್ಸ್ ಅವರೇ ಬ್ಯಾಡ್ವೇ ನಾನು ಬಂದೆ.
ಥ್ಯಾಂಕ್ ಯು ಸೋ ಮಚ್ ಎವ್ರಿಡೇ ಅನ್ಕಟ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಉಡುಪಿ ಎಂತ ಹೆಸರು ಅವ್ರದ್ದು? ಬೀಡ್ಸಾ? ಬ್ಯಾಡ್ ವೈಸ್ ಅವ್ರದ್ದು ಹೆಸರೇ ಬೇರೆ, ನೀವು ಹೆಸರು ಕರೀತೀರಿ. ಇನ್ನೊಂದು 3 ಲೈಕ್ ಕೊಟ್ಟೆ, ಇವ್ರದ್ದು ಬೇರೆ. ಓ ದೇವ, ಎಷ್ಟು ಐಡಿ ಇದೆ ನಿಮ್ಮದು? ಎಷ್ಟು ಐಡಿ ಇದೆ ನಿಮ್ಮದು? ಎಷ್ಟು ಐಡಿ ಇದೆ ನಿಮ್ಮದು? 3 ಆಯ್ತು. ನನಗೆ 3 ಗಿಫ್ಟ್ ಕೊಡಿ ಅಲ್ವಾ. ನನ್ನ ಮಕ್ಕಳು ಮಲಗಿದ್ರು, ಹಾಗೆ ಬಂದೆ ನಾನು. ಮಕ್ಕಳು ಮಲ್ಕೊಂಡ್ರು. ಬಿಡ್ಸ್ 3 ಲೈಕ್ ಕೊಟ್ಟೆ, ಥ್ಯಾಂಕ್ ಯು ಸೋ ಮಚ್. 3 ಲೈಕ್ ಬಂತ ನನಗೆ ಈಗ. ಹಾಗಾದರೆ ನೋಡುವ. ಹೌದು, ಎವ್ರಿಡೇ ಅನ್ಕಟ್ ಸೂಪರ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸಿ ಜಿ ಅವರು ಓಕೆ ಅಂತಿದ್ದಾರೆ. ಎವ್ರಿಡೇ ಅವರು ಸೂಪರ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಿಡ್ಸ್ ಕನೆಕ್ಟ್ ಮೈ ಚಾನಲ್ ಆ್ಯಂಡ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. BMHS ಅವರು ಸೂಪರ್ ಅಂತಿದ್ದಾರೆ. ರಚನಾ ಕಪ್ಪರ್ ಅವರು ಥ್ಯಾಂಕ್ ಯು ಸೋ ಮಚ್, ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಜಿ ಅವರು ಬಿಡ್ಸ್ 3 ಉಂಟು. ಹೌದಾ, 3 ಉಂಟಾ? ನನಗೆ 3 ಗಿಫ್ಟ್ ಕೊಡಿ ಆಯಿತಾ. ನನ್ನ ಚಾನಲ್ಗೆ ಹೋಗಿ 3 ಗಿಫ್ಟ್ ಕೊಡಿ. ಬಿಡ್ಸ್ 199 ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಪ್ರಿಯಾ ಅವರು ಬಿಡ್ಸ್ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ. ಪ್ರಿಯಾ ಅವರು 3 ಇದ್ದರೆ ನಮಗೂ 1 ಕೊಡಿ. ಈ ಗಿಫ್ಟ್ ಕೊಡಬೇಕಾ? ಬೀಡ್ಸ್ ರಿಟರ್ನ್ ಪ್ಲೀಸ್. ಸಿ ಜಿ BMHS ಗಿಫ್ಟ್ ಬೇಡ ಅಂತಿದ್ದಾರೆ ನೋಡಿ. ಗಿಫ್ಟ್ ಬೇಡವಂತೆ, ಬೇಡಂತೆ ಅವರಿಗೆ. ನ್ಯೂ ಫ್ರೆಂಡ್ಸ್ ಜಾಯಿನ್ ಅಂತಿದ್ದಾರೆ. ನಮ್ಮ ರಚನಾ ಅವರು ಎವ್ರಿಡೇ ಅವರು ಬೀಡ್ಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಉಡುಪಿ ಅವರು ಬೀಡ್ಸ್ ಇನ್ನೊಂದು 700 ID ಮಾಡಿ ನನಗೆ ಗಿಫ್ಟ್ ಕೊಡಿ ಅಂತಿದ್ದಾರೆ. 700 ID ಎಲ್ಲಿಂದ ಮಾಡೋದು ಅವರು? 700 ಮಾಡಿದರೆ ನಿಮಗೆ 1K ಆಗುತ್ತೆ. ಅದಕ್ಕೆ ಓ ಬೀಡ್ಸ್ ಅವರೇ ಇನ್ನೊಂದು 180 ಮಾಡಿ ನನಗೆ ಕೊಡಿ. ನಾನು 1K ಆಗುತ್ತೆ. ನಂದು ಕೂಡ 1K ಆಗುತ್ತೆ. 180 ಮಾಡಿ ಸಾಕು. ನನ್ ಕೂಡ 1K ಆಗುತ್ತೆ, ನೀವು ಮಾಡಿ. ಬೀಡ್ಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಉಡುಪಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ರಚನಾ ಅವರು ಅರಿನಾ ಕೊಡ್ತೀನಿ, ಕೊಡಿ ಹೋಗಿ ಮೆಸೇಜ್ ಹಾಕಿ ಕೊಡಿ, ಇಲ್ಲಾಂದರೆ ಲೆಸ್ ಆಗುತ್ತೆ. ಸೂಪರ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸಿ ಜಿ ಪುಟ್ಟ ಅವರು ಉಡುಪಿಯವರಿಗೆ ಪಿನ್ ಮಾಡಿ. ಸಿಸ್ಟರ್ ಅವರಿಗೆ ಗಿಫ್ಟ್ ಬೇಕಂತೆ, ಪಿನ್ ಮಾಡಿ ಅವರಿಗೆ ಪ್ಲೀಸ್. ಅವರು ಒಂದು ಸರಿ ಬೇಡ ಅಂದಿದ್ರು, ಅದಕ್ಕೆ ಮಾಡಿಲ್ಲ. ಉಡುಪಿಯವರೇ ನಿಮಗೆ ಪಿನ್ ಮಾಡಬೇಕಾ? ಅವರು ಮಾಡಬೇಕಾದ್ರೆ ಇದು ಮಾಡ್ತಾರೆ. ಮಾಡಬೇಕಾ ಉಡುಪಿ? ಪ್ಲೀಸ್ ಹಾಯ್ ಅಂತಿದ್ದಾರೆ. ಅವರಿಗೆ ಪ್ಲೀಸ್ ಅಂತಿದ್ದಾರೆ. ರಚನಾ ಗೊಪ್ಪರ್ ಸೂಪರ್ ಅಂತಿದ್ದಾರೆ. ಉಡುಪಿ ಅವರೇ ಪಿನ್ ಮಾಡಬೇಕಾ ನಿಮಗೆ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಉಡುಪಿ ಅಂತಿದ್ದಾರೆ ನೋಡಿ. ದಿಲೀಪ್ ಗೌಡ ಅವರು ಬಂದರು, ಲೈಕ್ ಮಾರ್ರೆ. ದಿಲೀಪ್ ಅವರು ಲೈಕ್ ಮಾರ್ರೆ ಅಂತಿದ್ದಾರೆ, ಬಂದರು ಇವತ್ತು. ನನಗೆ ಅವರು ಕನೆಕ್ಟ್ ಆದರು, ದಿಲೀಪ್ ಗೌಡ ಅವರೇ. ದಿಲೀಪ್ ಬ್ರದರ್ ವೆಲ್ಕಮ್, ನಿಮಗೆ ವೆಲ್ಕಮ್. ಒಂದು ಲೈಕನ್ನು ಕೊಡಿ ನನಗೆ. ಉಡುಪಿ ನಾಯಕ್ ID ಮಾಡಿ ಡೈಲಿ ಎಲ್ಲ ಐಡಿಯಲ್ಲಿ ವಿಡಿಯೋ ಕೂಡ ನೋಡಿ ಬೀಡ್ಸ್ ಅಂತಿದ್ದಾರೆ. BMHS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೋಮಶೇಖರ್ ಅವರು ಬಂದರು. ರಚನಾ ಊಟ ಆಯ್ತಾ? ಏನು ಊಟ ಸರ್ ಸಿಸ್ಟರ್ ಅಂತಿದ್ದಾರೆ ನೋಡಿ ರಚನಾ ಅವರಿಗೆ. ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಉಡುಪಿಯವರು ನಿಮಗೆ ಆಮ್ಲೆಟ್ ಕೊಡುವ ಅಂತಿದ್ದಾರೆ ಡೈಲಿ. ಉಡುಪಿ ಪಿನ್ ಬೇಡ ಅಂತಿದ್ದಾರೆ, ಮಾಡಲ್ಲ ಸಿಸ್, ಅದಕ್ಕೆ ಬೇಡ ಅಂತಿದ್ದು. ಉಡುಪಿ ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ ಬೇಡ್ಸ್ ಅವರು. ಉಡುಪಿ ಅವರೇ ನನಗೂ ಆಮ್ಲೆಟ್ ಕೊಡಿ ಅಂತಿದ್ದಾರೆ. ಬೇಕಾ ಸಿ ಜಿ? ನಾನು ಮಾಡಿ ಕೊಡ್ತೀನಿ, ಬನ್ನಿ. ಬೀಡ್ಸ್ ಅವರೇ ಪ್ಲೀಸ್ ನಮಗೂ ಕೊಡಿ ಅಂತಿದ್ದಾರೆ. ನಮಗೂ ಕೊಡಿ, 180 ಬೇಕು ಬೀಡ್ಸ್ ಅವರೇ. ನನಗೆ 1Kಗೆ 180 ಬೇಕು, ಕೊಡಿ. ಪ್ರಿಯಾ ಅವರು ಬೀಡ್ಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬೀಡ್ಸ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ಅವರಿಗೆ ಕೊಡಿ ರಿಟರ್ನ್. ಪ್ರಿಯಾ ಅವರು ಜನರಲ್ ನಾಲೆಜ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಭಯ್ಯ, ಥ್ಯಾಂಕ್ ಯು. ನಮ್ಮ ಸೋಮಶೇಖರ್ ಬ್ರದರ್ ಗಿಫ್ಟ್ ಡನ್ ಅಂತಿದ್ದಾರೆ. ಸೋಮಶೇಖರ್ ಬ್ರದರ್ ಅವರೇ ನನಗೆ ಒಂದು ಲೈಕ್ ಆದರೂ ಕೊಡಿ. ಊಟ ಆಯ್ತಾ ಬ್ರದರ್ ನಿಮ್ಮದು? ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಸಿ ಜಿ ಅವರು ಹಾಸಿಗೆ ಹಿಡಿಯುತ್ತಾರೆ. ಯಾಕೆ ಸಿ ಜಿ ಅವರೇ, ಯಾಕೆ ಹಾಗೆ ಮಾಡಬಾರ್ದು? ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಜನರಲ್ ನಾಲೆಜ್ ಭಯ್ಯ. ಬೀಡ್ಸ್ ಅವರು ಉಡುಪಿ ಆಮ್ಲೆಟ್ ಸೂಪರ್ ಅಂತಿದ್ದಾರೆ. ಬೀಡ್ಸ್ ಅವರು ಬೇಡ್ಸ್ ಅಲ್ಲ ಬೇಡ್ಸ್
ಸಿ ಜಿ ಅವರು ತುಂಬ ಒಳ್ಳೆಯವರು, ಎಲ್ಲರೂ ಅವರಿಗೆ ಗಿಫ್ಟ್ ಕೊಟ್ಟು ಉದ್ಧಾರ ಮಾಡಿ ಅಂತಿದ್ದಾರೆ. ಹೌದು, ಸಿ ಜಿ ಅವರು ತುಂಬ ಒಳ್ಳೆಯವರು, ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ದಿಲೀಪ್ ಬ್ರದರ್ ಅವರು. ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಬ್ರದರ್ ಅವರೇ, ಥ್ಯಾಂಕ್ ಯು. ನಿಮ್ಮದು ಊಟ ಆಯ್ತಾ ಬ್ರದರ್? ಏನು ಸ್ಪೆಷಲ್ ಇವತ್ತು ಊಟಕ್ಕೆ? ನಿಮಗೆ ಹೊಸ್ದಾಗಿ ಬಂದಿದ್ದೀರಾ, ನಿಮಗೆ ವೆಲ್ಕಮ್. ನಿಮಗೆ ಥ್ಯಾಂಕ್ ಯು. ಇವತ್ತು ಕನೆಕ್ಟ್ ಆಗಿ ಇವತ್ತು ಜಾಯಿನ್ ಆಗಿದ್ದಕ್ಕೆ ನನಗೆ ತುಂಬ ಥ್ಯಾಂಕ್ ಯು, ತುಂಬ ಹೃದಯದ ಧನ್ಯವಾದ ನಿಮಗೆ. ಉಡುಪಿಯವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಉಡುಪಿ ಏನು ನಗಾಡ್ತಿದ್ದಾರೆ ಅವರು, ಸೂಪರ್ ಸಪೋರ್ಟ್ ಅಲ್ಲ ನೆಗಾಡ್ತಿದ್ದಾರೆ, ಯಾಕಂತ ಗೊತ್ತಿಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಬ್ರದರ್ ನೇಪಾಲ್ ಅವರು, ಜನರಲ್ ನಾಲೆಜ್ ಬ್ರದರ್, ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ದಿಲೀಪ್ ಬ್ರದರ್ ಅವರು, ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಬ್ರದರ್. ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮದು ಎವ್ರಿಡೇ ಅನ್ಕಟ್ ಅವರು, ಥ್ಯಾಂಕ್ ಯು ಸೋ ಮಚ್ ಎವ್ರಿಡೇ ಅನ್ಕಟ್ ಅವರೇ. ದಿಲೀಪ್ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಸಿ ಜಿ ಕಮೆಂಟ್ ವೆಯ್ಟ್ ಕೊಡ್ತೀನಿ ಅಂತಿದ್ದಾರೆ, ಕೊಡ್ತಾರೆ ನೋಡಿ. ದಿಲೀಪ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೊಡಿ ಇಲ್ಲಿದ್ದವರಿಗೆ ಗಿಫ್ಟ್. ನಿಮ್ಮ ಅಡುಗೆ ಸಖಿಯವರದು ಸಿಸ್ ಬಂದರು ನೋಡಿ. ಆಯ್ ಸಿಸ್, ನಿಮ್ಮ ಅಡುಗೆ ಸಿಸ್ ಆಯ್. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಎಲ್ಲರೂ ಒಂದು ಲೈಕನ್ನು ಕೊಡಿ ಪ್ಲೀಸ್. ದಿಲೀಪ್ ಬ್ರದರ್ ಅವರೇ ಒಂದು ಲೈಕ್ ಕೊಡಿ ನಿಮ್ಮಿಂದ ಪ್ಲೀಸ್. ಎವ್ರಿಡೇ ನೋಡಿ, ದಿಲೀಪ್ ಬ್ರದರ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಅವರು ರಿಟರ್ನ್ ಕೊಡ್ತಾರೆ ನೋಡಿ. ಅವರು ಹೊಸಬ್ರು, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಹಾಯ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಜಿ ಅವರು ಎಕ್ಸ್ಟ್ರಾ ಐ ಡಿ ಇದ್ದರೆ ಗಿಫ್ಟ್ ಕೊಡಿ ಅಂತಿದ್ದಾರೆ. ಸಿ ಜಿ ಅವರೇ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ದಿಲೀಪ್ ಬ್ರದರ್ ಅವರು ನೋಡಿ. ದಿಲೀಪ್ ಬ್ರದರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಅನ್ಕಟ್ ಅವರೇ ದಿಲೀಪ್ ಬ್ರದರ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ದಿಲೀಪ್ ಬ್ರದರ್ ಅವರೇ ಎವ್ರಿಡೇ ಅನ್ಕಟ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ, ಅವರು ಕೂಡ ರಿಟರ್ನ್ ಮಾಡ್ತಾರೆ. ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು. ದಿಲೀಪ್ ಬ್ರದರ್ ಒಂದು ಲೈಕ್ ನಿಮ್ಮ ಕಡೆಯಿಂದ ಬರಲಿ. ದಿಲೀಪ್ರು ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ಪ್ರಿಯಾ ಅವರು ನೋಡಿ. ದಿಲೀಪ್ ಗೌಡ ಅವರೇ, ನಾವು ನಿಮಗೆ ಕನೆಕ್ಟ್ ಆಗ್ತೀವಿ, ಖಂಡಿತ ಮೋಸ ಮಾಡಲ್ಲ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ದಿಲೀಪ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು ದಿಲೀಪ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದಿಲೀಪ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನೋಡಿ ಎಷ್ಟು ಸೂಪರ್ ಸಪೋರ್ಟ್ ಅಂತ ಇದ್ದಾರೆ ನಮ್ಮದು. ಇವತ್ತು ಜಾಯಿನ್ ಆಗಿದ್ದಷ್ಟೇ ನಾನು 2:30 ಎಜೆಸ್ ಅವರ ಇದರಲ್ಲಿ, ಹೌದಲ್ವಾ? ಎಜೆಸ್ ಅವರಲ್ಲ, ಯಾವುದರಲ್ಲಿ ಜಾಯಿನ್ ಆಗಿದ್ದೆ ದಿಲೀಪ್ ಅವರಿಗೆ. ಇವತ್ತು ಬಂದು ಸಪೋರ್ಟ್ ಮಾಡ್ತಿದ್ದಾರೆ, ಎಷ್ಟು ಖುಷಿ ಆಯಿತು ನಿಮ್ಮ ಸಪೋರ್ಟಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಿಮ್ಮ ಅಡುಗೆ ಸಖಿ ಅವರು, ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಅವರೇ, ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಅವರೇ, ಥ್ಯಾಂಕ್ ಯು. ಬೇಡ್ಸ್ ಬ್ಲೂ ಕೊಡಬೇಕಾ? ಅದಕ್ಕೆ ನಾನು ಕೊಡಲಿಲ್ಲ, ನೀವೇ ಕೇಳಬೇಕು ಬ್ಲೂ ಕೊಡಿ ಅಂತ, ಅದಕ್ಕೆ ಈಗ ಕೊಟ್ಟೆ ನೋಡಿ, ತಗೊಳ್ಳಿ ಬ್ಲೂ ಕೊಟ್ಟೆ. ಎವ್ರಿಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸಿ ಜಿ ಅವರು, ಥ್ಯಾಂಕ್ ಯು ಸೋ ಮಚ್. ಎವ್ರಿಡೇ ಅವರು ಕೂಡ ಸೂಪರ್ ಸಪೋರ್ಟಲ್ಲೇ ಇರ್ತಾರೆ, ಥ್ಯಾಂಕ್ ಯು ಸೋ ಮಚ್. ಸಿ ಜಿ ಅವರು ಎಲ್ಲರೂ ಸೂಪರ್ ಸಪೋರ್ಟ್ ಮಾಡ್ತಾರೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ದಿಲೀಪ್ ಗೌಡ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಬ್ರದರ್ ಅವರೇ. ಯಾರೆಲ್ಲ ದಿಲೀಪ್ ಬ್ರದರ್ ಅವರಿಗೆ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಬ್ರದರ್, ಥ್ಯಾಂಕ್ ಯು. ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿಡೇ ಅನ್ಕಟ್ ಅವರೇ. ದಿಲೀಪ್ ಬ್ರದರ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ದಿಲೀಪ್ ಬ್ರದರ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಉಡುಪಿ ನಾಯಕ್ ಚಾನಲ್ ಅವರಿಗೆ ರಿಟರ್ನ್ ಕೊಡಿ ಬ್ರದರ್. ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಕೊಡಿ, ಸ್ವಲ್ಪ ವಿಡಿಯೋ ನೋಡಿ ಕೊಡಿ. ದಿಲೀಪ್ ಬ್ರದರ್ ಡನ್, ರಿಟರ್ನ್ ಮಾಡಿ ಅಂತಿದ್ದಾರೆ. ಜನರಲ್ ನಾಲೆಜ್ ಭಯ್ಯ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಭಯ್ಯ, ಥ್ಯಾಂಕ್ ಯು सो मच भैया. आपका वीडियो शॉर्ट्स देखती हूँ मैं, डेली 1-2 उतना देखती हूँ. ಬೀಡ್ಸ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಸಪೋರ್ಟ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಎವ್ರಿಡೇ ಅನ್ಕಟ್ ಅವರು. ದಿಲೀಪ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. 1 ಸೆಕೆಂಡ್ ದಿಲೀಪ್ ಅವರೇ, ತುಂಬ ಹೃದಯದ ಧನ್ಯವಾದ ನಿಮಗೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು. ದಿಲೀಪ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಬ್ಲೂ ಕೊಟ್ಟೆ. BMHS ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಉಡುಪಿ ಅವರು. BMHS ಅವರೇ, ಉಡುಪಿ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ, ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಬ್ಲೂ ಕೊಡಿ, ಬೀಡ್ಸ್ಗೆ ಎಲ್ರಿಗೂ ಗಿಫ್ಟ್ ಕೊಡ್ತಾರೆ ನೋಡಿ. ಕೊಟ್ಟೆ ಸೂಪರ್ ಸಪೋರ್ಟ್. ಸಿ ಜಿ ಅವರು ಸೂಪರ್ ಸಪೋರ್ಟ್, ದಿಲೀಪ್ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಅವರೇ, ಥ್ಯಾಂಕ್ ಯು.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಸಪೋರ್ಟಿಗೆ ನಮ್ಮ ತುಂಬ ಹೃದಯದ ಧನ್ಯವಾದ. ಬ್ಲೂ ಕೊಟ್ಟೆ ಕೊಟ್ಟೆ ಕೊಟ್ಟೆ. ನಾನು ತುಂಬ ಹಿಂದೆ ಇದ್ದೇನೆಲ್ಲ ಏನೋ ಅಂತ. ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕುಡ್ಲಾ ಬಿರುವಾಜ್ ಅವರು ಬಂದರು. ಆಯ್ ಕುಡ್ಲಾ ಅವರೇ, ಹೇಗಿದ್ದೀರಾ? ಊಟ ಮಾಡಿದ್ದೀರಾ? ಲೈಕ್ ಕೊಡಿ ಪೂರಾ ಎಲ್ಲರೂ ನೋಡಿ. ಕುಡ್ಲಾ ಅವರೇ ಒಂದು ಲೈಕ್ ಪ್ಲೀಸ್ ನಿಮ್ಮ ಕಡೆಯಿಂದ ಬರಲಿ. ನಾನು ಲೈಕ್ ಬೇಡ ಅಂತ ಸುಮ್ಮನೆ ಇದ್ದೀನಿ, ಯಾಕಂದರೆ ಕೊಡುವುದೇ ಇಲ್ಲ, ಯಾರೂ ಕೊಡುವುದಿಲ್ಲ. ನನಗೆ ಅದೇ ಬೇಜಾರಾಗುತ್ತೆ. ನಿಮ್ಮ ಅಡುಗೆ ಸಖಿಯವರು ದಿಲೀಪ್ ರಿಟರ್ನ್ ನೋಡಿ. ದಿಲೀಪ್ ಬ್ರದರ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ನಿಮಗೆ ರಿಟರ್ನ್ ಕೊಡಿ ಅವರಿಗೆ, ನಿಮ್ಮ ಅಡುಗೆ ಸಖಿಯವರಿಗೆ. ಕುಡ್ಲಾ ಆಲ್ರೆಡಿ ಕನೆಕ್ಟೆಡ್, ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕುಡ್ಲಾ ಅವರೇ ಆಲ್ರೆಡಿ ಕನೆಕ್ಟೆಡ್, ಗಿಫ್ಟ್ ರಿಟರ್ನ್ ಮಾಡಿ. ಉಡುಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕುಡ್ಲಾ ಅವರೇ ಕೊಟ್ಟಿದ್ದೇನೆ ನೋಡಿ, ಚೆಕ್ ಮಾಡಿ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಸಿಜಿ ನಿಮಗೆ ಕೊಟ್ಟೆ ಅಂತಿದ್ದಾರೆ. ಬೇಡ್ಸ್ ಅವರು ನಿಮ್ಮ ಅಡುಗೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕುಡ್ಲಾ ಬಿರ್ವಾಸ್ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಕುಡ್ಲಾ ಅವರೇ, ಥ್ಯಾಂಕ್ ಯು. ಉಡುಪಿ ನಾಯಕ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿಜಿ ಅವರು. ಬಿಡ್ಸ್ ಅವರೇ ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ. ನನಗೂ ಕೊಟ್ರಾ ಬಿಡ್ಸ್ ಅವರೇ? ನನಗೂ ಕೊಡಿ. ಕುಡ್ಲಾ ಅವರು ಗಿಫ್ಟ್ ಡನ್ ಅಂತಿದ್ದಾರೆ. ಸಿಜಿ ಅವರು. ಕುಡ್ಲಾ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ. ಸಿಜಿ ಅವರಿಗೆ ರಿಟರ್ನ್ ಕೊಡಿ. ಕಮೆಂಟ್ ಮಾಡಿ ಅಂತಿದ್ದಾರೆ. ಕುಡ್ಲಾ ಬಿರುವಾಜ್ ಅವರು ನೋಡಿ, ಅವರಿಗೆ ಕಮೆಂಟ್ ಮಾಡಿ. ನಿಮ್ಮ ಅಡುಗೆ ಸಖಿಯವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿಜಿ ಓಕೆ ಅಂತಿದ್ದಾರೆ. ಕಮೆಂಟ್ ಮಾಡಿದೆ ಗಿಫ್ಟ್ ಕೊಡ್ತಾರಾ ಸಿಜಿ? ನಿಮಗೆ ಗೊತ್ತಿಲ್ವಾ? ನೀವು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತೀರಾ? ಹೌದಾ? ಕಮೆಂಟ್ ಮಾಡಬೇಕಲ್ವಾ ಸಿಜಿ? ಸಿಜಿ ಅಂದರೆ ಸಿಜಿ ನನ್ನ ಸಿಸ್. ಎಲ್ಲರೂ ಇದ್ದಾರೆ ಅಪ್ಪ ಸಿಸ್, ಎಲ್ಲರೂ ಸಿಸ್, ಎಲ್ಲರೂ. ಅದರಲ್ಲೂ ಸಿಜಿ ಒಂದು ಸಿಸ್. ಥ್ಯಾಂಕ್ ಯು ಸೋ ಮಚ್ ಸಿಜಿ. ಸಿಜಿ ಅವರ ಹಸ್ಬೆಂಡ್ ಜೊತೆ ಒಂದು ವಿಡಿಯೋ ಮಾಡಿದ್ರಲ್ವಾ, ಅದು ಡ್ಯಾನ್ಸ್ ಇದ್ದು ಸೂಪರ್ ಆಗಿದೆ ಅದು. ಕಮೆಂಟ್ ಹಾಕಿದ್ದೀನಿ ಸಿಸ್ಟರ್ ಅಂತಿದ್ದಾರೆ. ಹಾಕಿದ್ದಾರಂತೆ ನೋಡಿ. ಕುಡ್ಲಾ ಬಿರುವಾಜ್ ಅವರೇ ಹಾಕಿದ್ದಾರಂತೆ ಕಮೆಂಟ್ ನೋಡಿ. ಸಪೋರ್ಟ್ ಅಂತಿದ್ದಾರೆ. ವಿಡಿಯೋ ಹಾಕಿಲ್ವಾ ಸಿಜಿ ನೀವು? ವಿಡಿಯೋ ಹಾಕಿದ್ರೆ ನೋಡ್ತೀನಿ ನಾನು. ನೀವು ಹಾಕಿಲ್ವಾ ವಿಡಿಯೋ? ನಾನು ಕ್ರೇಜಿ ಬಾಕ್ಸ್ ಸಿಸ್. ನೇಮ್ ಚಿರಾ. ನೇಮ್ ಎಂತ? ಚಂಜಿ. ನೇಮ್ ಏನು? ನೇಮ್ ಚೇಂಜ್. ಹೌದು, ಅವರು ಕ್ರೇಜಿ ಬಾಕ್ಸ್ ಅವ್ರದ್ದು ನೇಮ್ ಚೇಂಜ್. ನಮ್ಗೆ ಗೊತ್ತುಂಟು. ಮೊನ್ನೆ ಬಂದಿದ್ರಲ್ವ, ಹಾಗೆ ಗೊತ್ತಾಯಿತು ನನಗೆ ಅವ್ರದ್ದು ನೇಮ್ ಚೇಂಜ್. ಹೌದು ಗೊತ್ತಾಯಿತು. ಅದಕ್ಕೆ ನನಗೆ ಗೊತ್ತಿದ್ದೇ ಮಾತಾಡಿದ್ದು ನಾನು ನಿಮ್ಮ ಹತ್ರ. ಅಷ್ಟು ನೆನಪು ಉಂಟು ನನಗೆ. ನಾನು ಕ್ರೇಜಿ ಬಾಕ್ಸ್, ಹೌದು ಗೊತ್ತುಂಟು ನೀವು ಕ್ರೇಜಿ ಬಾಕ್ಸ್ ಅಂತ. ನಮ್ಮ ಯಜಮಾನ್ರು ಡ್ಯಾನ್ಸ್ ನೀವು ನೋಡಿದ್ರಾ? ಹೌದು ನೋಡಿದೆ. ಪಾಪ ಅವರಿಗೆ ನೀವು ಅವರನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ. ಮಾಡಿ ಇಬ್ಬರೂ ಸೇರಿ ಡ್ಯಾನ್ಸ್ ಮಾಡಿ. ನನ್ನ ಹಸ್ಬೆಂಡ್ಗೆ ವಿಡಿಯೋದಲ್ಲಿ ಬನ್ನಿ ಅಂದೆ. ಅವರಂದು ನೀನು ಮಾಡು, ನಾನು ಮತ್ತೆ ಬರ್ತೀನಿ. ಮತ್ತೆ ಇಲ್ವಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮ ಅಡುಗೆ ಸಖಿಯವರು ಸಿಜಿ ಅವರು ಸೂಪರ್ ಡ್ಯಾನ್ಸ್ಗೆ ಸಹ ಮಾಡಿರೋದು ನಾನಲ್ಲ, ಬೇರೆಯವರ ಡ್ಯಾನ್ಸ್ ಮಾಡಿರೋದು. ಡ್ಯಾನ್ಸ್ಗೆ ಸಹ ಮಾಡಿರೋದು ನಾನಲ್ಲ, ಬೇರೆಯವರ ಡ್ಯಾನ್ಸ್ ಮಾಡಿರೋದು. ಅಲ್ಲ ಡ್ಯಾನ್ಸ್ ಅಲ್ಲದು, ನಿಮ್ಮದು ಗಂಡ ಹೆಂಡತಿ ನಂಟು. ಅದು ನೋಡಿದೆ. ದಿಲೀಪ್ ಅವರೇ ರಿಟರ್ನ್ ಕೊಡಿ ಅಂತಿದ್ದಾರೆ. ದಿಲೀಪ್ ಬ್ರದರ್ ಇದ್ದೀರಾ? ಓಕೆ ಕ್ರೇಜಿ ಬಾಕ್ಸ್ ಅಂತಿದ್ದಾರೆ ಉಡುಪಿಯವರು. ನಾನು ಯಾವ ಡ್ಯಾನ್ಸ್ ಅಲ್ಲ, ಇದು ಹೀಗೆ ಮಾಡ್ತಿದ್ದೀರಿ ಹಸ್ಬೆಂಡ್ಗೆ. ಮತ್ತು ಗಂಡ ಹೆಂಡತಿ ನಂಟು ಅದು ಸೂಪರ್. 1 ವಾರ ಆಯಿತು ಸಿಸ್ಟರ್ ವಿಡಿಯೋ ಹಾಕಿಲ್ಲ. ಇವತ್ತು ಹಾಕಿದ್ದೀನಿ. ಹೌದಾ? ಇವತ್ತು ನೋಡ್ತೀನಿ ಆಯಿತಾ. ಮತ್ತೆ ದಿಲೀಪ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ದಿಲೀಪ್ ಅವರೇ ಹೋದ್ರಾ? ಇದ್ದೀರಾ? ಎಲ್ಲಿದ್ದೀರಿ? ಬನ್ನಿ. ಸಿಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅವರು ಸಪೋರ್ಟ್ ಮಾಡಿ ಹೋದ್ರಾ ಅಂತ. ಹೆಪ್ಪಿ ಓಮ್ ಅವರು ಬಂದರು. ಆಯ್ ವೆಲ್ಕಮ್ ಹೆಪ್ಪಿ ಓಮ್ ಅವರೇ, ವೆಲ್ಕಮ್ ನಿಮಗೆ. ನನಗೆ ಒಂದು ಲೈಕ್ ಕೊಡಿ ಹೆಪ್ಪಿ ಓಮ್ ಅವರೇ. ನಿಮಗೆ ಬ್ಲೂ ಬೇಕಾದರೆ ಕಮೆಂಟ್ ಹಾಕಿ ಕೊಡ್ತೀನಿ. ಕುಡ್ಲಾ ಬಿರುವಾಸ್ ಗಿಫ್ಟ್ ಡನ್. ಮನಂದ ಪಂಚಾಲ್ ಅವರು ಬಂದಿದ್ದರು ನೋಡಿ. ಅವ್ರು ಬಂದದ್ದು ಗೊತ್ತಿಲ್ಲ ನನಗೆ, ಅದು ಮೇಲೆ ಹೋಯ್ತು ಅಷ್ಟೇ. ಸಾರಿ ಮನಂದ ಪಂಚಾಲ್ ಅವರೇ. ಪ್ಲೀಸ್ ಗಿವ್ ಮೀ ಲೈಕ್ ಪ್ಲೀಸ್ ಲೈಕ್. ಸಪೋರ್ಟ್ ಅಂತಿದ್ದಾರೆ. ಸಿಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅಕ್ಕ ನಾನು ಬಂದೆ, ಆ ತಮ್ಮ ಬಂದ ನಂದು ನೋಡಿ. ಬೆಸ್ಟ್ ಒಂದು ಲೈಕ್ ಕೊಡು. ನಿನಗೂ ಕೂಡ ಸ್ಪೆಷಲ್ ಅನ್ಬೇಕಾ? ಕೊಡು
ಸಿಸ್ ಪ್ಲೀಸ್ ಕಮೆಂಟ್ ಮಾಡುವಾಗ ಗಿಫ್ಟ್ ಕೊಟ್ಟೆ ಅಂತ ಹಾಕಬೇಡಿ. ಹೌದೌದು, ಯಾರದು ಹಾಕಿದ್ದು? ಈಗ ನಿಮಗೆ ಯಾಕೆ ಹಾಕಿದವರು ಯಾರಂತ? ಯಾರದು ಗಿಫ್ಟ್ ಕೊಟ್ಟೆ ಅಂತ ಹಾಕಿದ್ದು? ಕೊಡು, ಆಗ ಹಾಕ್ಬಾರ್ದು. ಸೂಪರ್ ಅಂತ ಹಾಕಿ, ಅಷ್ಟೇ ಸಾಕು. 1 2 3 4 4 ಇದರಲ್ಲಿ ಹೋಯ್ತು. ಸೂಪರ್, SUPER. ಓಕೆ ಓಕೆ ಅಂತಿದ್ದಾರೆ ಬೆಸ್ಟ್ ಅವರು. ಏಜಸ್ ಅಕ್ಕ ಎಲ್ಲಿ? ಅವರಿಗೆ ಸುಸ್ತಾಗ್ತದಂತೆ, 2 ಸಲ ಮಾಡಲ್ಲ ಅಂದರು. ನಾನು ಮಾಡಲ್ಲ ಅಂದರು. ಅವರು ಸ್ವಲ್ಪ ವೀಕ್ನೆಸ್ ಆಗಿದ್ರಲ್ವಾ, ಹಾಗೆ ಅವರಿಗೆ ಆಗ್ತಾ ಇಲ್ಲ. ಮಗು ಕೂಡ ಇದೆ ಅಲ್ವಾ, ಅದಕ್ಕೆ ಇವತ್ತು ಮಾಡಲ್ಲ ಅಂದ್ಲು. ಹಾಗೆ ಹರಿಣಿ ಕ್ಯಾಬೇಜ್ ಪಲ್ಯ ವಿಡಿಯೋಗೆ ಕೊಟ್ಟಿದ್ದೇನೆ. ಹೌದಾ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ವಾಪಸ್ ಕೊಡ್ತೀನಿ. ನೀವು ಮಾಡಲ್ಲ ಹಾಗೆ ನಾವು ಮಾಡೋದು, ನೀವು ಮಾಡಿದ್ದಾಗೆ ನಾವು ಮಾಡೋದು. ಬೇಡ ಬೇಡ ಬಿರ್ವಾಜ್ ಅವರೇ, ಅವರು ರಿಮೂವ್ ಮಾಡಲಿ. ಯಾರು ಮಾಡಿದ್ದಂತ ನನಗೆ ಹೇಳಿ, ಅವ್ರ ಹತ್ರ ರಿಮೂವ್ ಅಲ್ಲ, ಅದನ್ನು ಅಲ್ಲಿಗೆ ಎಡಿಟ್ ಮಾಡಲಿಕ್ಕೆ ಇದು ಮಾಡುವ. ಇಲ್ಲಾಂದರೆ ನಿಮ್ಮದು ಗಿಫ್ಟ್ ಹೋಗುತ್ತೆ. ಸಿಜಿ ಓಕೆ ಓಕೆ ಅಂತಿದ್ದಾರೆ, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್. ಏಜಸ್ ಬಂದಿಲ್ವಾ ಇವತ್ತು? ಬೆಸ್ಟ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಎಪ್ಪಿ ಓಂ ಕ್ರಿಯೇಷನ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಅವರು ಇಲ್ವಾ ಅಂತ, ಅದಕ್ಕೆ ನಾನು ಅವ್ರದ್ದು ಬ್ಲೂ ಕೊಟ್ಟಿಲ್ಲ. ಇದ್ದಾರೆ, ನಾನು ನೋಡ್ತೀನಿ. ಹ್ಯಾಪಿ ಓಮ್ ಟ್ರೂ ಡನ್ ಅಂತಿದ್ದಾರೆ. ಮಾನಂದ ಪಂಚಾಲ್ ಅವರು ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ. ನೋಡಿ, ಜನರಲ್ ನಾಲೆಜ್ ಭಯ್ಯ ಇದ್ದಾರೆ ನೋಡಿ, ಅವರಿಗೆ ಜಾಯಿನ್ ಆಗಿ. ಅವ್ರದ್ದೊಂದು ಪಿನ್ ಮಾಡ್ತೀನಿ. ಪಾಪ ಅವರು ಹಿಂದ್ಗಡೆನೇ ಇದ್ದಾರೆ. CG ಅವ್ರದ್ದು ಸಾಕು. CG ಅವರಾದ್ರೆ ಬೊಬ್ಬ ಇರ್ತಾರೆ, ಅವರಿಗೆ ಲ್ಯಾಂಗ್ವೇಜ್ ಬರಲ್ಲ, ಅದಕ್ಕೆ ಅವ್ರು ಕೊಡ್ತಾರೆ. ಜನರಲ್ ನಾಲೆಜ್ ಭಯ್ಯ ಇದ್ದಾರಲ್ವಾ, ಅವರು 1 ಮಂತಿಂದ ಅವ್ರು ಬರ್ತಾ ಇದ್ದಾರೆ. ಅವ್ರು ಕೊಡ್ತಾರೆ ಎಲ್ರಿಗೂ. ಬೆಸ್ಟ್ ಅವರೇ, ಊಟ ಆಯ್ತಾ ಅಂತಿದ್ದಾರೆ CG ಅವರು. ಸರ್ ಟೈಲರ್ ಬಂದರು. ಟೈಲರ್ರೇ ಆಂಡ ಇನ್ನ ಸ್ಟಿಚಿಂಗ್ ಒಣಸ ಆಂಡೆ ದಾದಾ ಸ್ಪೆಷಲ್ 200 ಬೀಡ್ಸ್ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಬೀಡ್ಸ್ ಅವರೇ ಗಿಫ್ಟ್ ಡನ್. ನಿಮ್ಮ ಅಡುಗೆ ಸಖಿ ಅವರು ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ SR ಟೈಲರ್ ಅವರು. ಟೈಲರ್ಲೆ ಒಂಜಿ ಲೈಕ್ ಕೊರ್ಲೆತ್ತೆ. ನಾನು ಅಕ್ಕ ಕೇಳಕ್ಕೂ ಮುಂಚೆನೇ ಗಿಫ್ಟ್ ಕೊಟ್ಟಿದ್ದೇನೆ ಅಕ್ಕ ಅಂತಿದ್ದಾರೆ. ಹೌದಾ, ಕೊಡಿ. SR ಟೈಲರ್ ಹಲೋ ಅಂತಿದ್ದಾರೆ. ಹಲೋ SR ಟೈಲರ್, ಒಣ ಸಾಂಡೆ ದಾದಾ ಸ್ಪೆಷಲಿನಿ. ಓಕೆ ಸಿಸ್ಟರ್, ಗುಡ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಏನು CG ಗುಡ್ ಬಾಯ್ ಅಂತ ಹೇಳ್ಬೇಡಿ, ಮಾಲ್ನೆ ಬನ್ನಿ ಅಲ್ವಾ. ಗುಡ್ ಬಾಯ್ ಅಂದರೆ ನಾನು ಬರುವುದಿಲ್ಲ ಅಂತ, ಬಾಯ್ ಅಂತ ಹೇಳಿ, ಅಷ್ಟು ಸಾಕು. ಗುಡ್ ಬಾಯ್ ಅಂತ ಅನ್ಬೇಡಿ, ಓಕೆನಾ CG? ಹೋಗ್ಬಿಟ್ಟು ಬನ್ನಿ. ಗುಡ್ ನೈಟ್, ಬಾಯ್, ಸ್ವೀಟ್ ಡ್ರೀಮ್ಸ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಿಮ್ಮ ಅಡುಗೆ ಸಖಿಯವರು. ಥ್ಯಾಂಕ್ ಯು ಸೋ ಮಚ್. CG ಆಯಿತು, ನಿಮ್ಮದು ಆಯ್ತಾ ಊಟ ಅಂತಿದ್ದಾರೆ ಬೇಡ್ಸ್ ಅವರು. ಮಾನಂದ ಪಂಚಾಲ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಮಾನಂದ ಪಂಚಾಲ್ ಅವರೇ, ಉಡುಪಿ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ. SR ಟೈಲರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೇಕಾದರೆ ಲೈಕ್ ರಿಟರ್ನ್ ತಗೊಂಡು ತೋರಿಸ್ಲಾಕ ಬೇಡ ನೀನು ತಮ್ಮ, ನಿನ್ನ ಮೇಲೆ ನಂಬಿಕೆ ಇದೆ ನನಗೆ. ನೀನು ನನ್ನ ಸ್ವೀಟ್ ತಮ್ಮ ಅಲ್ವಾ, ನಂಬಿಕೆ ಇದೆ. ನೀನು ಅಂತ ಹಾಗೆಲ್ಲ ಮಾತಾಡಬೇಡ್ವಾ, ಗೊತ್ತುಂಟು ನನಗೆ ನೀನು ಕೊಡ್ತೀಯ ಅಂತ. SR ಟೈಲರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಂಗನಾಯಕ್ ಅವರು ಬಂದರು. ರಂಗನಾಯಕ್ ಅವರು, ಮೇಡಮ್ ನಮಸ್ತೆ ಎಲ್ರಿಗೂ ಅಂತಿದ್ದಾರೆ. ರಂಗನಾಯಕ್ ಅವರೇ, ಒಂದು ಲೈಕನ್ನು ಕೊಡಿ. ಕೊಟ್ಟರು ಅವರು, ಇಲ್ಲದ್ರೆ ಇವಾಗ ಬೈತಾರೆ, ನಿಮಗೆ ಎಷ್ಟು ಸಲ ಕೊಡ್ಬೇಕಂತ. ಬೀಡ್ಸ್ ಅವರೇ, ಊಟ ಆಯ್ತಾ? ನೀವು ಬಾಯ್ ಅಂದಿದ್ರು, ಗುಡ್ ಬಾಯ್ ಅಂದ್ರಿ, ಈಗ ಮತ್ತೆ ಬಂದ್ರ. ಊಟ ಆಯ್ತಾ ಅಂತಿದ್ದಾರೆ ನಿಮ್ಮದು CG. ಸೂಪರ್ ಸಪೋರ್ಟ್. ಬೀಡ್ಸ್ ಅವರು, ಯಾರು ವಾಪಸ್ ಕೊಡಬೇಡಿ ಅಂತಿದ್ದಾರೆ. ವಾಪಸ್ ಕೊಡಬೇಡಂತೆ, ಅವ್ರಿಗೆ ಫ್ರೀ ಗಿಫ್ಟ್ ಅಂತೆ. SR ಟೈಲರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. CG ಅವರು ಬಾಯ್ ಅಂತಿದ್ದಾರೆ. ಬಾಯ್ CG. SR ಟೈಲರ್ ಸೂಪರ್ ಸಪೋರ್ಟು. ಲೈಕ್ ವಿತ್ ರಂಜು ಅವರು ಬಂದರು. ಹಾಯ್ ಅಕ್ಕ, ಹಾಯ್ ರಂಜು, ವೆಲ್ಕಮ್ ನಿಮಗೆ, ವೆಲ್ಕಮ್ ರಂಜು ಅವರೇ. ಒಂದು ಲೈಕನ್ನು ಕೊಡಿ ನನಗೆ. SR ಟೈಲರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. CG ಹಾಯ್ ಅಂತಿದ್ದಾರೆ. ರಂಗಣ್ಣ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ SR ಟೈಲರ್ ಅವರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು SR ಟೈಲರ್. ಬೀಡ್ಸ್ ಅವರು, CG ಅವರೇ ಆಯಿತು ನಿಮ್ಮದು ಅಂತಿದ್ದಾರೆ. SR ಟೈಲರ್ ಸೂಪರ್ ಸಪೋರ್ಟ್. 3 ಗಿಫ್ಟ್ ಕೊಟ್ಟೆ, 1 ರಿಟರ್ನ್ ಇಲ್ಲ. ಯಾರಿಗೆ ಕೊಟ್ಟಿದ್ದೀರಿ ಉಡುಪಿಯವರೇ? ಯಾರಿಗೆಲ್ಲ ಕೊಟ್ಟರು, ಯಾರು ಕೊಟ್ಟಿಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಿಮ್ಮ ಅಡುಗೆ ಸಖಿಯವರು. ಬೀಡ್ಸ್ ಅವರು, ಯಾರು ಗಿಫ್ಟ್ ಕೊಡಬೇಡಿ ಇದಕ್ಕೆ ಅಂತಿದ್ದಾರೆ. SR ಟೈಲರ್ ಹಲೋ ಅಂತಿದ್ದಾರೆ. ಲೈಕ್ಡ್ ಅಂತಿದ್ದಾರೆ. ಈಗ ಕೊಟ್ಟಿದ್ದೀರಾ? ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ. 200 ಆಯಿತು. ಬೀಡ್ಸ್ 200 ಆಯಿತು ಅಂತಿದ್ದಾರೆ.
ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ದು ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲೈಫ್ ಇದ್ದು ರಂಜು ಅವರೇ. ಬಾಯ್ ಸಿ ಜಿ ಅಂತಿದ್ದಾರೆ ಉಡುಪಿಯವರು. ನಿಮ್ಮ ಅಡುಗೆ ಗಿಫ್ಟ್ ಬೇಡ ಇದಕ್ಕೆ ಅಂತಿದ್ದಾರೆ. ನೋಡಿ ಎಲ್ರಿಗೂ ಕೊಡಿ ಬಿಡ್ಸ್ ಅವರೇ. ನೋಡಿ ಲೈಫ್ ಇದ್ದು ರಂಜು ಅವರಿದ್ದಾರೆ, ಅವರಿಗೂ ಕೊಡಿ. ಸರ್ ಟೈಲರ್ ಇದ್ದಾರೆ, ನಮ್ಮ ನೇಪಾಲ್ ಬ್ರದರ್ ಇದ್ದಾರೆ, ಅವರಿಗೂ ಕೊಡಿ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ, ಅವರಿಗೂ ಕೊಡಿ. ನಿಮಗೂ ಕೂಡ ಸಪೋರ್ಟ್ ಮಾಡ್ಬೋದು. ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಆಶಾ ಟೈಲರಿಂಗ್ ಅವರು ಆಯ್ ಸಸ್ ಆಯ್ ವೆಲ್ಕಮ್ ಆಶಾ ಅವರೇ. ವೆಲ್ಕಮ್ ನಿಮಗೆ, ವೆಲ್ಕಮ್ ಆಶಾ ಅವರೇ. ಒಂದು ಲೈಕ್ ಕೊಡಿ ಪ್ಲೀಸ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಉಡುಪಿ ಗಿಫ್ಟ್ ಡನ್ ಅಂತಿದ್ದಾರೆ. ಓ ಗಿಫ್ಟ್ ಡನ್ ಕೊಟ್ರಾ? ನಾನು ಕೊಟ್ಟೆ ಉಡುಪಿ ಬಿಡ್ಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸಾರಿ ಎಪಿ ಓಮ್ ಕ್ರಿಯೇಷನ್ಸ್ ಅವರೇ, ನಿಮಗೆ ಬ್ಲೂ ಬೇಕಾದರೆ ಕೊಡ್ತಿದ್ದೆ ಅಲ್ವಾ, ನೀವು ಯಾಕೆ ಬ್ಲೂ ಕೇಳಲಿಲ್ಲ? ನಾನು ಕೊಡ್ತೀನಲ್ವಾ. ಎಪಿ ಅವರೇ, ಎಪಿ ಓಮ್ ಅವರೇ, ನಾನು ಕೊಡ್ತೀನಿ ಬೆಸ್ಟ್ ನಿಮಗೆ ಕೊಟ್ಟೆ ಅಂತಿದ್ದಾರೆ. ಬೆಸ್ಟ್ ಅವರಿಗೆ. ಲೈಫ್ ವಿತ್ ರಂಜು ಅವರಿಗೂ ಕೊಡಿ, ಅವರಿಗೂ ಒಂದು ಕೊಡಿ. ಎಲ್ಲರೂ ಬೇಕಲ್ವಾ, ಎಲ್ರಿಗೂ ಕೊಡಿ ಒಂದೊಂದು. ನೀವು ನಿಮಗೆ ದೇವರು ಒಳ್ಳೇದು ಮಾಡಲಿ, ಬೇಗ ನಿಮ್ಮ ಚಾನಲ್ ಗ್ರೋ ಆಗಲಿ ಅಂತ ನಾನು ದೇವರಿಂದ ನಂದು ಗಣಪತಿ ಅವರಲ್ಲಿ ಪ್ರಾರ್ಥಿಸ್ತೇನೆ. ನೋಡಿ ನಿಮ್ಮ ಅಡುಗೆ ಸೂಪರ್ ಅಂತಿದ್ದಾರೆ. ಬೆಸ್ಟ್ ಅವರು. ಅಕ್ಕ ನಾನು ಇದ್ದೇನೆ, ನೀವು ನನ್ನ ಹೆಸರು ಹೇಳ್ತಿಲ್ಲ. ಬೆಸ್ಟ್ ನನ್ನ ತಮ್ಮ ಬೆಸ್ಟ್, ಸೂಪರ್ ಬೆಸ್ಟ್ ನನ್ನ ತಮ್ಮ ಬೆಸ್ಟ್. ಓಕೆನಾ ಬೆಸ್ಟ್? ನೀನು ತಮ್ಮ ನಂದು, ನೀನು ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ. ಲೈಕ್ ವಿತ್ ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನನ್ನ ತಮ್ಮ ಮೆಸೇಜ್ ಹಾಕಿದ್ದಾನೆ, ಅದು ಮೇಲೆ ಹೋಯ್ತು. ಸಾರಿ ತಮ್ಮ ಊಟ ಮಾಡಿದ್ಯಾ ತಮ್ಮ? ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಕ್ಕ ಅಂತಿದ್ದಾರೆ. ನೋಡಿ ನಮ್ದು ತಂಗಿ ಬಂದರು ನೋಡಿ, ರಂಜು ಅವರು. ಥ್ಯಾಂಕ್ ಯು. ನಿಮಗೆ ಲೈಕ್ ವಿತ್ ರಂಜು ಅವರಿಗೆ ಕೊಟ್ರಾ? ಬಿಡ್ಸ್ ಅವರೇ, ಅವ್ರಿಗೂ ಒಂದು ಕೊಡಿ. ಗಿಫ್ಟ್ ರಿಟರ್ನ್ ಮಾಡಬೇಡಿ ಅಂತೆ, ಅವರಿಗೆ ಬೇಡ ಅಂತೆ. ಊಟ ಲೇಟ್ ಅಕ್ಕ, ಬೇಗ ಮಾಡು ಬೆಸ್ಟ್. ನೀನು ಎಂತಕ್ಕೆ ಊಟ ಮಾಡಲ್ಲ? ಮನೆಯಲ್ಲಿ ಅಮ್ಮ ಮಾಡಿಲ್ವಾ ಊಟ? ಬೆಸ್ಟ್ ತಮ್ಮ ಅಂದರೆ ಬೆಸ್ಟ್ ತಮ್ಮ ಬೆಸ್ಟ್. ಖುಷಿ ಆಯ್ತಾ ಬೆಸ್ಟ್ ನಿನಗೆ? ಹೌದು ತಮ್ಮ, ನೀನೊಂದು ನನಗೆ ತಮ್ಮವೇ. ನಾನು ಇಲ್ಲ ಅಂತ ಇದು ಮಾಡಲ್ಲ, ನನ್ನ ತಮ್ಮ ನನಗೆ ಎಂತೋ ಗೊತ್ತಿಲ್ಲ. ನೀನು ನನ್ನ ತಮ್ಮ, ನನಗೆ ತುಂಬ ಒಂದು ಇದಾಗುತ್ತೆ. ಅವ್ರದ್ದು ಬೇರೆ ID ಇದ್ರೆ ಹೇಳಿ ಅಕ್ಕ. ಇದು ಯಾರ್ದು? ಅವರು ಬೀಡ್ಸ್ ಅವರು ಇದ್ದಾರೆ, ಅವ್ರು ಕೊಡ್ತಾರೆ ನೋಡಿ, ಕೊಡ್ತಾರೆ ನಿಮಗೂ ಕೂಡ. ಬೀಡ್ಸ್ ಫುಲ್ ಹ್ಯಾಪಿ. ಹೌದಾ? ಅವ್ರು ಕೊಡ್ತಾರೆ ನೋಡಿ. ಈಗ ಬೀಡ್ಸ್ ಅವರೇ, ಇವರಿಗೆ ಒಂದು ಕೊಡಿ. ಯಾರಿಗೆ ಗೊತ್ತುಂಟಲ್ಲ, ಲೈಫ್ ವಿತ್ ರಂಜು ಅವರಿಗೂ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಉಡುಪಿ ಅವರೇ, ಎಲ್ಲಿ ಹೋದ್ರಿ? ಇದ್ದೀರಾ ಉಡುಪಿ ಸಖಿ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಒಬ್ಬರದ್ದು ಮೆಸೇಜ್ ಮಿಸ್ ಆಯ್ತಂತ, ಅವರು ಹೋದ್ರಾ ಅಂತ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮದು ಎಂತ ಮಾಡೋದು, ಸೊ ಒಮ್ಮೊಮ್ಮೆ ಹಾಗೆ ಆಗುತ್ತೆ. ಉಡುಪಿ ಹೌದಾ ಅಂತಿದ್ದಾರೆ. ಇಲ್ಲ ನಾನು ಓದಿದೆ ಎಲ್ಲರದ್ದು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 7 ಮೆಂಬರ್ಸ್ ಇದ್ದೀರಾ. ಯಾಕೆ 2 ಇದ್ದೀರಾ? ಬಂದು ಸಪೋರ್ಟ್ ಮಾಡಬೇಕಲ್ವಾ, ಮಾಡಿ ಸಪೋರ್ಟು. ನೋಡಿ ಲೈಕನ್ನು ಕೊಟ್ಟಿಲ್ಲ ನೋಡಿ. ಲೈಫ್ ವಿತ್ ರಂಜು ನೀನು ಅಕ್ಕ ಅಂತ ಕರೀತೀಯಲ್ವಾ, ನನಗೆ ಒಂದು ಲೈಕ್ ಕೊಡು ಅಲ್ಲಿ ಹೋಗಿ. ರಂಜು, ಲೈಫ್ ವಿತ್ ರಂಜು ಸೀಸ್, ಒಂದು ಲೈಕ್. ಸೂಪರ್ ಸಪೋರ್ಟ್ ಅಕ್ಕ. ಲೈಕ್ ರಿಟರ್ನ್ ತಗೊಂಡು ಬರಲ್ಲ, ಬೇಡವಾ? ನೀನು ಯಾಕೆ ನಿನಗೇನು ಅದನ್ನು ನೋಡುವಾಗ ಎಂತಾಗುತ್ತೆ? ಇರಲಿ ಬಿಡು. ರಂಜು ನನಗೊಂದು ಲೈಕ್ ಕೊಟ್ಟರೆ ಖುಷಿಯಾಗುತ್ತೆ. ನಂದು ಆಗಲೇ ಕೊಟ್ಟು ಆಯಿತು. ಹೌದಾ ದೇವ, ನಂದು ಯಾರು ಕೊಟ್ಟಿಲ್ಲ ಹಾಗಾದರೆ? 22 ಇದೆ ನೋಡಿ. ರಂಗನಾಯ್ಕ ಕೊಟ್ಟರೆ ಲೈಕ್ ಕೊಡಿ. ರಂಗನಾಯ್ಕ ಅವರೇ, ಒಂದು ಲೈಕ್ ಕೊಡಿ ಪ್ಲೀಸ್. CG ಹೋದ್ರಾ ಮೇಡಮ್? ಹೌದು ರಂಗನಾಯ್ಕ ಅವರೇ, ಅವರು ಹೋದರು. ನಾನು ಬಂದು ಕೂಡಲೇ ಕೊಡ್ತೇನೆ. ಹೌದಾ? ಥ್ಯಾಂಕ್ ಯು ರಂಜು, ಥ್ಯಾಂಕ್ ಯು. ಓ ಯಾರದು ಒಂದು ತಗೊಂಡ್ರು? ನೀವು ಬನ್ನಿ ಬೆಸ್ಟ್. ನಿನಗೆ ನೋಡು ಬೆಸ್ಟ್, ನೀನು ತಮ್ಮ ಅಲ್ಲ ನಂದು. ನೋಡು, ನೀನು ಆಗ ಮಾಡಬಾರ್ದು. ಆಗ ಮಾಡಿದರೆ ನನಗೆ ಬೇಜಾರಾಗುತ್ತೆ. ನೋಡಿ ಇಲ್ಲಿ ನಂದು ಆಶಾ ಟೈಲರ್ ಹೆಂಗಿದ್ದಾರೆ. ಆಶಾ ಅವರೇ, ನನಗೆ ಕೊಟ್ರಾ ನೀವು? ಲೈಕ್ ಕೊಟ್ರಾ ನೀವು? ರಂಗನಾಯಕ ಅವರೇ, ಒಂದು ಲೈಕ್ ಕೊಡಿ. ಸೂಪರ್ ಲೈಕ್ ಡನ್ ಅಂತಿದ್ದಾರೆ ಆಶಾ ಅವರು. ನನಗೆ ಯಾರೋ ವಾಪಸ್ ತಗೊಂಡ್ರು, ಯಾರಂತ ಗೊತ್ತಿಲ್ಲ. ತಗೊಳ್ಳಿ, ಬೇಡ ಅಕ್ಕ. ರಿಟರ್ನ್ ತಗೋ. ನೀನು ನನ್ನ ಹತ್ರ ಮಾತಾಡಬೇಡ.
ಸೂಪರ್ ಅಂತಿದ್ದಾರೆ. ಲೈಫ್ ಇದು ರಂಜು ಸೂಪರ್. ಥ್ಯಾಂಕ್ ಯು. ಏನಾಯ್ತು ರಂಜು, ಏನಾಯ್ತು? ಅಯ್ಯೋ ಅಯ್ಯೋ, ಯಾರು ತಗೊಂಡ್ರ ಅಂತ ಗೊತ್ತಿಲ್ಲ ರಂಜು. ಅವನೇ ಅವನೇ ನೋಡು, ಇದ್ದಾನಲ್ವಾ ನನ್ನ ತಮ್ಮ, ಅವನೇ ಅಕ್ಕನಿಗೆ ಎಷ್ಟು ಮೋಸ ಮಾಡ್ತಾನೆ ನೋಡಿ. 848 ಓಂ ಎಪಿ ರಿಟರ್ನ್ ಡನ್ ಅಂತಿದ್ದಾರೆ. ಓಂ ಎಪಿ ಅವರೇ ರಿಟರ್ನ್ ಡನ್ ನೋಡಿ ಇದ್ದೀರಾ? ನಿಮ್ಮ ಅಡುಗೆ ಸಖಿಯವರು ಆಶಾ ಟೈಲರಿಂಗ್ ಸೂಪರ್ ಸಪೋರ್ಟು. ನೀವು ನನಗೆ ಸುಮ್ಮನೆ ಬೈತೀರಲ್ವಾ ಲೈಕ್ ಕೊಟ್ಟಿಲ್ಲ ಅಂತ. ಇಲ್ಲ ತಮ್ಮ, ನೀನು ಕೊಟ್ಟೆ, ನೀನು ನನಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಶಾ ಅವರು ಕೊಟ್ಟಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಎಪಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಅಡುಗೆ ಸಖಿಯವರು. ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಶಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಅಂತಿದ್ದಾರೆ ಎಪಿ ಅವರು. ಎಪಿ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಲೈಫ್ ಇದ್ದು ರಂಜು ಅವರು ಬೆಸ್ಟ್ ಕೊಡ್ತೇನೆ ಬಿಡಿ ಅಂತಿದ್ದಾರೆ. ಬೆಸ್ಟ್ ಅವರು ಈಗ ಕೊಟ್ಟಿದ್ದೇನೆ ನೋಡಿ ಅಂತಿದ್ದಾರೆ. ಓ ಥ್ಯಾಂಕ್ ಯು ಬೆಸ್ಟ್ ಅವರೇ. ಆಶಾ ಅವರು ಸೂಪರ್ ಅಂತಿದ್ದಾರೆ. ಬೆಸ್ಟ್ ಅವರು 23 ಲೈಕ್ ಮಾಡಿದೆ ಅಂತಿದ್ದಾರೆ. ಮಾಡಿದ್ರಾ? ಥ್ಯಾಂಕ್ ಯು. ವಾಯ್ಸ್ ಅಪ್ ಅವರು ಬಂದರು. ವಾಯ್ಸ್ ಅಪ್ ಅವರೇ ವೆಲ್ಕಮ್. ನಿಮಗೆ ಊಟ ಆಯ್ತಾ? ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಾಯ್ಸ್ ಅಪ್ ಅವರೇ. ಊಟ ಸಿಸ್, ಊಟ ಆಯಿತು. ನಿಮ್ದು ಆಯ್ತಾ ಸಿಸ್? ಏನು ಸ್ಪೆಷಲ್? ನೀತಾ ಬಂದರು ನೋಡಿ. ಹಾಯ್ ನೀತಾ, ಎಂಚೊಲ್ಲಾರು ವಣಸಾಂಡೆ ಒನ್ಕೆ ಆಂಡತ್ತೆ ಖುಷಿಟುಲ್ಲಾರ ದಾದ ಮೀನಿ ಕಟ್ಟಾಂಡ ಒಣಸಕ್ಕೆ ದಾದೈನಿ ಲೈಕ್ ವಿದ್ ರಂಜು. ಅಕ್ಕ ನಾನು ಹಾಗೆ ಮಾಡ್ಲ? ಬೇಡ ರಂಜು, ಯಾಕೆ? ಅವನು ಮಾಡ್ತಾನಂತೆ ನೀವು ಮಾಡುದಾ? ಬೇಡ ರಂಜು, ಬೇಡವಾ? ಬೇಡ. ನೀತು ಸೂಪರ್ ಸಪೋರ್ಟಲ್ಲಿದ್ದಾರೆ. ಉಡುಪಿಯವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉಡುಪಿ ಅವರೇ. ನೀತಾ ಅವರೇ ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದು ಹಾಯ್ ನೀತಾ ಅಂತಿದ್ದಾರೆ ನೋಡಿ. ರಂಜು ಅವರು, ನೀತಾ ಅವರು ಸೂಪರ್ ಸಿಸ್ ಅಂತಿದ್ದಾರೆ. ವಾಯ್ಸ್ ಅಪ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದು ರಂಜು ಹಾಯ್. ಆಶಾ ಅವರೇ ಅಂತಿದ್ದಾರೆ. ನೀತು ಅವರು ಇಜ್ಜಿ ಅಂತಿದ್ದಾರೆ. ನೀತಾ ಒಂಜಿ ಲೈಕ್ ಕೊರಿಯಾರ ಇರು ಲೈಕ್ ಕೊರ್ದು ಒಂಜಿ ವಾಪಸ್ ತೆತ್ತು ನೋಡಿ. ಮೋಲ್ ಗಡಿಗೆ ಏನು ಮೋಲ್ ಅಂದದ್ದು. ಉಡುಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಇದ್ ರಂಜು ಅವರು ಸಪೋರ್ಟಲ್ಲಿದ್ದಾರೆ. ಆಶಾ ಟೈಲರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಆಶಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್. ಎಪಿ ಓಂ ಅವರು ನೈಸ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಪಿ ಓಂ ಅವರೇ. ನೀತಾ ತುಳು ಟಾಕ್ಸ್ ಎನ್ನ ಲೈಕ್ ಲೈಕ್ ಕೊರಿಯೇ ಅಂದೆ ಕೊರಿಯರ ಅಲ್ಲ ಒಂಜಿ ವೇಳೆ ಎಸ್ಸಾಂಡ್ 26 ಇತ್ತುಂಡು ಒಂಜಿ ಏರೋ ಬೇಲೆ ಮಲ್ತೊಂದು ಉಲ್ಲೆ ಎರಿತ್ತಾಗಲು ತೂವಡಿಂಕ್. ಆಶಾ ಟೈಲರ್ ಸೂಪರ್ ಅಂತಿದ್ದಾರೆ. ಎಪಿ ಗಿಫ್ಟ್ ಅಂತಿದ್ದಾರೆ. ಅವರಿಗೆ ಗಿಫ್ಟ್ ನೋಡಿ. ಎಪಿ ಓಮ್ಸ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಆಶಾ ಅವರು ಸೂಪರ್ ಸಪೋರ್ಟು. ಆಶಾ ಟೈಲರ್ ಅವರು ಸೂಪರ್ ಸಪೋರ್ಟು. ಆಶಾ ಅವರು ಸೂಪರ್ ಸಪೋರ್ಟು. ಥ್ಯಾಂಕ್ ಯು ಸೋ ಮಚ್. ಯಾರದು ನಂದು ಲೈಕ್ ವಾಪಸ್ ತಗೊಂಡ್ರು ಕೊಡಲೇಬೇಕು, ಇಲ್ಲ ಅಂದರೆ ನಾನು ರಂಜು ಮತ್ತು ಬೆಸ್ಟ್ ಅವರನ್ನು ಬಿಡಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಕೊಡೋದಿದ್ರೆ ನಾನು ನಿಮ್ಮಿಬ್ಬರನ್ನು ಬಿಡಲ್ಲ. ನೋಡಿ ನೀವು ಯಾಕೆ ಮಾಡ್ತೀರಾ ಅಂತ ನೋಡಬೇಕು ನನಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮದು ಆಶಾ ಅವರು. ಹೆಪ್ಪಿ ಹೋಮ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ನೀತಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಹೆಪ್ಪಿ ಹೋಮ್ ಅವರೇ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಅಲ್ಲ ನೀತಾ ಏನು ಗೊತ್ತುಂಡೆ ಇರೆಗ ದಾದ ಒನ್ ಕೇಡ್ ದಾಲ ಕಟ್ಟಾತ ಜತೆ 1 ಕೇಡ್ ದಾಲ ಕಟ್ಟಾತಂಡ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ನೀತಾ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓ ಇಜ್ಜತ್ತ ಥ್ಯಾಂಕ್ಸ್. ಅವರ ಬಲ್ಲಿತ್ತು ನಂದು ಎಡ್ಡೆನೆ ಆ್ಯಂಡ್ ಪಾಪ ಏತು ಬಂಗ ಬೈದಾರೆ ಕೋಡೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನೀತು ತುಳು ಟಾಕ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ ನೋಡಿ. ಬೆಸ್ಟ್ ಎಲ್ಲಿ ಹೋದ್ರಿ ರಂಜು? ಎಲ್ಲಿ ಹೋದ್ರಿ ನೀವು? ಹೋದ್ರಾ? ನನ್ನನ್ನು ಬಿಟ್ಟು ಹೋದ್ರಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ನೀತಾ ಸಿಸ್ ಅವರು. ಥ್ಯಾಂಕ್ ಯು ಸೋ ಮಚ್ ನೀತಾ ಅವರೇ. ನಿಮ್ಮದು ಊರು ಎಲ್ಲಿ? ನಿಮ್ಮದು ಊರು ಇಲ್ಲಿ ಅಲ್ವಾ? ಪೆರಡೂರು ಅಲ್ವಾ? ನಮ್ಮದು ಪೆರಡೂರು ಇಲ್ಲಿ ಉಡುಪಿ. ನನ್ನ ತಾಯಿ ಮನೆ ಉಡುಪಿ ಅಲ್ಲ, ನಮ್ಮ ತಾಯಿ ಮನೆ ಹೆಬ್ರಿ ಸೈಡ್. ಸೂಪರ್ ಸಪೋರ್ಟು ಉಡುಪಿ. ಸೂಪರ್ ಸಪೋರ್ಟ್. ಎಪಿ ಅವರು ನೀತಾ ಅವರೇ ಗಿಫ್ಟ್ ಡನ್ ಅಂತಿದ್ದಾರೆ. ಎಪಿ ಅವರು ನೀತಾ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ. ಉಡುಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಶಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ದೊಡ್ಡ ಕಣ್ಬಿಟ್ಟು ನೋಡಬೇಕು ನಂದು. ಆಶಾ ಅವರು ಸೂಪರ್ ಸಪೋರ್ಟ್, ಉಡುಪಿಯ ಸೂಪರ್ ಸಪೋರ್ಟ್. ಅಂದಕ್ಕ ಈರು ಹೆಲ್ಪ್ ಮಲ್ತಾರು ಅಂಚೆನೆ ಬೊಕ್ಕ ಕಂಟೆಂಟ್ ಆರ್ಲ ಹೆಲ್ಪ್ ಮಲ್ತೇರು ಇಜ್ಜಪ್ಪ ನಮ್ಮನೆ ಹೆಲ್ಪ್ದಾದ ನಿಗುಲ್ ಪಾಪಕ್ಕೆ ಎಂದಿದೆ ತೊನ್ನಿ ಬೊಕ್ಕ ಇಂಚಿನ ನಿಗಲ್ನ ಒಂಜಿ ಎಫರ್ಟ್ ಇಪ್ಪರಪೋದು ಅಂಚ ನಿಗಲೆ ತಿಕ್ಕಂಡು. ಥ್ಯಾಂಕ್ ಯು ಎಪ್ಪಿ ಅಂತಿದ್ದಾರೆ, ಥ್ಯಾಂಕ್ ಯು ಎಪ್ಪಿ ಅಂತಿದ್ದಾರೆ ನೋಡಿ. ಎಪ್ಪಿ ಅವರಿಗೆ ರಿಟರ್ನ್ ಕೊಟ್ಟರು ನೋಡಿ. ಕೊಟ್ಟರೆ ಹಾಗೇನೆ ಕೊಡಬೇಕು, ಗಿಫ್ಟ್ ಕಮೆಂಟ್ ಒಟ್ಟಿಗೆ ಕೊಡಬೇಕು, ಇಲ್ಲಾಂದರೆ ತುಂಬ ಇದಾಗ್ತದೆ, ಟೆನ್ಷನ್ ಆಗ್ತದೆ. ಯಾರೆಲ್ಲ ಐಡಲ್ಲಿದ್ದು ಬಂದು ಸಪೋರ್ಟ್ ಮಾಡಿ ಅಲ್ವಾ. ಬೆಸ್ಟ್ ಅವರೇ, ನೀವು ಎಲ್ಲಿ ಹೋದ್ರಿ? ಜಂಪ್ ಆದ್ರಾ ನೀವು? ಜಂಪ್ ಆದರೆ ಈಗೆಲ್ಲ ಜಂಪ್ ಆಗಬಾರ್ದಲ್ವಾ ಬೆಸ್ಟ್ ಅವರೇ? 3 ಮೆಂಬರ್ಸ್ ಇದ್ದೀರಾ, ಯಾಕೆ ನೀವು ಐಡಲ್ ಇದಿರೋದು? ನನಗೆ ಒಂದು ಸಪೋರ್ಟ್ ಮಾಡಬೇಕಂತ ಗೊತ್ತಿಲ್ವಾ ನಿಮಗೆ? ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ 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 ಜನರೇ, ಬನ್ನಿ ಜನರೇ ಬನ್ನಿ. ದೇವರು ಬರೆದ ಕಥೆಯಲ್ಲಿ ನಾವು ಹಲೋ ಹಾಯ್ ಕಿಟ್ಟಿ 64 ಅವರು ಬಂದರು. ಹಾಯ್ ಅವರೇ, ಹಾಯ್ ಬ್ರದರ್, ವೆಲ್ಕಮ್ ನಿಮಗೆ, ವೆಲ್ಕಮ್ ವೆಲ್ಕಮ್, ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಲೈಕ್ ಕೊಡದಿದ್ರೆ ಒಂದು ಲೈಕ್ ಕೊಡಿ ಕಿಟ್ಟಿ ಅವರೇ. ನಿಮಗೆ ಬ್ಲೂ ಬೇಕಾ? ಕೊಡ್ತೀನಿ ಬೇಕಾದ್ರೆ. ಥ್ಯಾಂಕ್ಸ್ ಸಿಸ್ ಅಂತಿದ್ದಾರೆ. ವೆಲ್ಕಮ್ ವೆಲ್ಕಮ್ ಬ್ರದರ್, ವೆಲ್ಕಮ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೀತಾ ಅವರು, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಊಟ ಆಯ್ತಾ ಬ್ರದರ್ ನಿಮ್ಮದು? ಉಡುಪಿಯವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಉಡುಪಿಯವರು ನೋಡಿ ಕಿಟಿ 64 ಅವರಿದ್ದಾರೆ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೊಡ್ತಾರೆ ರಿಟರ್ನ್. ಜಾಯ್ಸ್ ಆಫ್ ಮಲೆನಾಡು ಅವರು ಇದ್ದಾರೆ. ಉಡುಪಿಯವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿಸ್ಟರ್ ಊಟ ಆಯ್ತಾ? ಆಯಿತು ಜಾಯ್ಸ್ ಆಫ್ ಮಲೆನಾಡು ಅವರೇ, ನನಗೆ ಒಂದು ಲೈಕ್ ಕೊಡಿ ನಿಮ್ಮ ಕಡೆಯಿಂದ. ನೀತು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕಿಟಿ ಅವರು ಆಯಿತು ಅಂತಿದ್ದಾರೆ. ಓಕೆ, ಥ್ಯಾಂಕ್ ಯು ಬಂದಿದ್ದಕ್ಕೆ, ನಿಮಗೆ ವೆಲ್ಕಮ್. ಕಿಟ್ಟಿ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಹೌದಾ, ಆಲ್ರೆಡಿ ಕನೆಕ್ಟೆಡಾ ಅವರಿಗೆ? ಉಡುಪಿಯವರು ಆಲ್ರೆಡಿ ಕನೆಕ್ಟೆಡ್ ಅಂತೆ. ಉಡುಪಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉಡುಪಿ, ಥ್ಯಾಂಕ್ ಯು ಸೋ ಮಚ್. ನಿತ್ಯ ತುಳು ಟಾಕ್ಸ್ ಕಿಟಿ 64 ಗಿಫ್ಟ್ ಡನ್ ಪ್ಲೀಸ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಕಿಟಿ ಬ್ರದರ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ನೀತಾ ತುಳು ಟಾಕ್ಸ್ ಅವರು, ಅವರಿಗೆ ರಿಟರ್ನ್ ಕೊಡ್ತೀರಾ? ಕೊಡಿ, ಕಮೆಂಟ್ ಹಾಕಿ, ಒಂದು ಲೈಕ್ ಮಾಡಿ, ವಿಡಿಯೋ ನೋಡಿ ಕೊಡಿ ಬ್ರದರ್ ನೀವು. ಕಿಟ್ಟಿ ಅವರೇ ಇದ್ದೀರಾ? ಇದ್ದೀರೇ? ನೀತಾ ಅವರಿಗೆ ಗಿಫ್ಟ್ ಕೊಡಿ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾಕೆ ಐಡಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ? ಬಂದು ಬನ್ನಿ ಸಪೋರ್ಟ್ ಮಾಡಿ. ಬನ್ನಿ ಜನರೇ ಬನ್ನಿ. ಯಾಕೆ ಐಡಲ್ಲಿ ಇರ್ತೀರಾ? ಬಂದು ಸಪೋರ್ಟ್ ಮಾಡಿ ಅಲ್ವಾ. ನೋಡಿ ಮೆಸೇಜ್ ಎಂತಾಯ್ತು? ಯಾಕೆ ಹೀಗಾಯ್ತು? ಮೆಸೇಜ್ ಬರ್ತಾ ಇಲ್ವಾ? ಒಮ್ಮೊಮ್ಮೆ ನಂದು ಮೆಸೇಜ್ ಇದೆ ಸ್ಟ್ರಕ್ ಆಗಿದೆ. ಓ ದೇವಾ ಸ್ಟ್ರಕ್ ಆಗಿದೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಉಡುಪಿ ಕಿಟ್ಟಿ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಆಯಿತು ಅಂತಿದ್ದಾರೆ, ಅದು ಆಯಿತು. ಸಿಜಿ ನೆಟ್ವರ್ಕ್ ಇಜ್ಜಿ ಇರೇಗ ನೆಟ್ವರ್ಕ್ ಇಜ್ಜಿ ಉಂಡು ನೆಟ್ವರ್ಕ್ ಉಂಡು ತಿರ್ಗುಜಿ ಎನ್ನ ತಾಲ ತಿರ್ಗೊಂದಿಜ್ಜಿ ಮೂಲು ಹೌದಾನೆ ಐತೆಲ್ಲ ತಿರ್ಗುಂಡೆ. ಅಕ್ಷು ಅವರು ಬಂದರು. ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಅಕ್ಷು ಅವರೇ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತಿರ್ಗುಂಡೆ ನೀತಾ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೀತಾ ಅವರು, ಹೆಪ್ಪಿ ಅವರು, ಜಾಯ್ಸ್ ಆಫ್ ಮಲೆನಾಡು ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ತಿರ್ಗೊಂದುಂಟು ಅಂದ
అవుతానే తిరుగుండు ఎంగ నెట్వర్క్ ఉండి ఎన్నదాల తిరుగుంది జిమ్ములు ಇರೇಗ ಮಿನಿ ನೆಟ್ವರ್ಕ್ ಇಜ್ಜಲ್ ಒಂದುಲಾರತ ಅಂಚ ಹೆಪ್ಪಿ ಅವರೇ ಎಂತ ತಿರುಗುತ್ತುಂಟ ನಂದು ನೆಟ್ವರ್ಕ್ ಇಲ್ವಾ ನನಗೆ ಜೋಯ್ಸಪ್ ಮಲೆನಾಡು ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ತಿರ್ಗೊಂದುಂಡು ಹೊರ ತಿರ್ಗುಂಡು ಹೊರ ಸರಿ ಹಾಕೊಂಡು ಎನ್ನ ವೈಫೈ ಅಂದೆ ಜೋಯ್ಸಪ್ ಅವರು ಎಪ್ಪಿ ರಿಟರ್ನ್ ವಿಡಿಯೋಗೆ ಕಮೆಂಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ ಜೋಯ್ಸಪ್ ಅವರೇನ ಎಂತ ನಿಮ್ಮ ಅದರಲ್ಲಿ ತಿರುಗುತ್ತುಂಟ ನಂದು ಚಾನಲ್ ಇತ್ತೆ ತಿರ್ಗುಂಡೆ ನೀತಾ ಎಂಕ ಮೂಲು ಸರಿ ಇಟ್ಟುಂಡು ದಾಲ ತೊಂದರೆ ಹೌದು ಸಿಸ್ಟರ್ ಹೌದಾ ಆಯ್ತಾಯ್ತು ಏನೋ ಪ್ರಾಬ್ಲಮ್ ಇರಬೇಕು ನಂದು ಇದು ಇಲ್ಲಿ ಸರಿ ಉಂಟು என்ன நெட்வொர்க் சரி இஜ்ஜி பண்டா தெளிப்பேர் சிஸ் என்ன ವೈಫೈ ಅಂದ ಜಾಯ್ಸಾಪ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಇಲ್ಲಪ್ಪ ಇಲ್ಲ ನಾನು ಇಲ್ಲಿ ನೆಟ್ವರ್ಕಲ್ಲೇ ಇದ್ದೀನಿ ನನಗೆ ತಿರುಗ್ತಾ ಏನಿಲ್ಲ ಸರಿ ಇದೆ ನನ್ನ ಕಡೆಯಲ್ಲಿ ಇತ್ತೆ ಇಜ್ಜಿ ಅಂದೆ ಇತ್ತೆ ಇಜ್ಜ ಅವ ಕಡೆ ಹೋಲ್ಲ ಆಂಡ ಅಂದು 224 ದೆನ್ ಅಕ್ಷು ಸುಸಿ ರಿಟರ್ನ್ ಮಾಡಿ ಅಂತಿದ್ದಾರೆ ಅಕ್ಷು ಅವರೇ ಅವ್ರು ಕಮೆಂಟ್ ಹಾಕಿ ಸೀದಾ ಹೋಗ್ತಾರೆ ಗಿಫ್ಟ್ ಕೊಡಿ ಅಂತ ಮತ್ತೆ ಎಲ್ಲಿ ಹೋಗ್ತಾರಂತಲೇ ಗೊತ್ತಾಗಲ್ಲ ಪತ್ತೇನಿಲ್ಲ ಅವ್ರದ್ದು ಯಾವಾಗಲೂ ಅಷ್ಟೇ ಅಕ್ಷು ಅವರು ಕಮೆಂಟ್ ನನಗೆ ಗಿಫ್ಟ್ ಕೊಡಿ ಅಂದಾಗ ಇನ್ನು ಒಂದು 5 ನಿಮಿಷ ಅಲ್ಲಿ ಆದರೂ ಇರಬೇಕಲ್ವ ಇಲ್ಲಿ ಅದು ಮಾಡಲ್ಲ ಅವರು ಮಾಡಿದ್ದೀನಿ ಜಾಯ್ಸ್ ಅವರೇ ಅಂತಿದ್ದಾರೆ ಈಗ ತಿರುಗ್ತುಂಟಾ ಅನಿತಾ ನಾನು ಕೂಡ ತಿರುಗ್ಬೇಕಂತ ಅದ್ರ ಜೊತೆ ಕಿಟ್ಟಿ ಬ್ರದರ್ ಎಲ್ಲಿ ಹೋದ್ರು ಜಾಯ್ಸ್ ಆಫ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೀತಾ ತುಲು ಟಾಕ್ಸ್ ಅವರು ಮಾಡಿದ್ದೀನಿ ಜಾಯ್ಸ್ ಅಂತಿದ್ದಾರೆ ಹೇಮಾ ಅವರು ಅನಿತಾ ಅವರೇ ಇತ್ತೆ ತಿರ್ಗೊಂದುಂಡೆ ಇಜಿನ ಯಾಲ್ ಆಯ್ತೊಟ್ಟು ತಿರುಗುವೇವೆ ಅದಾಗ ತಿರ್ಗುನು ಉಂಟು ನಾಂದು ಜಾಯ್ಸ್ ಆಫ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಏನೋ ಪ್ರಾಬ್ಲಮ್ ಇರಬೇಕಾಗುತ್ತೆ 4 ಮೆಂಬರ್ಸ್ ಇದ್ದೀರಾ ಒಂದು ಕಮೆಂಟ್ ಹಾಕ್ಲಿಕ್ಕೆ ಆಗಲ್ವಾ ನಿಮಗೆ ಹೆಪ್ಪಿ ಓಮ್ ಗಿಫ್ಟ್ ಡನ್ ಅಂತಿದ್ದಾರೆ ಹೆಪ್ಪಿ ಓಮ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಜೋಯ್ಸಪ್ ಮಲೆನಾಡು ನೋಡಿ ಮಾಡಿದಾರಂತೆ ನೋಡಿ ಅವರು ಜೋಯ್ಸಪ್ ಹೆಪ್ಪಿ ಮಲೆನಾಡು ಅವರು ಹೆಪ್ಪಿ ಅವರು ಮಾಡಿದ್ದಾರೆ ನೋಡಿ ಹೆಪ್ಪಿ ಹೋಮ್ ಅವರು ಮಾಡಿದ್ದಾರೆ ನಿಮಗೆ ಗಿಫ್ಟ್ ತುಳುನಾಡು ಜಾಯ್ಸಪ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೀತಾ ತುಳು ಟಾಕ್ಸ್ ಅವರು ಜಾಯ್ಸಪ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ನೀತಾ ತುಳು ಟಾಕ್ಸ್ ಅವರು ಅವರಿಗೆ ಕೊಡಿ ರಿಟರ್ನ್ ನೀತಾ ಐತೆ ತಿರ್ಗುಂಡಾ ಪ್ರಾಚೀಸ್ ಕಿಚನ್ ಅವರು ಬಂದರು ಜಾಯ್ಸ್ ನಾನು ನಿಮ್ಮ ಚಾನಲ್ ಹೋಗಿ ಕಮೆಂಟ್ ಮಾಡಿ ಬಂದೆ ನನಗೆ ಸಪೋರ್ಟ್ ಮಾಡಿ ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೀವು ಕಮೆಂಟ್ ಹಾಕಿ ಬಂದ್ರ ಈಗ ಹೋಗಿ ಪ್ರಾಚಿ ಅವರೇ ಆಗ ಮಾಡಬೇಡಿ ಒಂದ್ಮೇಲೇನೆ ಎಲ್ಲ ಕೊಡಬೇಕು ಕಮೆಂಟ್ ಬೇರೆ ಗಿಫ್ಟ್ ಬೇರೆ ಕೊಟ್ಟರೆ ಎಂತ ಆಗುತ್ತೆ ಗೊತ್ತುಂಟಾ ನಿಮ್ಮದು ಕೂಡ ಲೆಸ್ ಆಗುತ್ತೆ ಅವ್ರದ್ದು ಲೆಸ್ ಆಗುತ್ತೆ ಏನು ಮಾಡಬೇಕು ಗೊತ್ತಾ ಈಗ ನಿಮಗೆ ಒಬ್ರಿಗೂ ಗಿಫ್ಟ್ ಕೊಡಬೇಕಿದ್ರೆ ಅವರು ಅಲ್ಲಿಗೆ ಚಾನಲ್ಗೆ ಹೋಗಿ ಗಿಫ್ಟ್ ಕಮೆಂಟ್ ಲೈಕ್ ಒಂದೇ ಬಾರಿ ಕೊಟ್ಟು ಬರಬೇಕು ಅದು ಹಾಗಾದರೆ ಲೆಸ್ ಆಗಲ್ಲ ನೀವು ಒಂದು ಬಾರಿ ಕಮೆಂಟ್ ಒಂದು ಬಾರಿ ಗಿಫ್ಟ್ ಕೊಟ್ಟರೆ ಅದು ಲೆಸ್ ಆಗುತ್ತೆ ಇಜ್ಜಿ ಸಿಸ್ ಸರಿ ಆಂಡ ಯಾವ ಮಾರ್ರೆ ಅವಳ ಒಂಜಿ ಥ್ಯಾಂಕ್ ಯು ಜಾಯ್ಸ್ ಅಂತಿದ್ದಾರೆ ನಮ್ಮ ಎಪ್ಪಿ ಓಂ ಅವರು ಪ್ರಾಚೀಸ್ ನಾನು ವಾಚ್ ಮಾಡಿ ಬಂದೆ ಹೌದಾ ವಾಚ್ ಮಾಡಿ ಒಟ್ಟಿಗೆ ಕೊಡ್ಬೇಕು ಇಲ್ಲಾಂದ್ರೆ ಅಂದ್ರೆ ನಿಮಗೂ ಕಟ್ಟಾಗ್ತದೆ ಅದಕ್ಕೆ ಅಂದೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನೀತಾ ಡನ್ ಅಂತಿದ್ದಾರೆ ನೋಡಿ 5 ಮೆಂಬರ್ಸ್ ಇದ್ದೀರಾ ಯಾಕೆ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಅಲ್ವಾ
ಯಾರು ಯಾರು ಯಾರು? ಬೆಸ್ಟ್ ಅವರೇ ಎಲ್ಲಿ ಹೋದ್ರಿ? ಯಾಕೆ ಬೆಸ್ಟ್ ಅವರೇ ಹೋಗಿ ಬಿಟ್ರಾ? ಮತ್ತೆ ನೀತಾ ಅವರು BMHS ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. BMHS ನೀವು ಉಡುಪಿ ಅವರಿಗೆ ಗಿಫ್ಟ್ ಕೊಟ್ಟಿಲ್ವಾ? ಅವರು ಆವಾಗದಿಂದ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. BMHS ಅವರೇ ಎಲ್ರಿಗೂ ಗಿಫ್ಟ್ ಕೊಡಿ ನೋಡಿ. ನೀತಾ ಅವರು ಕೊಟ್ಟಿದ್ದಾರೆ, ಅವರಿಗೆ ಕೊಡಿ. ಥ್ಯಾಂಕ್ ಯು ಜಾಯ್ಸ್ ಅವರೇ ಅಂತಿದ್ದಾರೆ ನಮ್ಮ ನೀತಾ ಅವರು. ಹೆಪ್ಪಿ ಹೋಮ್ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಎಲ್ರಿಗೂ ಅವರವರ ಗಿಫ್ಟ್ ರಿಟರ್ನ್ ಕೊಡಿ ಅಂತ ನಾನು ಅಂತಿದ್ದೀನಿ ನೋಡಿ. BMHS ಅವರೇ ನಿಮಗೆ ನೀತು ತುಳು ಟಾಕ್ಸ್ ಅವ್ರು ಕೊಟ್ಟಿದ್ದಾರೆ, ಅವ್ರಿಗೆ ರಿಟರ್ನ್ ಮಾಡಿ. ನಾನು ಇವತ್ತು ಎಷ್ಟು ಜನರ ಲೈವ್ಗೆ ಹೋಗಿದ್ದೆ, ಆದರೆ ನನ್ನ ಲೈವ್ಗೆ ಯಾರು ಬಂದಿಲ್ಲ. ನಾನು ಹೋದವರು ಯಾರು ಬಂದಿಲ್ಲ. ಮತ್ತೆ ಬರ್ತೀನಿ, ಮಧ್ಯಾಹ್ನ ಬರ್ತೀನಿ, ಸಂಜೆ ಬರ್ತೀನಿ. ನಾಳೆಯಿಂದ ಅವರದ್ದು ಬಂದು ನಂದು. ಹೆಪ್ಪಿ ಹೋಮ್ ಕ್ರಿಯೇಷನ್ಸ್ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಕಲ್ಲಾಸ್ ಫುಡ್ ಅವರು ನಮಸ್ಕಾರ ನಮಸ್ಕಾರ. ಏನು ಸ್ಪೆಷಲ್ ಇವತ್ತು? ಕಲ್ಲಾಸ್ ಫುಡ್ ಅವರೇ ಲೈಕ್ ಕೊಡಿ ಒಂದು ನನಗೆ. 3 ಡನ್. ಪ್ರಾಚಿ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಪ್ರಾಚಿ ಅವರೇ ಇದ್ದೀರಾ ನೋಡಿ? ಹೆಪ್ಪಿ ಹೋಮ್ ಕ್ರಿಯೇಷನ್ ಅವರು ಕೊಟ್ಟಿದ್ದಾರೆ ನೋಡಿ, ಗಿಫ್ಟ್ ಕೊಡಿ ಅವರಿಗೆ. BMHS ಪ್ಲೀಸ್ ರಿಟರ್ನ್ ಮಾಡಿ. BMHS ಅವರೇ ರಿಟರ್ನ್ ಮಾಡಿ ನೋಡಿ, ಕೊಡಿ ಅವರಿಗೆ, ಕೊಡಿ ಅಲ್ವಾ. ಅವ್ರ ಪಾಪ ಎಷ್ಟು ಮೆಸೇಜ್ ಹಾಕಬೇಕು. ಉಡುಪಿ ಸಿಸ್ ಸೂಪರ್ ಅಂತಿದ್ದಾರೆ. ಸಿಸ್ ಬಂದರು ನಮ್ಮದು. ಹಾಯ್ ರಮ್ಯಾ ಅವರೇ. ರಮ್ಯಾ ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತು ಸಿಸ್? ಆಯಿತು. ಏನು ರಮ್ಯಾ ಅವರು ಲೇಟು? 28 29 ಲೈಕ್ ಡನ್ ಅಂತಿದ್ದಾರೆ. ಕಲರ್ಸ್ ಫುಡ್ ಅವರೇ ಲೈಕ್ ಕೊಡಿ ಪ್ಲೀಸ್. ಹಾಯ್ ರಮ್ಯಾ ಅಂತಿದ್ದಾರೆ ನೀತು ಅವರು. ಪ್ರಾಚೀಸ್ ಹೆಪ್ಪಿ ಹೋಮ್ ನಾನು ರಿಟರ್ನ್ ಮಾಡಿದ್ದೀನಿ, ನನ್ನ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿ ನೋಡಿ. ಪ್ರಾಚಿ ಅವರೇ ನಿಮಗೂ ಕೂಡ ರಿಟರ್ನ್ ಮಾಡಿದ್ರು ಅವರು. ಯಾರು ಗೊತ್ತುಂಟಾ? ಓಮ್ ಅವರು, ಹೆಪ್ಪಿ ಹೋಮ್ ಅವರು ಮಾಡಿದ್ದಾರೆ ನೋಡಿ, ಚೆಕ್ ಮಾಡಿ. ಹಾಯ್ ಸಿಸ್, ಹಾಯ್ ನೀತಾ ಸಿಸ್ ಅಂತಿದ್ದಾರೆ. BMHS 250 ಡನ್ ರಿಟರ್ನ್ ಮಾಡಿ. BMHS ಅವರೇ ಇದ್ದೀರಾ? ಗಿಫ್ಟ್ ಕೊಡಿ ಅಂತ ಕೇಳುವುದಲ್ಲ, ಅವರಿಗೆ ಎಲ್ರಿಗೂ ಕೊಡಬೇಕು. ನೀತಾ ಅವರಿಗೆ ಕೊಟ್ಟಿಲ್ಲ, ಅವರಿಗೂ ಕೊಡಬೇಕು. ಮತ್ತೆ ಯಾರಿಗೂ ಅಂದರು. ಮಗನಿಗೆ ಊಟ ಮಾಡಿಸ್ತಾ ಇಷ್ಟು. ಹೌದಾ, ಮಗನಿಗೆ ಊಟ ಮಾಡಿಸ್ತಾ ಇದ್ದೀರಾ? ಇಷ್ಟೊತ್ತಾಯ್ತಾ? ನನ್ನ ಮಕ್ಕಳು ಬೇಗ ಊಟ ಮಾಡ್ತಾರೆ, ಬೇಗ ಮಾಡಿಸಿಬಿಡ್ತೀನಿ ನಾನು ಅವರಿಗೆ. ಮೊದಲು ಒಂದೇ ಟೈಮ್ ಅವ್ರದ್ದು ಊಟದ್ದು. ಊಟ ಆಯ್ತಾ ರಮ್ಯಾ ಅವರೇ ಅಂತಿದ್ದಾರೆ. ಇವಾಗ ಮಾಡ್ತೀನಿ ನೀತು ಸಿಸ್ ನಿಮ್ಮದು ಅಂತ. ವೈಟಿ ನಮ್ದು ಮಾವ ಬಂದರು ನೋಡಿ. ಮಾವ ಬಂದರು ಉಡುಪಿ ಮತ್ತೆ ಬಂದ್ರ. ಹೌದು, ಉಡುಪಿ ಮತ್ತೆ ಬಂದರು ನೋಡಿ. ಕೊಟ್ರ ನನಗೆ ಗಿಫ್ಟ್. ವೈಟಿ ಮಾವ ಗಿಫ್ಟ್ ಕೊಟ್ರಾ? ನಂದು ಆಗಿ ಇವಾಗ ಮಲಗ್ತಾ ನೋಡ್ತಾ ಇದ್ದೀನಿ. ಹೌದಾ, ಥ್ಯಾಂಕ್ ಯು ಸೋ ಮಚ್. ಊಟ ಮಾಡಿಸ್ ತನಕ ಸಾಕಾಗಿ ಹೋಗುತ್ತೆ. ಹೌದು ಹೌದು, ಮಕ್ಕಳಿಗೆ ಇಲ್ಲ, ನನ್ನ ಅವನು ಮಾತ್ರ 1 ಗಂಟೆ ಮಾಡ್ತಾನೆ. ಮಾಡಲಿ ಅಂತ ಅವನಿಗೆ ಕೊಟ್ಬಿಡ್ತೀನಿ, ನೀನು ಊಟ ಮಾಡಂತ. ಸಣ್ಣವನಿಗೆ ಊಟ ಮಾಡಿಸ್ತೀನಿ, ಅವನು ಬೇಗ ಊಟ ಮಾಡಿ ಇದು ಮಾಡ್ತಾನೆ. ನನಗೆ ಅಷ್ಟೊಂದು ಊಟ ಮಾಡಿದ್ರಲ್ಲಿ ಅಷ್ಟೊಂದು ಟೆನ್ಷನ್ ಇಲ್ಲ. ಲೈವ್ ನೋಡ್ತಾ ಇದ್ದೀನಿ ಅಂತಿದ್ದಾರೆ. ವೈಟಿ ಮಾವ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. ವೈಟಿ ಮಾವ ನೋಡಿ ಗಿಫ್ಟ್ ಡನ್. ಏನು ಸ್ಪೆಷಲ್ ಅರಿನಾ ಸಿಸ್ ಇವತ್ತು? ನನಗೆ ಇವತ್ತು ಮೊಟ್ಟೆ ಸಾರು. ಇವತ್ತು ಮೊಟ್ಟೆ ಸಾರು ಮಾಡಿ ಊಟ ಮಾಡಿ, ಮತ್ತೆ ಒಂದು ಇದು ಉಂಟಲ್ವಾ, ಯಾವುದು ಪ್ರಾನ್ಸ್, ಅದರದ್ದು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಅರಿನಾ ಕೊಟ್ಟಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ನಿಮಗೆ. ರಮ್ಯಾ ಅವರು ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಮಕ್ಕಳು. ಹೌದೌದು, ನಾನು ಬಿಡೋದೇ ಇಲ್ಲ. ಮತ್ತು ನಾನು ಚಿಕ್ಕದ್ನಿಂದಲೂ ಹಾಗೆ ಮಾಡ್ತಿದ್ದೆ. ಒಂದು ಕಡೆ ಕೂರಬೇಕು, ಊಟ ಮಾಡಿ ಅಲ್ಲಿಂದಲೇ ಬೇರೆ ಯಾವ ಜಾಗ ಇಲ್ಲ, ಡೈಲಿ ಅದೇ ಜಾಗದಲ್ಲಿ ಕೂರಬೇಕು ಊಟಕ್ಕೆ. ಹಾಗೆ ಮಾಡಿದ್ದೇನೆ. ಈಗ ಅದೇ ಇದಾಯ್ತು ಅವರಿಗೆ. ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಮಕ್ಕಳು. ಹೌದು ಅದು ಸಿಸ್. ಇಲ್ಲಾಂದರೆ ತುಂಬ ಕಷ್ಟ. ಗಿಫ್ಟ್ ಬೇಡ ಅವರಿಗೆ ಅಂತೆ, ರಿಟರ್ನ್ ನಮಗೆ ಕೊಡಿ. ವೈಟಿ ಮಾವ ಅಂತಿದ್ದಾರೆ ನೋಡಿ. ನೀತು ಅವರಿಗೆ ಕೊಡಿ.
ಇಲ್ಲಿ ರಮ್ಯಾ ಸಿಸ್ ಇದ್ದಾರೆ, ಕೊಡಿ ಕೊಡಿ ಕೊಡಿ, ಎಲ್ರಿಗೂ ಕೊಡಿ, ಸಪೋರ್ಟ್ ಮಾಡಿ. ನಿಮಗೂ ದೇವರು ಒಳ್ಳೇದು ಮಾಡ್ತಾರೆ ನೋಡಿ, ಕೊಡಿ ಕೊಡಿ. ಅವರಿಗೆ ಗಿಫ್ಟ್ ರಿಟರ್ನ್ ಬೇಡ ಅಂತೆ ಆಯ್ತಾ. ಬೆಸ್ಟ್ ಅವರು ಸೀದಾ ಹೋದ್ರು. ಬೆಸ್ಟ್ ಅವರಿಗೆ ನನ್ನ ಮೇಲೆ ಕೋಪ ಏನ. ಈತ ನಮಗೆ ಕೊಡಿ ವೈಟಿ ಮಾಮ ಅಂತಿದ್ದಾರೆ. ಮಾಮ ಮಾವ ಅಂತ ಯಾಕೆ ಹೆಸರಿಟ್ಟಿದ್ದೀರಿ ನೀವು ಅಂತ ನನಗೆ ಗೊತ್ತಾಗಿಲ್ಲ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಊಟ ಮಾಡಿದ್ನ ನಿಮ್ಮ ಮಗ ರಮ್ಯಾ ಅವರೇ? ಇದ್ದೀನಿ ಮಾರ್ರೆ, ಇದ್ದೀನಿ. ಇದ್ದಾರೆ ಅವ್ರು ಕೊಡ್ತಾರೆ. ನೋಡಿ BMHS ಅವರು ನೀತಾ ತುಳು ಟಾಕ್ಸ್ ಡನ್ ಅಂತೆ ನೋಡಿ. ಎಲ್ಲಿ ಹೋಗಿದ್ದೀರಿ ರಂಜು ಅವರೇ? ಅನ್ಕ್ಯೂ ನೇಮ್ ಅನ್ಕ್ಯೂ ಯಾರದು? ರಂಜು ಜಂಪು ಸೂಪರ್ ಸಪೋರ್ಟ್ BM. ಥ್ಯಾಂಕ್ ಯು BHS HMS BMHS. ವೈಟಿ ಬ್ಲೂ ಕೊಡಿ ಅಂತಿದ್ದಾರೆ. ಓಕೆ, ಕೊಡುವ ಎಲ್ರಿಗೂ ಗಿಫ್ಟ್ ಕೊಡಿ. ನಾನು ಬ್ಲೂ ಕೊಡುವುದು ನಂದು, ಗಿಫ್ಟ್ ಕೊಡುವುದು ನಿಮ್ಮದು. ಎಂತ ಕೊಟ್ಟು ನನಗೆ ಮಾತ್ರ ಕೊಡದೇ ಇರಬೇಡಿ ಅಷ್ಟೇ. ನೀವು ಕೊಟ್ಟಿದ್ದೀರಲ್ವ ಸಾಕು. ಕೊಟ್ಟೆ ನೋಡಿ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಹಾಂ, ಸೂಪರ್ ವೈಟಿ ಮಾವ. ಹೌದು, ರಮ್ಯಾ ಅವರು ಸೂಪರ್ ಸಪೋರ್ಟ್. ಅಕ್ಕ ಇದ್ದೀರಾ? ಎಲ್ಲಿ ಹೋಗಿದ್ದಾರಂತ ಇದ್ದೀನಿ. ನಂದು ಬೆಸ್ಟ್ ತಮ್ಮ ಹೋದ, ಎಲ್ಲಿ ಅಕ್ಕ ಹೋದಂತ ಗೊತ್ತಿಲ್ಲ. ವೈಟಿ ಪ್ಲೀಸ್ ಗಿಫ್ಟ್ ಕೊಡಿ ಬ್ರೂ ಅಂತಿದ್ದಾರೆ. ಕೊಡ್ತಾರೆ ಅವ್ರು ನಿಮಗೆಲ್ಲ ಕೊಡ್ತಾರೆ ನೋಡಿ. ಲೈಫು ಅಂತೆ ನೋಡಿ. ವೈಟಿ ಅವ್ರು ಕೊಡ್ತಾರೆ, ನೀವು ವಾಪಸ್ ಕೊಡಬೇಡಿ, ಅವರಿಗೆ ಬೇಡ ಅಂತೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಅವರು ಎಷ್ಟು ಇದು ಎಲ್ರಿಗೂ ಹೆಲ್ಪ್ ಮಾಡ್ತಾರೆ ನೋಡಿ. ಅಲ್ಲಿ ಅಮ್ಮ ಕರಿತಾ ಇದ್ರು. ಹೌದಾ, ಅದಕ್ಕೆ ಹೋದ್ರಾ? ಅಮ್ಮ ಊಟ ಮಾಡು ಬಾ, ನೀನೆಂಥ ಮೊಬೈಲಲ್ಲಿ ಇದ್ದೀಯಾ, ಬಾ ರಂಜು ಅಂತ ಕರೆದ್ರೇನ ಅಲ್ವಾ? ಹೌದು, ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿ. ರಂಜು ಅವರು ಓಯ್ ಅಂತಿದ್ದಾರೆ, ಓಯ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ವಿದ್ ರಂಜು ಯಾಕೆ ಬೇಡ ಅಂತಿದ್ದಾರೆ. ಅವರಿಗೆ ಕೊಡೋದು ಬೇಡ ಅಂತೆ. ಸೂಪರ್ ಅಂತಿದ್ದಾರೆ ರಮ್ಯಾ ಅವರು. ಥ್ಯಾಂಕ್ ಯು ಸೋ ಮಚ್. ಅವರಿಗೆ ಬೇಡ ಅಂತೆ ಕೊಡೋದು. ಸೂಪರ್ ಅಂತಿದ್ದಾರೆ ರಮ್ಯಾ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೆಪ್ಪಿ ಹೋಮ್ ಕ್ರಿಯೇಷನ್ಸ್ ಗಿಫ್ಟ್ ಡನ್ ಕಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ BMHS ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಕನ್ನಡ ಬ್ಲಾಗ್ಸ್ ಅವರು ನೋಡಿ. ಲೈಫ್ ಇದ್ದವರು ಹಾಯ್ ಅಂತ ನಮಸ್ತೆ ಅಂತಿದ್ದಾರೆ. ರಮ್ಯಾ ಅವರೇ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಹೆಪ್ಪಿ ಹೋಮ್ ಕ್ರಿಯೇಷನ್ ನೋಡಿ. ಹೆಪ್ಪಿ ಅವರಿಗೆ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತಾರೆ ಅಂತೆ. ಓಕೆ ಹೆಪ್ಪಿ ಅಂತಿದ್ದಾರೆ. ಮಾಡ್ತಾರೆ, ಅವರು ಮಾಡ್ತಾರೆ. ರಮ್ಯಾ ಅವರು ಎಲ್ಲರೂ ಮಾಡ್ತಾರೆ. ಇಲ್ಲಿದ್ದವರು ಎಲ್ಲರೂ ಕೊಡ್ತಾರೆ. ಇಲ್ಲಿದ್ದವರು ಎಲ್ಲರೂ ವಾಪಸ್ ಕೊಡ್ತಾರೆ. ಥ್ಯಾಂಕ್ ಯು ಅಂತಿದ್ದಾರೆ ಪಿ ಹೋಮ್ ಅವರು. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ನನಗೆ ಲೈಕ್ ಕೊಡೋದವರು ಲೈಕನ್ನು ಕೊಡಿ. ಹೌದು 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 ಹೌದು, ಎಲ್ಲರೂ ಕೊಡ್ತಾರೆ, ವಿಡಿಯೋ ನೋಡಿ ಕೊಡ್ತಾರೆ. ಕೆಲವೊಬ್ರು ಅಷ್ಟೇ ಕೊಡಲ್ಲ, ಅಷ್ಟೇ, ಏನು ಮಾಡ್ಲಿಕ್ಕಾಗಲ್ಲ ಅದಕ್ಕೆ. ಹೆಪ್ಪಿ ಗಿಫ್ಟ್ ಡನ್ ನೋಡಿ, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಹೆಪ್ಪಿ ಅವರೇ ಗಿಫ್ಟ್ ಡನ್. ವೈಟಿ ಮಾಮ ಇದ್ದಾರಾ? ವೈಟಿ ಮಾವ ಇದ್ದಾರೆ. ನೀತು ಕೊಟ್ಟೆ ಅಂತಿದ್ದಾರೆ ನೋಡಿ. ನೀತು ಕೊಟ್ರಂತೆ ನೋಡಿ. ಇಲ್ಲಿ ಒಬ್ರು ಕಾಯ್ತಿದ್ದಾರೆ, ರಮ್ಯಾ ಅವರು ಮತ್ತೆ ಲೈಫ್ ಇದ್ ರಂಜು ಅವರು. ಅವರಿಗೂ ಕೊಡಿ, ಅವರಿಗೂ ಕೊಡಿ. ನೀರು ಕುಡ್ದು ಬರ್ತೇನೆ ಆಯ್ತಾ. ನನ್ನ ಮಗ ಎದ್ದ ನನ್ನ ಸೌಂಡಿಗೆ ಮಗ ಎದ್ದ. ಇರ್ನ ಒಣಸ ಆಂಡಿ ಹೇಸಿ ಸರಿನಾ ಎನ್ನ ಆಂಡಿಯೇ ಒಣಸಾದೆ ನೀನು ಕುಲ್ಲಿನಿ ಇಜ್ಜಿಂದ ಎಂಗೆ ಹೋದಾರ ಆಪುಜ್ಜಿ ಬಂಜಿಡು ದಾಲಿ ಇಜ್ಜಿಂಡ ಅಂಚ ಒಣಸಾದೆ ಕುಲ್ಲಿನಿ అని ಒಣಸಾದೆ ಕುಲ್ಲುದು. ಇತ್ತೆ ಎನ್ನ ಯಜಮಾನ್ರು ಬತ್ತನ ಅದಾಗ ಒಂಚೂರು ಒಣಸ್ ಮಲ್ಪೊಡು.
ಒಣ ಮಲ್ಪೊಡು ಚೂರು ಉಣ್ಣಿ ಒಂಥರ ಬಡವು ತಕ್ಕ ಮಾತ್ರ ಉಣ್ಣಿ ಹೆಚ್ಚು ಉಂತುಜಿ 648 ಡನ್ ರಮ್ಯಾ ಸಿಸ್ ಅಂತಿದ್ದಾರೆ. ಓಂ ಅವರು ರಮ್ಯಾ ಅವರೇ ಡನ್ ಅಂತೆ. ನೀತು ಅವರು ದಾದಾ ಕಜಿಪು ಇನಿ ತೆತ್ತಿ ಟು ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು ಎಪ್ಪಿ ಅಂತಿದ್ದಾರೆ. ರಮ್ಯಾ ಅವರು ಥ್ಯಾಂಕ್ ಯು ಎಪ್ಪ ಇತ್ತೆ ತಿರುಗುಜತೆ ನೀತಾ ಸಿಸ್ ನನಗೆ ಬಿಟ್ಟು ನೀರು ಕುಡಿದ್ರಾ ನಮಗೆ ಬಿಟ್ಟು ಬೇಕಾ ನೀರು? ಬೇಕಾದರೆ ಕೊಡ್ತೀರಿ, ಇಲ್ಲಿ ಇದೆ ನೀರು ಕೊಡುವ. ನನಗೆ ನೀರು ಹೆಚ್ಚಾಗಿ ಖಾಲಿ ಆಗ್ತದೆ, ನಾನು ನೀರು ಹೆಚ್ಚು ಕುಡಿಯುವುದು. ವೈಟಿ ಅವರೇ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನೋಡಿ, ನೀವು ರಿಟರ್ನ್ ಮಾಡಬೇಡಿ ವೈಟಿ ಅವರೇ. ನೋಡಿ ವೈಟಿ ಅವರೇ, ಇವರಿಗೂ ಕೊಡಿ, ಎಪ್ಪಿ ಅವರಿಗೂ ಕೊಡಿ. ಎಲ್ರಿಗೂ ಕೊಡುವಾಗ ಅವರನ್ನು ಬಿಡಬೇಡಿ ಆಯಿತಾ. ಉಡುಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿ, ನೀತು ಅವರು ಸೂಪರ್ ಸಪೋರ್ಟ್ ದಾದಿ ಸಿಸ್ ಅಂತಿದ್ದಾರೆ. ಇತ್ತ ತಿರ್ಗೊಂದುಂಡೆ ಇಜ್ಜತೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. ನೀವು ನೀರು ಕುಡೀರಿ, ನನಗೆ ಜ್ಯೂಸ್ ಕೊಡುವ. ನೀವು ಗಿಫ್ಟ್ ಒಂದು ನನಗೆ 170ಗೆ ಗಿಫ್ಟ್ ಆಗಬೇಕು. ನೀವೊಂದು 170 ಕೊಡಿ, ನಿಮಗೆ ಜ್ಯೂಸ್ ಎಷ್ಟು ಬೇಕು ನಾನು ತೆಗೆದು ಕೊಡ್ತೀನಿ. ನೀವು ನೀರು ಕುಡೀರಿ, ನನಗೆ ಜ್ಯೂಸ್ ಕೊಡ್ರಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉಡುಪಿ ಇಜ್ಜಿ ಅಂತಿದ್ದಾರೆ. ನೀತಾ ತುಳು ಟಾಕ್ಸ್ ಇಜ್ಜಿ ತಿರ್ಗುಜೆ ಯಾನ್ ತಿರ್ಗುದು ಬತ್ತೆ ಅಂಚ ನಾವು ತಿರ್ಗುಜಿ ಅವು ಗೊತ್ತುಂಡೆ ಅಂಚ ತಿರ್ಗರ ಬಲ್ಲಿ ಬಂಡದು ನೆರಿಯೆ ಪೋದು ನೆಟ್ವರ್ಕ್ ನಿಕ್ ದಾಣೆ ಯಾನಿ ಯೂಟ್ಯೂಬ್ ಮಲ್ಪನಾಗನೆ ಅಂಚಾಬ್ನೊಂದು ಎಪ್ಪಿ ಓಂ ಕೊಡ್ತೀನಿ ಅಂತಿದ್ದಾರೆ. ನೋಡಿ ಕೊಡಿ ಪಾಪ ಅವರಿಗೂ ಕೂಡ ಕೊಡಿ. ಎಲ್ರಿಗೂ ಫ್ರೀ ಕೊಡುವಾಗ ಅವರಿಗೂ ಫ್ರೀ ಕೊಡ್ಬೇಕಲ್ವಾ. ಅವು ತಿರ್ಗುಜಿ ಈರು ತಿರ್ಗೊಂದು ಹೆಂಗು ಕುಳ್ಳಿಲಲ್ಲಿ ಕುಲ್ಲುದ ಅಭ್ಯಾಸನೇ ಇಜ್ಜಿನ ತಿರ್ಗೋಡೆ. ಅಯ್ಯೋ ದೇವಾ ನೀತು. ಅಯ್ಯೋ ರಮ್ಯಾ ಸೂಪರ್ಟಲ್ಲಿದೆ. ಹೆಂಗ ಕುಳ್ಳಿನಲ್ಲಿ ಕುಲ್ಲುದ ಅಭ್ಯಾಸನೇ ಇಜ್ಜಿ, ಕೂತ ಅಭ್ಯಾಸನೇ ಇಲ್ಲ ನನಗೆ. ಅದಕ್ಕೆ ನಾನು ತಿರ್ಗುದು, ಎಂತಾದರೂ ಮಾಡ್ತಾ ಇರಬೇಕು ಕೆಲಸ. ಉಡುಪಿ ಹೌದು, ಎಲ್ಲಿ ಹೋಗಿದ್ದು ನೀವು ಅವಾಗಲೇ ಅಂತಿದ್ದಾರೆ. ಉಡುಪಿ ಅವರಿಗೆ ನೀತಾ ನೋಡಿ ಮೇಲೆ ಪ್ಯಾನ್ ನೋಡಿ ತಿರುಗ್ತಾ ಉಂಟು. ತುಂಬ ಸೆಕೆ ಇಲ್ಲಿ. ಫಾರಿನ್ಗೆ ಹೋಗಿ ಬಂದ್ರೆ ಉಡುಪಿ ಈಗ. ಓ ದೇವ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ರಮ್ಯಾ ಅವರು ವಿಡಿಯೋ ಹಾಕಿಲ್ವಾ ಇವತ್ತು? ಸೂಪರ್ ಸಪೋರ್ಟ್. ರಮ್ಯಾ ಅವರೇ ವಿಡಿಯೋ ದುಬೈಗೆ ಫ್ಲೈಟ್ ಸಿಕ್ಕಿಲ್ಲ. ಹೌದಾ, ವಾಪಸ್ ಬಂದ್ರಿ? ನಾನು ಕೊಡ್ತಿದ್ದೆ ಅಲ್ವಾ, ನನ್ನ ಮಗನ ಹತ್ರ ಒಂದಿತ್ತು ಫ್ಲೈಟ್. ಸೂಪರ್ ಸಪೋರ್ಟ್ ರಮ್ಯಾ ಅವರು. ನೀತು ಅವರು ಸೂಪರ್ ಸಪೋರ್ಟ್ ಹಾಕಿಲ್ಲ ಸಿಸ್. ಓಕೆ ಹಾಕಿ ನೋಡುವ. ಸೂಪರ್ ಸಪೋರ್ಟ್ ನೀತಾ ಟು ಟಾಕ್ಸ್. ಥ್ಯಾಂಕ್ ಯು ನೀತಾ ಅವರೇ, ಥ್ಯಾಂಕ್ ಯು. ನಾಳೆ ಹಾಕ್ತೀನಿ. ಹಾಕಿ ನೋಡುವ. ನೀತಾ ಅವರು ಎಷ್ಟು ಗಂಟೆಗೆ ನೀವು ಈಗ ಮತ್ತೆ ಇದು ಎಂತ ಬೆಳಿಗ್ಗೆ ಇರುತ್ತೆ ಅಲ್ವಾ ನಿಮ್ಮದು ಲೈವು? ಸೂಪರ್ ನಾಳೆ ಹಾಕ್ತೀನಿ. ಸೂಪರ್ ಓಕೆ ಥ್ಯಾಂಕ್ ಯು ನಿತ್ಯ ಅವರು ಸೂಪರ್. ಮಂಜು ಆಪು ಚಂದು ಬ್ಲಾಗ್ಸ್ ಹಾಯ್ ಮಂಜು ಆಪು ಚಂದು ಬ್ಲಾಗ್ಸ್ ಅವರೇ, ವೆಲ್ಕಮ್. ನಿಮಗೆ ವೆಲ್ಕಮ್. ಲೈಕ್ ಕೊಡಿ ಒಂದು ಪ್ಲೀಸ್. ನಿಮ್ದು ಲೈಕ್ ಬರಲಿ. ನೀವು ಹೊಸ್ದಾಗಿ ಬಂದಿದ್ದೀರಾ, ನೀವು ಇದ್ದೀರಂದರೆ ಬ್ಲೂ ಕೊಡ್ತೀನಿ. ಸೂಪರ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಮಾಡುವ, ನೀವು ಬಂದು ಇದ್ದಿರೆ ಮಾಡಲಿಕ್ಕೆ ಏನೂ ಇಲ್ಲ ನಮ್ಮದು. ಮಾಡುವ ಬನ್ನಿ, ನಿಮಗೆ ಬ್ಲೂ ಕೊಡ್ತೀನಿ. ಕನೆಕ್ಟ್ ಆಗಿ ಎಲ್ರಿಗೂ ಗಿಫ್ಟ್ ಸಿಗುತ್ತೆ ನೋಡಿ. 9:30ಕ್ಕೆ ಉಂಡು ಅಂದೆ ಕಾಂಡೆನಾ ಸೂಪರ್ ಅಂದಿದ್ದಾರೆ. ಉಡುಪಿ ನೀವು ತುಂಬ ಫಾಸ್ಟ್ ಮಾಡ್ರೆ, ಹೇಳಿದ್ರಿ ನಾನು ಬರ್ತಿದ್ದೆ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಅಂತಿದ್ದಾರೆ. ಮಂಜು ಚಂದು ಎಸ್ ಅಂತಿದ್ದಾರೆ. ಓಕೆ ರಮ್ಯಾ ಅವರು ಸೂಪರ್ ಸಪೋರ್ಟು. ಹರೀಶ್ ಭಟ್ರು ಅವರು ಬಂದರು. ಹಾಯ್ ಮೇಡಮ್ ಭಟ್ರೆ. ಹಾಯ್ ಭಟ್ರೆ, ವೆಲ್ಕಮ್. ನಿಮಗೆ ಊಟ ಆಯ್ತಾ? ನಿಮ್ಮದು ಏನು ಸ್ಪೆಷಲ್ ಇವತ್ತು ಹರೀಶ್ ಭಟ್ರೆ? ಒಂದು ಲೈಕನ್ನು ಕೊಡಿ ಹರೀಶ್ ಭಟ್ರೆ. ಹಾಗೆ ಒಂದು ಮಂಜು ಅವರೇ, ನೀವು ಒಂದು ಲೈಕ್ ಕೊಡಿ. ಊಟ ಆಯ್ತಾ? ಆಯಿತು ಭಟ್ರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು
ನೈತಾ ತುಳು ಟಾಕ್ಸ್ ಮಂಜು ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಮಂಜು ಅವರೇ ಇದ್ದೀರಾ? ಮಂಜು ಅವರೇ ನಿಮಗೆ ನೀತಾ ತುಳು ಟಾಕ್ಸ್ ಅವರು ಕೊಟ್ಟಿದ್ದಾರೆ, ನೀತಾ ಅವರು ಕೊಟ್ಟಿದ್ದಾರೆ, ಪ್ಲೀಸ್ ಅವರಿಗೆ ರಿಟರ್ನ್ ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ರಮ್ಯಾ ಅವರು, ಥ್ಯಾಂಕ್ ಯು ಸೋ ಮಚ್. ಅನ್ನ ಮೊಸರು, ಹೌದಾ ಭಟ್ರೆ, ನಿಮಗೆ ಅನ್ನ ಮೊಸರು. ಸೂಪರ್ ಸಪೋರ್ಟ್ ಇಲ್ಲಿದ್ದಾರೆ ಮಂಜು ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ನೀತಾ ಅವರು, ಪ್ಲೀಸ್ ಚೆಕ್ ಮಾಡಿ ರಿಟರ್ನ್ ಕೊಡಿ. ಕಮೆಂಟ್ ಹಾಕಿ, ವಿಡಿಯೋ ನೋಡಿ, ಲೈಕ್ ಕೊಡಿ. ಕಮೆಂಟ್ ಸೂಪರ್ ಗಿಫ್ಟ್ ಡನ್ ಅಂತ ಹಾಕಬೇಡಿ, ಸೂಪರ್ ನೈಸ್ ಅಂತ ಹಾಕಿ, ಅಷ್ಟೇ ಸಾಕು. ಮಾಡ್ತೀನಿ ಸಿಸ್ಟರ್ ಅಂತಿದ್ದಾರೆ, ಓಕೆ ಮಾಡಿ ಮಾಡಿ. ನೋಡಿ ಇಲ್ಲಿ ತುಂಬಾ ಜನ ಇದ್ದಾರೆ, ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಕೊಡ್ತಾರೆ ಅವರು ಕೂಡ. ಬಂದು ಹೋದರೆ ಮತ್ತೆ ಗಿಫ್ಟ್ ಸಿಗಲ್ಲ, ಸ್ವಲ್ಪ ಇದ್ದು ಗಿಫ್ಟ್ ತಗೊಂಡು ಹೋಗಿ. ರಮ್ಯಾ ಕನ್ನಡ ಬ್ಲಾಗ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹರೀಶ್ ಭಟ್ರೆ, ಓ ಅನ್ನ ಸಾರು ಮೊಸರು ಅನ್ನ ಮೊಸರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹರಿನಾ ಮಾಡ್ತೀನಿ ಅಂತಿದ್ದಾರೆ, ಹಾಯ್ ಸಿಸ್ಟರ್ ಅಂತಿದ್ದಾರೆ ಮಂಜು ಅವರು. ಹಾಯ್ ಟು ಸಿಸ್ಟರ್ ಅಂತಿದ್ದಾರೆ, ಓಕೆ ಥ್ಯಾಂಕ್ ಯು ಸೋ ಮಚ್ ಮಂಜು ಅವರೇ. ಒಂದು ಲೈಕ್ ಅನ್ನು ಕೊಟ್ರೆ ನೀವು ಗಿಫ್ಟ್ ಕೇಳಕ್ಕೆ ಬೇಜಾರಾಗ್ತಿದೆ ಸಿಸ್, ತುಂಬ ಲೆಸ್ ಆಗ್ತಿದೆ. ಹೌದೌದು, ಎಲ್ರದು ಸಿಸ್, ಎಲ್ರದು ಲೆಸ್ ಆಗ್ತಿದೆ, ಎಲ್ರದು ಲೆಸ್ ಆಗ್ತಾನೇ ಇದೆ. ನಂದು ಕೂಡ ಲೆಸ್ ಆಗಿದೆ ಇವತ್ತು ನಂದು ಆಗಿದೆ, ಹೌದು ಆಗಿದೆ, ಎರಡು ಆಗಿದೆ ಅಷ್ಟೇ, ಹೆಚ್ಚೇನಾಗಿಲ್ಲ, 2 ಆಗಿದೆ. ಏನು ಮಾಡೋದು ಬಂದು ಸಪೋರ್ಟ್ ಮಾಡಿ. 2 ಮೆಂಬರ್ಸ್ ಇರಾ, ಬಂದು ಸಪೋರ್ಟ್ ಮಾಡಿ. ಮಂಜು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಂಜು ಅವರೇ ಗಿಫ್ಟ್ ಕೊಟ್ಟರು ಅನಿತಾ ಅವರಿಗೆ. ಬೆಸ್ಟ್ ತಮ್ಮ, ನೀನು ಎಲ್ಲಿ ಹೋಗಿದ್ದೀಯಾ? ಸೂಪರ್ ಸಪೋರ್ಟ್ ಶಾರ್ಟ್ ವಿಡಿಯೋ ಇದೆ, 3 ಗಿಫ್ಟ್ ಬಂತು ಇವತ್ತು. ಸಪೋರ್ಟು ಮಾಡಿ. ಶಾರ್ಟಿಂದ ಶಾರ್ಟ್ಸ್ ಇನ್ನು 3 ಗಿಫ್ಟ್ ಬಂತು ಇವತ್ತು. ಹೌದು ಬಂತೆ ಇವತ್ತು, ಹೌದಾ? ಬೆಸ್ಟ್ ಅವರು ಹಾಯ್ ಅಂತಿದ್ದಾರೆ, ಬೆಸ್ಟ್ ಅವ್ರ ಅಕ್ಕ ಅಂತಿದ್ದಾರೆ. ಎಲ್ಲಿ ಹೋಗಿದ್ದಿ ಬೆಸ್ಟ್? ನೀನು ಹಾಗೆ ಮಾಡಬಾರ್ದಲ್ವಾ, ಒಮ್ಮೆಲೆ ಹೋಗುದಾ? ಮನೆಯಲ್ಲಿ ಕರೆದ್ರ ಅಮ್ಮ. ಮಂಜು ಆಪ್ ಚಂದು 133 ಡನ್ ಉಡುಪಿ. ಮಂಜು ಆಪ್ ಚಂದು ಅವರೇ, ಪ್ಲೀಸ್ ಗಿಫ್ಟ್ ರಿಟರ್ನ್ ಮಾಡಿ ಉಡುಪಿ ಅವರಿಗೆ ಮತ್ತು ನೀತಾ ಅವರಿಗೆ. ಅದಕ್ಕೆ ಹೇಳೋದು 15 ನಿಮಿಷ ವಿಡಿಯೋ ನೋಡ್ತಾ ಬನ್ನಿ ಹೇಳೋದು, ಆಗಲೇ ಸಾಗುತ್ತೆ. ಹೌದು ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಏಜಸ್ ಅವರು ಇದ್ದಾರಾ? ಅಕ್ಕ ಅಮ್ಮ ಕರೆದಿದ್ರು, ಹೌದಾ? ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ರೇಜಸ್ ಅವರು ಇವತ್ತು ಬಂದಿಲ್ವಾ? ಬರಲ್ಲ ಅಂತ ಅಂದಿದ್ರು. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವಿನೀತಾ ಅವರು 371 ಉಡುಪಿ ಅಂತಿದ್ದಾರೆ. ಮಂಜು ಅವರು ಕೊಟ್ಟರಂತೆ ನೋಡಿ ಉಡುಪಿ ಅವರೇ ನಿಮಗೆ. ಈಗ ನನಗೆ ನೀತಾ ಅವ್ರು ಬೈತಾರೆ, ನೀವು ಕೂತ್ಕೊಂಡು ತಿರುಗಬೇಡಿ ಅಂತ. ತಿರುಗ್ತೀರಿ, ಯಾವುದು ತಿರುಗಲ್ಲ ಅಂತ. ಏನು ಮಾಡೋದು, ನನಗೆ ಕೂತ ಜಾಗಕ್ಕೆ ಕೂರ್ಲಿಕ್ಕೆ ಆಗಲ್ಲ. ಮಂಜು ಉಡುಪಿ ಅವರಿಗೆ ಡನ್ ಅಂತೆ ನೋಡಿ. ಬೆಸ್ಟ್ ಅವರು ಮಂಜು ಆಪ್ ಚಂದು ಗಿಫ್ಟ್ ರಿಟರ್ನ್ ಮಾಡಿ ನೋಡಿ. ಮಂಜು ಆಪು ಚಂದು ಅವರೇ, ನಿಮಗೆ ಬೆಸ್ಟ್ ಅವರು ಕೂಡ ಕೊಟ್ಟಿದ್ದಾರೆ ನೋಡಿ, ಅವರಿಗೂ ರಿಟರ್ನ್ ಮಾಡಿ. ಎಲ್ಲರೂ ಕಮೆಂಟ್ ಹಾಕಿ, ಅವರು ಕೊಡ್ತಾರೆ. ಈಗ ನೋಡಿ ಕೊಡ್ತಾ ಇದ್ದಾರೆ. ನೀತಾ ಅವರಿಗೂ ಕೂಡ ಕೊಡಿ. ಮಂಜು ಅಪ್ಪ ಅವರೇ, ಮಂಜು ಥ್ಯಾಂಕ್ ಯು ಚಂದು ಅಂತಿದ್ದಾರೆ. 160 ಬೆಸ್ಟ್ ಡನ್. ಬೆಸ್ಟ್ ಅವರಿಗೂ ಕೂಡ ಕೊಟ್ಟರು. ಮೆಸೇಜ್ ಹಾಕಿದ್ರಾ ಮಂಜು ಅವರೇ? ಮೆಸೇಜ್ ಹಾಕಿದ್ರಲ್ವಾ? ಸ್ವಲ್ಪ 1-2 ನಿಮಿಷ ಆದರೂ ವಿಡಿಯೋ ನೋಡಿ. ನಂದು ಗಂಟೆ ಇದಾಯಿತು, ಎಂತ ಗೊತ್ತುಂಟಾ? ನೋಡು ಈ ಮೊಬೈಲಿಗೆ ಅಂತ ಟೈಮ್ ಅಂತ ಏನಿಲ್ಲ. ಕತ್ಲೆ ಆಯಿತು, ಅದಕ್ಕೆ ಮಲಗುವ ಟೈಮು ಮೊಬೈಲಿಗೆ 11 ಗಂಟೆ. ನನಗೆ ತುಂಬ ಟೆನ್ಷನ್ ಕೊಡುತ್ತೆ ಇದು ಮೊಬೈಲ್. ಅಕ್ಕ ಎಂಚ ಉಲ್ಲಾರು ಗುರುನ್ನೇ ಬತ್ತೇರು. ಹಾಯ್ ಗುರುವಣ್ಣ, ಎಂಚ ಉಲ್ಲಾರು ಎಂಚಾಂಡು ಇರ್ನ ಪೂರ ಐತೆ ಓಲ್ಪ ಉಲ್ಲಾರು ಬತ್ತಾರ ಹಾಸ್ಪಿಟಲ್ ಹಿಡ್ದು ಗುರು ಶೆಟ್ರೆ ಒಣಸ್ ಮಲ್ತಾರ ಇತ್ತು ಎಂಚ ಉಲ್ಲಾರು.
135 ಡನ್. ಮಂಜು ಆಪು ಚಂದು ಎಪ್ಪಿ ಅವರು ಕೊಟ್ಟಿದ್ದಾರೆ ನೋಡಿ. ಮಂಜು ಆಪು ಚಂದು ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ಇಲ್ಲಡುಲ್ಲೆ ಅಂದೆ ಇಲ್ಲಡುಲ್ಲರ ಇತ್ತೆಂಚ ಹುಷಾರ ಆಯರ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಮ್ಮಲ್ಲ ತುಜ್ಜಿ ಒಣಸು ನಮನಲ್ಲ ತುಜ್ಜಿ ನನ್ನಲ್ಲ ತುಜ್ಜಿ ಒಣಸು ಎನ್ನಾಂಡು ಒಣಸು ದಾದ ಸ್ಪೆಷಲ್ ಏನು ಇಲ್ಲಡ್ ಮಲ್ದೇರು ಇತ್ತೆ ಹುಷಾರುಲ್ಲೆ ಅಂದೆ ಹುಷಾರುಲ್ಲರಾ. ಪೋರಬಲ್ಲಿ ಅವಸರವೇ ಅವಘಡಕ್ಕೆ ಕಾರಣ ಗೊತ್ತಾ. ಮಂಜು ಅಪು ಚಂದು ಬ್ಲಾಗ್ ಒಂದು ಕಮೆಂಟ್ ಮಾಡಿ. ಮಂಜು ಅಪ್ಪು ಚಂದು ಅವರೇ ಕಮೆಂಟ್ ಹಾಕಿ. ಭಾಗ್ಯಲಕ್ಷ್ಮಿ ಅವರು ಬಂದರು, ಐ ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಭಾಗ್ಯಲಕ್ಷ್ಮಿ ಅವರೇ. ವೆಲ್ಕಮ್ ನಿಮಗೆ, ವೆಲ್ಕಮ್ ಅಕ್ಕ. ಅಕ್ಕ ನಿಮಗೆ ವೆಲ್ಕಮ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ರಮ್ಯಾ ಅವರು, ಬೆಸ್ಟ್ ಅವರು. ಆಯ್ ಭಾಗ್ಯಲಕ್ಷ್ಮಿ ಅಕ್ಕ ಅಂತಿದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಸಪೋರ್ಟ್ ಮಾಡಿ ಅಂತಿದ್ದಾರೆ. ಮಂಜು ಅವರೇ ನೀವು ನಿಮಗೆ ಎಂತ ಗೊತ್ತುಂಟಾ ಮಂಜು ಅವರೇ, ನೀವು ಎಲ್ರಿಗೂ ಗಿಫ್ಟ್ ಕೊಡುವಾಗ ಲೈಕ್ ಕೊಡಿ, ಕಮೆಂಟ್ ಮಾಡಿ ಬನ್ನಿ ಆಯ್ತಾ. ಸ್ವಲ್ಪ ಒಂದು 2 ನಿಮಿಷ ಅದ್ರ ವಿಡಿಯೋ ನೋಡಿ, ಇಲ್ಲಾಂದ್ರೆ ನಿಮಗೂ ಲೇಸ್ ಆಗುತ್ತೆ, ಅವರಿಗೆ ಲೇಸ್ ಆಗುತ್ತೆ. ವೇಸ್ಟ್ ಅಲ್ವಾ ಮಂಜು ಅವರೇ, ಕೊಡಿ ಆಯ್ತಾ, ಕಮೆಂಟ್ ಹಾಕಿ. ಗುರು ಶೆಟ್ಟಿ ಅವರೇ ಗಿಫ್ಟ್ ಕೊಟ್ಟಿದ್ದಿ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಪಿ ಓಮ್ ಅವರು. ಗುರು ಅಣ್ಣ ಐತೀರಾ, ಗುಡ್ ನೈಟ್ ಸಿಸ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ನೀತಾ. ಇಷ್ಟರವರೆಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮಗೆ. ಗುಡ್ ನೈಟ್ ನಿಮಗೆ. ಅಜಿತ್ ಮಾ ಊಟ ಆಯ್ತಾ ತಮ್ಮಂದು, ಊಟ ಆಯ್ತಾ ಅಂತ ಅಜಿತಾ ಅವರೇ. ಅರಿಣಿ ಸಿಸ್ಟರ್ ಆಯ್ ಅಂತಿದ್ದಾರೆ, ಆಯ್ ಭಾಗ್ಯಕ್ಕ ಅವರೇ, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ. ಊಟ ಆಯ್ತಾ ನಿಮ್ಮದು. ಹ್ಯಾಪಿ ಹೋಮ್ ನಮಗೆ ಕೊಟ್ಟರೆ ನಿಮಗೆ ವಾಪಸ್ಸು ಸಿಗುತ್ತೆ ನೋಡಿ. ಹ್ಯಾಪಿ ಹೋಮ್ ಅವರೇ ನೀವು ಕೊಡ್ಬೇಕಂತೆ ಅವರಿಗೆ, ಅವರು ರಿಟರ್ನ್ ಕೊಡ್ತಾರಂತೆ ಗುರುಶೆಟ್ರ್ ಅವರು. ಊಟ ಆಯಿತು ಅಕ್ಕ, ಚಪಾತಿ ಅಂತಿದ್ದಾರೆ. ಹೌದಾ, ಚಪಾತಿ ಮಾತ್ರವಾ, ಪಲ್ಯ ಇಲ್ವಾ? ನಿದ್ರೆ ಜೋರು ಬರುವುದು, ಬಾಯ್ ಗುಡ್ ನೈಟ್. ಓಕೆ, ನಿದ್ದೆ ಮಾಡಿ 11 ಗಂಟೆ ಆಯ್ತಲ್ವಾ. ಮಂಜು ಅವರು ಓಕೆ ಅಂತಿದ್ದಾರೆ, ಥ್ಯಾಂಕ್ ಯು ಮಂಜು ಅವರೇ, ರಿಯಾಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಸ್ವಲ್ಪ ಸಪೋರ್ಟ್ ಅಲ್ಲಿದ್ದಾರೆ. ಭಾಗ್ಯ ಅವರು ಗುಡ್ ಅಜಿತ್ ತಮ್ಮ ಅದು ಅಂತಿದ್ದಾರೆ. ನೀತತ್ತು ಬಾಯ್ ಅಂತಿದ್ದಾರೆ, ಬಾಯ್ ನೀತತ್ತು ಲೊಟೋಕ್ಸ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಜಾಯ್ನ್ ಆಗ್ತೀನಿ. ನಿಮ್ಮದು ಮಾರ್ನಿಂಗ್ ಅಲ್ವಾ, ಮಾರ್ನಿಂಗ್ ಜಾಯ್ನ್ ಆಗ್ತೀನಿ. ಓಕೆ 9:30ಗೆ. ಓಕೆ, ಸೂಪರ್ ಸಪೋರ್ಟ್ ರಂಜಿತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಂಜು ಅವರು ಥ್ಯಾಂಕ್ ಯು ಸೋ ಮಚ್. ಮಂಜು ಅವರೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಸೂಪರ್ ಸಪೋರ್ಟ್. ರಮ್ಯಾ ಸೂಪರ್ ಸಪೋರ್ಟ್ ಉಡುಪಿ, ಸೂಪರ್ ಸಪೋರ್ಟ್ ರಮ್ಯಾ ಸೂಪರ್ ಸಪೋರ್ಟ್. ಮಂಜು ಸೂಪರ್ ಸಪೋರ್ಟ್ ಉಡುಪಿ, ಸೂಪರ್ ಸಪೋರ್ಟ್ ರಮ್ಯಾ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಮ್ಯಾ ಉಡುಪಿ. ಮಂಜು ಅವರೇ ಥ್ಯಾಂಕ್ ಯು ಸೋ ಮಚ್. ಓಕೆ ಮಾಡಿದ್ದೇನೆ, ತಗೋಬೇಕು. ಓಕೆ, ಮೆಡಿಸಿನ್ ತಗೋಬೇಕು. ಹೌದಾ, ತಗೊಳ್ಳಿ ಮೆಡಿಸಿನ್ ತಗೊಳ್ಳಿ. ರಮ್ಯಾ ಕನ್ನಡ ಬ್ಲಾಗ್ಸು ಅಂತಿದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನನ್ನ ತಮ್ಮ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸಿಸ್, ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸಿಸ್. ಮಂಜು ಸಪೋರ್ಟ್ ಮಾಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಮಂಜು ಅವರೇ ಪ್ರಾಚಿ ಅವರಿಗೆ ಸಪೋರ್ಟ್ ಮಾಡಬೇಕಂತೆ, ಅವರು ರಿಟರ್ನ್ ಮಾಡ್ತಾರಂತೆ. ಅದು ಚಪಾತಿ, ಅದು ಫ್ರೀ, ಇಡ್ಲಿ ಸಾಂಬಾರು ಇಷ್ಟೇನೆ ಫ್ರೀ ಥರ ಅಕ್ಕ. ಅಯ್ಯೋ, ಇಡ್ಲಿ ಸಾಂಬಾರು ಅಂದರೆ ನನಗೆ ತುಂಬ ಕೋಪ ಬರುತ್ತೆ, ಆದರೆ ನಾನು ಮಾಡೋದಾದೇ ಮಕ್ಕಳಿಗೆ, ನಾನು ತಿನ್ನಲ್ಲ. 144 ಡನ್. ಗುರುಶೆಟ್ರೆ ಡನ್. ತುಲೆ ಒಂಜಿ ಗಿಫ್ಟ್. ಎಪ್ಪಿ ಓಂ ಅವರು ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ. ಉಡುಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಭಾಗ್ಯಲಕ್ಷ್ಮಿ ಅವರು ಟ್ಯಾಬ್ಲೆಟ್ ಓಕೆ. ಅಜಿತ್ ಅಂತಿದ್ದಾರೆ, ಬೆಸ್ಟ್ ಅವರು. ಅಕ್ಕ ಪ್ಯೂರ್ ಆಗಿತ್ತು, ಅದಕ್ಕೆ ಪ್ಯೂರ್ ಆಗಿತ್ತು, ಈಗ ಕಡಿಮೆ ಇದೆಯಾ? ಬೆಸ್ಟ್ ಹೇಗಿದೆಯಾ ಈಗ? ಅವನ ಅಜಿತ್ ಅಂತಿದ್ದಾರೆ. ಮಂಜು ಅವರು 333 ಡನ್ ಅಂತಿದ್ದಾರೆ. ಯಾರಿಗೆ? ಮಂಜು ಅವರೇ 333 ಡನ್. ಮಂಜು ಅವರೇ ನನಗೆ ಕೊಟ್ಟಿಲ್ಲ ಅಂದರೆ ನನಗೂ ಕೊಡಿ, ಕನೆಕ್ಟ್ ಆಗಿ ಮಂಜು ಅವರೇ ನೀವು ಕೂಡ. ಭಾಗ್ಯಲಕ್ಷ್ಮಿ ಸೂಪರ್ ಸಪೋರ್ಟ್ ಮಾಡಿ, ನಾನು ಮಾಡ್ತೀನಿ ಅಂತಿದ್ದಾರೆ. ಪ್ರಾಚಿ ಅವರು ಸೂಪರ್ ಸಪೋರ್ಟ್. ಮಂಜು ಆಪ್ ಚಂದು ಬ್ಲಾಗ್ ಒಂದು ಕಮೆಂಟ್ ಮಾಡಿ. ಮಂಜು ಅವರೇ ಪ್ಲೀಸ್ ಬೆಸ್ಟ್ ಅವರಿಗೆ ಒಂದು ಕಮೆಂಟ್ ಹಾಕಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಮಂಜು ಅವರೇ ಒಂದು ಬೆಸ್ಟ್ ಅವರಿಗೆ ಕಮೆಂಟ್ ಹಾಕಿ ಪ್ಲೀಸ್. ಪ್ರಾಚಿ ಅಂತಿದ್ದಾರೆ ಮಂಜು ಅವರು. ಮಂಜು ನಾನು ರಿಟರ್ನ್ ಮಾಡಿದ್ದೀನಿ, ನನ್ನ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿ ಅಂತಿದ್ದಾರೆ. ರಿಟರ್ನ್ ಮಾಡಿದ್ದಾರಂತೆ, ಅವರ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಬೇಕಂತೆ.
ಎಸ್ಟರ್ಡೇ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ತಗೊಂಡೆ ಅಕ್ಕ. ಹೌದಾ, ಈಗ ಹೇಗಿದ್ದೀಯಾ? ಹರಿಣಿ ಸಿಸ್ಟರ್ ಬೆಸ್ಟ್ ಅವರು ಚಾನಲ್ ಪಿನ್ ಮಾಡಿ. ಅವರು ಇದ್ದಾರೆ ಸಿಸ್ ಬೆಸ್ಟ್ ಅವರು ನನ್ನ ತಮ್ಮ, ಪ್ರೀತಿಯ ತಮ್ಮ, ಬೆಸ್ಟ್ ತಮ್ಮ ಸಿಸ್. ಅವರು ನನ್ನ ತಮ್ಮ ಗೊತ್ತಾ? ಬೆಸ್ಟ್ ಅವರಿದ್ದಾರಲ್ಲ, ಅವರು ನನ್ನ ತಮ್ಮ. ಕಮ್ಯುನಿಟಿ ನೋಡಿ ಅಂತಿದ್ದಾರೆ, ಕಮ್ಯುನಿಟಿ ನೋಡ್ಬೇಕಂತೆ ನೋಡಿ. ಅಣ್ಣ ಅವನ ಅಜಿತ್ ಈಗ ಓಕೆ ಅಕ್ಕ ಅಂತಿದ್ದಾರೆ. ಮಂಜು ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಯಾಕೆ ನಗಾಡ್ತಿದ್ಯಾ? ಬೆಸ್ಟ್ ನಾನು ಪಿನ್ ಮಾಡ್ತೀನಿ ನೋಡಿ. ಅಕ್ಕ ಆರ್ಡ್ರ್ ಕೊಡುವಾಗ ನಾನು ಮಾಡಲೇಬೇಕಲ್ವಾ ನೋಡಿ. ನಮ್ಮ ಭಾಗ್ಯಕ್ಕ ಕೊಟ್ಟರು ಮಾಡಿ ತಮ್ಮಂದು ಅಂತ. ಎಸ್ ತಮ್ಮಯ್ಯ ಅಂತಿದ್ದಾರೆ. ಹೌದು ತಮ್ಮಂದು. ಹರಿಪ್ರಸಾದ್ ಅವರು ಬಂದರು. ಆಯ್ ಮೇಡಮ್, ಆಯ್ ವೆಲ್ಕಮ್. ಹರಿಪ್ರಸಾದ್ ಅವರೇ ಊಟ ಆಯ್ತಾ ಮೇಡಮ್? ಊಟ ಆಯಿತು, ನಿಮ್ದು ಆಯ್ತಾ? ಹರಿಪ್ರಸಾದ್ ಅವರೇ ಒಂದು ಲೈಕ್ ಅನ್ನು ಕೊಡಿ ಪ್ಲೀಸ್, ಲೈಕ್ ಕೊಡಿ. ಮಂಜು ಅವರೇ ಒಂದು ನನಗೆ ಲೈಕ್ ಕೊಡಿ, ನೀವು ಕೊಡಿ. ಹರಿಪ್ರಸಾದ್ ಅವರೇ ಒಂದು ಲೈಕ್ ತುಂಬ ಬಂದಿತ್ತು, ಯಾರು ಕೊಟ್ಟೇ ಇಲ್ಲ ನನಗೆ. ತುಂಬ ಬೇಜಾರಾಯಿತು. ಸೂಪರ್ ಸಪೋರ್ಟಲ್ಲಿದ್ದಾರೆ ಬೆಸ್ಟ್ ಅವರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟು ಪಿನ್ ಚಾನಲ್ ಅಂದಿದ್ದಾರೆ. ಭಾಗ್ಯ ಅವರು ಪಿನ್ ಐಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಬೆಸ್ಟ್ ಅವರು. ಪ್ಲೀಸ್ ಸಪೋರ್ಟ್ ಪಿನ್ ಚಾನಲ್ ಗೈಸ್ ಅಂತಿದ್ದಾರೆ. ಪ್ಲೀಸ್ ಸಪೋರ್ಟ್ ಪಿನ್ ಚಾನಲ್ ಬೆಸ್ಟ್ ಅವರಿಗೆ. ಅವರು ಎಲ್ರಿಗೂ ಸಪೋರ್ಟ್ ಮಾಡ್ತೇವೆ ಬೆಸ್ಟ್ ಅವರು. 33 ಲೈಕ್ ಡನ್ ಮೇಡಮ್. ಹೌದಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರಿಪ್ರಸಾದ್ ಅವರೇ, ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಪಿನ್ ಚಾನಲ್ ಅಂತಿದ್ದಾರೆ. ಭಾಗ್ಯ ಅಕ್ಕವರವರು. ಅಕ್ಕ ಈಗ ಖುಷಿ ನಿಮಗೆ? ಯಾರಿಗೆ? ಅಕ್ಕನಿಗೆ ಖುಷಿ ಆಯಿತು ನೋಡಿ. ಯಾರು? ಭಾಗ್ಯಕ್ಕನಿಗೆ ಖುಷಿ ಆಯಿತು ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಬೆಸ್ಟರು. ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಪಿನ್ ಚಾನಲ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಹರಿಪ್ರಸಾದ್ ಅವರು. ಥ್ಯಾಂಕ್ ಯು ಸೋ ಮಚ್ ಗುರುಶೆಟ್ರು. ಹ್ಯಾಪಿ ಹೋಮ್ ಡನ್ ಅಂತಿದ್ದಾರೆ ನೋಡಿ. ಭಾಗ್ಯಲಕ್ಷ್ಮಿ ಅವರು ಪ್ಲೀಸ್ ಸಪೋರ್ಟ್ ಮೈ ಪಿನ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಪಿನ್ ಚಾನಲ್ ಆಲ್ರೆಡಿ ಡನ್ ಅಕ್ಕ, ಎಲ್ರಿಗೂ ಡನ್ ಆಗಿದ್ದಾರೆ ಪಿನ್ ಚಾನಲ್. ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ ಅಕ್ಕ ಅಂತಿದ್ದಾರೆ ನೋಡಿ. ಭಾಗ್ಯಕ್ಕ ಅವ್ರ ಪಿನ್ ಇಲ್ಲಿದ್ದವರಿಗೆ ಎಲ್ಲರೂ ಜಾಯಿನ್ ಆಗಿದ್ದಾರೆ. ಅವರಿಗೆ ಪ್ಲೀಸ್ ಸಪೋರ್ಟ್ ಪಿನ್ ಮಾಡಿ ಪಿನ್ ಚಾನಲ್ ಅಂತಿದ್ದಾರೆ ನಮ್ಮ ಅಕ್ಕ. ಪ್ಲೀಸ್ ಗಿಫ್ಟ್ ಕೊಡಿ ಫ್ರೆಂಡ್ಸ್, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಪ್ಲೀಸ್ ಸಪೋರ್ಟ್ ಚಾನಲ್ ಅಂತಿದ್ದಾರೆ ಭಾಗ್ಯ ಅವರು. ಮಂಜು ಅವರು ಥ್ಯಾಂಕ್ ಯು ಗುರು ಶೆಟ್ರ್. ಮಂಜು ಅವರು ಸೂಪರ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ. ಹರಿಪ್ರಸಾದ್ ಅವರಿದ್ದಾರೆ ನೋಡಿ. ಮಂಜು ಅವರೇ, ಹರಿಪ್ರಸಾದ್ ಅವರೇ, ಮಂಜು ಅವರಿದ್ದಾರೆ. ಎಲ್ರಿಗೂ ಕನೆಕ್ಟ್ ಆಗಿ ಒಬ್ರಿಗೊಬ್ರು. ನಮೀದ್ ಗಿಫ್ಟ್ ಡನ್. ಯಾರದು ನಮೀದು? ಮನಂದ ಪಂಚಾಲ್. ಸಮೀರ್ ಗಿಫ್ಟ್ ಡನ್. ಯಾರದು ಸಮೀರ್? ಎಲ್ಲಿದ್ದಾರೆ? ನನಗೆ ಯಾರಂತ ಗೊತ್ತಾಗಿಲ್ಲ ಸಮೀರ್ ಅವರು. ಭಾಗ್ಯಲಕ್ಷ್ಮಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ಲೀಸ್ ಸಪೋರ್ಟ್ ಮಂಜು ಸಪೋರ್ಟಲ್ಲಿದ್ದಾರೆ. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ಲೀಸ್ ಸಪೋರ್ಟ್ ಅಂದಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಬೆಸ್ಟ್ ಅವರು. ನನ್ನ ತಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಿನ್ ಚಾನಲ್ಗೆ ಕನೆಕ್ಟ್ ಬೆಸ್ಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರಿಗೆ ಆಗಿಲ್ಲ ಅಂದರೆ ಆಗ್ತಾರೆ, ಅವರು ರಿಟರ್ನ್ ಕೊಡ್ತಾರೆ. ಭಾಗ್ಯಲಕ್ಷ್ಮಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ರಾಚಿ ಅವರು ಭಾಗ್ಯಲಕ್ಷ್ಮಿ ಸಿಸ್ ಗಿಫ್ಟ್ ಡನ್. ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಪ್ಲೀಸ್ ಸಪೋರ್ಟ್ ಅಂತಿದ್ದಾರೆ. ಅಕ್ಕ ಪ್ರೇಮ್ ಸಪೋರ್ಟಿಂಗ್ ಅಕ್ಕ ಭಾಗ್ಯಲಕ್ಷ್ಮಿ ಅಕ್ಕ ಅಂತಿದ್ದಾರೆ ಬೆಸ್ಟ್ ಅವರು. ಭಾಗ್ಯ ಅಕ್ಕ ಬಂದರೆ ಬೆಸ್ಟ್ ಅವ್ರಿಗೀಗ ಗಿಫ್ಟ್ ನೋಡಿ. ಆದರೆ ಅವರು ಬೆಸ್ಟ್ ಅವರು ಇಲ್ಲೇ ಇದ್ದವರಿಗೆ ಎಲ್ರಿಗೂ ಕನೆಕ್ಟ್ ಆಗಿದ್ದಾರೆ. ಮಂಜು ಮೇಡಮ್ ಗಿಫ್ಟ್ ಡನ್. ಅವರು ಮೇಡಮ್ಮ ಬ್ರದರ್ ಅಂತ ಅಂದ್ಕೊಂಡೆ ನಾನು. ಮೇಡಮ್ ಗಿಫ್ಟ್ ಕಮೆಂಟ್ ಡನ್. ಪ್ಲೀಸ್ ರಿಟರ್ನ್ ಮಾಡಿ ಮೇಡಮ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಮಂಜು ಅವರೇ, ನಿಮಗೆ ಗಿಫ್ಟ್ ಕಮೆಂಟ್ ಎಲ್ಲ ಡನ್ ಅಂತೆ, ರಿಟರ್ನ್ ಮಾಡಿ ನೋಡಿ. ಹರಿಪ್ರಸಾದ್ ಅವರು ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ. ಪ್ಲೀಸ್ ಸಪೋರ್ಟ್ ಸಿಸ್ಟರ್, ಐ ವಿಲ್ ರಿಟರ್ನ್ ಶೂರ್ ಅಂತಿದ್ದಾರೆ. ಪ್ಲೀಸ್ ಕಮೆಂಟ್ ಮಾಡಿ ಭಾಗ್ಯಲಕ್ಷ್ಮಿ ಅವರಿಗೆ. ಪ್ರಾಚಿ ಅವರೇ, ಅವರು ರಿಟರ್ನ್ ಕೊಡ್ತಾರೆ.
ಆಲ್ರೆಡಿ ಆಲ್ ಕಮೆಂಟೆಡ್ ಅಂತಿದ್ದಾರೆ. ಆಲ್ರೆಡಿ ಆಲ್ ಕನೆಕ್ಟೆಡ್ ಮಾಡಿ ಬ್ಯಾಲೆನ್ಸ್ ಗಿಫ್ಟ್ ಆಲ್ರೆಡಿ ಸೂಪರ್ ಸಪೋರ್ಟು ಭಾಗ್ಯಲಕ್ಷ್ಮಿ ಗಿಫ್ಟ್ ಡನ್ ರಿಟರ್ನ್ ಪೀಸ್ ಅಂತಿದ್ದಾರೆ. ಭಾಗ್ಯಲಕ್ಷ್ಮಿ ಕಮೆಂಟ್ ಮಾಡದೆ ಬಂದೆ ಪ್ಲೀಸ್ ರಿಟರ್ನ್ ಕೊಡಿ ಅಂತಿದ್ದಾರೆ, ಮಾಡಿ ಅಂತಿದ್ದಾರೆ ನೋಡಿ. ಮಂಜು ಆಪು ಚಂದು ಬ್ಲಾಗ್ಸ್ ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರು, ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ದವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಅವರೇ ಹರಿಪ್ರಸಾದ್ ಅವರು ಇದ್ದಾರೆ ನೋಡಿ, ಕನೆಕ್ಟ್ ಆಗಿ ಓಕೆ ಸಿಸ್ ಅಂತಿದ್ದಾರೆ. ಮಂಜು ಅವರು ಹರಿಪ್ರಸಾದ್ ಅವರು ಪ್ಲೀಸ್ ರಿಟರ್ನ್ ಮಾಡಿ. ಮಂಜು ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಹರಿಪ್ರಸಾದ್ ಅವರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರು ಅಕ್ಕ 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 ಇನ್ನು ಏನು ಸ್ಪೆಷಲ್ ಇವತ್ತು? ಯಾರಕ್ಕ ಯಾವುದಕ್ಕ? ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಇದ್ದವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೀಣಾ ಆರಾಧ್ಯ ಅವರು ಬಂದರು. ಅಕ್ಕೋ ಅಯ್ಯೋ ದೇವ, ನನಗೆ ನೆನಪೇ ಹೋಯ್ತು ವೀಣಕ್ಕ, ನಿಮ್ಮದು ನನಗೆ ಸಿಗ್ಲೇ ಇಲ್ಲ. ಎಷ್ಟು ಹುಡುಕಿದೆ ಗೊತ್ತಾ? ನೀವು ಯಾಕೆ ನನಗೆ ಒಂದು ಮೆಸೇಜ್ ಹಾಕೋದೇ ಇಲ್ಲ? ಇಲ್ಲಾಂದರೆ ನಾನು ಡೈರೆಕ್ಟ್ ಬರುತ್ತೀನಲ್ವಾ ವೀಣಾ ಅವರೇ? ಅಯ್ಯೋ ದೇವಾ, ಸಾರಿ ಇಲ್ಲ ಸಿಸ್, ನೋಡಿ ನನಗೆ ನೋಡ್ಬೇಕಂತ ತಲೆ ಇತ್ತು. ನಿಮ್ಮದು ಮೆಸೇಜ್ ಹುಡುಕಿ ಸಿಗ್ಲೇ ಇಲ್ಲ. ಮತ್ತೆ ಎಂತ ಮಾಡೋದು? ಮತ್ತೆ ನೀವೊಂದು ಮೆಸೇಜ್ ಹಾಕಿ ಅಲ್ವಾ, ಹೊಡಿತೀನಿ ಅಕ್ಕ. ನಾಳೆ ಯಾವ ಎಕ್ಸಾಮ್ ಇದೆ ನಿಮಗೆ? ನನಗೆ ನನ್ನ ಮಗನಿಗೆ ಎಕ್ಸಾಮ್ ಇತ್ತು, ಅಲ್ಲಿವರೆಗೆ ನನಗೂ ಇತ್ತು. ಈಗ ಮಗನಿಗೆ ಕಲರ್ ಕೊಡಲಿಕ್ಕೆ ನಾಳೆ ಸೂಪರ್ ಡ್ರಾಯಿಂಗ್ ಮಾಡಲಿಕ್ಕೆ ನಾಳೆ. ಓಕೆ ಹೇಳ್ತಿದ್ದಾರೆ. ಹಾಯ್ ರಂಜು ಅಂತಿದ್ದಾರೆ. ವೀಣಾ ಅವರು ಬೆಳದಿಂಗಲು ಅಕ್ಕ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಹಾಯ್ ವೀಣಾ ಅಕ್ಕ ಅಂತಿದ್ದಾರೆ. ಸಾರಿ ವೀನಸಿಸ್ ನನಗೊಂದು ಪ್ಲೀಸ್ ಒಂದು ಕಮೆಂಟ್ ಹಾಕಿ. ನನಗೆ 100% ಬರ್ತೀನಿ ನಾನು. ನನಗೆ ಏನು ನಿಮ್ಮ ಮೇಲೆ ಇದು ದ್ವೇಷ ಇದೆ? ಇಲ್ಲಪ್ಪ, ನಿಮ್ಮದು ಗಿಫ್ಟು ಸಿಗಲ್ಲ, ನನಗೆ ಇದು ಸಿಗಲ್ಲ, ಅದಕ್ಕೆ ನಾನು ಬಂದಿಲ್ಲ. ನೀವು ಬಂದ್ರಲ್ವಾ, ಎಷ್ಟು ಖುಷಿ ಆಯಿತು ಗೊತ್ತುಂಟಾ? ಗಿಫ್ಟ್ ಕೊಡ್ರಪ್ಪ, ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಲೈಕ್ ವಿತ್ ರಂಜ್ ಗಿಫ್ಟ್ ಡನ್, ಕಮೆಂಟ್ ಡನ್, ಪ್ಲೀಸ್ ರಿಟರ್ನ್ ನೋಡಿ. ಲೈಕ್ ವಿತ್ ರಂಜ್ ಅವರೇ, ಹರಿಪ್ರಸಾದ್ ಅವರು ಗಿಫ್ಟ್ ಕೊಟ್ಟರು ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಮಂಜು ಗಿಫ್ಟ್ ಕೊಡಿ ಅಂತಿದ್ದಾರೆ. ವೀಣಾ ಅವರು ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್ ವೀಣಾ ಚೆಕ್ ಇಟ್ ಅಂತಿದ್ದಾರೆ ಬೆಸ್ಟ್ ಅವರು. ವೀಣಾ ನಾನು ಬರ್ತೀನಿ. ಹೌದು ಬರ್ತೀರಾ? ಸಾರಿ ವೀಣಾ ಸಿಸ್, ಈಗಾದರೂ ಒಂದು ಕಮೆಂಟ್ ಹಾಕಿ ಅಲ್ವಾ? ನಿಮ್ಗೆ ಒಂದು ಕಮೆಂಟ್ ಹಾಕ್ಲಿಕ್ಕೆ ದುಡ್ಡು ಕೊಡಬೇಕಾ? ಹಾಕಿ ಬೇಗ. ಮಂಜು ಚಂದು ಕಮ್ಯುನಿಟಿ ಕುರ್ತಿ ಯಾರ್ದೌದು? ಕಮ್ಯುನಿಟಿ ಕುರ್ತಿ ಎಂತ ಮಂಜು ಅವರೇ ಅದು? ಉಡುಪಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಬೆಸ್ಟ್ ಅವರು. ಸುಮ್ಮನೆ ಇರು ಅಂತಿದ್ದಾರೆ ಬೆಸ್ಟ್. ಸುಮ್ಮನೆ ಇರು ಬೆಸ್ಟ್ ಅಂತಿದ್ದಾರೆ. ಹಾಯ್ ಸಿಸ್ಟರ್ ಅಂತಿದ್ದಾರೆ. MK ಮನೆಯವರು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ನನಗೊಂದು ಲೈಕ್ ಕೊಡಿ. MK ಮನೆಯವರೇ ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು MK ಮನೆಯವರೇ? ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರು. ಅಕ್ಕ ಎಕ್ಸ್ಟ್ರಾ ಗಿಫ್ಟು ಕೊಡಿಸಿ ಅಕ್ಕ. ನೋಡು ತಮ್ಮ, ನಿಮಗೆ ಆಗ 3 ಕೊಟ್ಟೆ ನೋಡು ಎಕ್ಸ್ಟ್ರಾ ಗಿಫ್ಟು. ಈಗ ನಾನು ಎಲ್ಲಿಂದ ಕೊಡೋದು ನಿಮಗೆ? ನೀನು ನನಗೆ 170 ಕೊಡು, ನಾನು ಇದು 1K ಹಾಕ್ತೀನಿ. ಇನ್ನೂ ಬಂದಿಲ್ಲ ಹೋಗು ಅಂತಿದ್ದಾರೆ. ನೀನು ಬಂದಿಲ್ಲ ಹೋಗು. ಅಯ್ಯೋ ಬರ್ತೀನಿ ಮೀನಕ್ಕ. ಅವರು ಬೆಸ್ಟ್ ಅವರು ನನ್ನ ಚಾನಲ್ಗೆ ಬೆಳಿಗ್ಗೆ ಬಂದಿಲ್ಲ. ಉಡುಪಿಯವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೊಡಬೇಕು ನನಗೆ ಅಂತಿದ್ದಾರೆ. ಕನೆಕ್ಟ್ ಆಗಿ ಫ್ರೀ. ವೀಣಾ ಅವರೇ ಆಗ ಬಂದಿದ್ರೆ ನಿಮಗೆ ಗಿಫ್ಟ್ ಸಿಕ್ತಿತ್ತು, ಫ್ರೀ ಇತ್ತು. 2 ಗಿಫ್ಟ್ ಸಿಕ್ತಿತ್ತು ಫ್ರೀ. MK ಮನೆ ಕನೆಕ್ಟ್ ಆಗಿ ಫ್ರೆಂಡ್ಸ್ ಅಂತಿದ್ದಾರೆ. MK ಮನೆಯವರಿಗೆ ಕನೆಕ್ಟ್ ಆಗಿ ಅಂತಿದ್ದಾರೆ. ಮಂಜು ಗಿಫ್ಟ್ ಕೊಡಿ ಅಂತಿದ್ದಾರೆ. ಊಟ ಆಯ್ತಾ ವೀಣಾ ಸಿಸ್ ಅಂತಿದ್ದಾರೆ. ಉಡುಪಿಯವರು ಬೆಸ್ಟ್ ಅವರು. ಯಾಕೆ ಚೆಕ್ ಇಟ್ ಸುಮ್ಮನೆ ಇರಬೇಕು ಅಂತಿದ್ದಾರೆ. ಆಯಿತು ಉಡುಪಿ ಅಂತಿದ್ದಾರೆ. ಆಯಿತು ಸಿಸ್ಟರ್ ನಿಮ್ಮದು ಅಂತಿದ್ದಾರೆ. MK ಮನೆಯವರು ನಮ್ಮದು ಕೂಡ ಆಯಿತು ಸಿಸ್ಟರ್. 791 ಡನ್. ವೀಣಾ ಆರಾಧ್ಯ ಅವರೇ ಎಪ್ಪಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ವೀಣಾ ಆರಾಧ್ಯ ಅವರೇ ನಿಮ್ಮ ರಿಟರ್ನ್ ಕೊಡಿ ಅವರಿಗೆ. ಲೈಫ್ ಇದ್ದು ಥ್ಯಾಂಕ್ ಯು ಅಂತಿದ್ದಾರೆ. ಲೈಫ್ ಇದ್ದು ಚಂದ ಹರಿಪ್ರಸಾದ್ ಅವರು ಕೊಟ್ಟಿದ್ದಾರೆ ನೋಡಿ. ಅಲಿಮಾನ್ YP ಅವರು ಬಂದರು. ಹಾಯ್ ಊಟ ಆಯ್ತಾ ಸಿಸ್ ಅಂತಿದ್ದಾರೆ. MK ಮನೆಯವರು ಗಿಫ್ಟ್ ಕೊಡಿ ಅಂತಿದ್ದಾರೆ. ಎಲ್ಲರೂ ಒಂದು ಲೈಕ್ ಕೊಡಿ ಪ್ಲೀಸ್. ಲೈಕ್
ಕೊಟ್ಟೆ, ಆಲ್ ಇನ್ ಒನ್ ಬ್ಲೂ ಕೊಟ್ಟೆ. ಕನೆಕ್ಟ್ ಆಗಿ ಎಲ್ರಿಗೂ. ನಾನೀಗ ಬರ್ತೀನಿ, ನೀವು ಮೆಸೇಜ್ ಮಾಡ್ತಾ ಇರಿ. ಓಕೆ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಬರ್ತೀನಿ. ಯಾರ್ದು ಗಿಫ್ಟ್ ತಗೊಂಡು ಹೋಗಬೇಡಿ, ಎಲ್ರಿಗೂ ಕೊಡಿ ಅವ್ರವ್ರದ್ದು, ಆಯಿತಾ? ಎಲ್ರಿಗೂ ಕೊಡಿ. ಪಾಪ ಅವರು ಕೂಡ ನಿದ್ದೆ ಬಿಟ್ಟು ಎಲ್ಲ ಮಾಡ್ತಾರೆ, ಅದಕ್ಕೆ ಅವರಿಗಿದ್ದು ಅವ್ರವ್ರ ಗಿಫ್ಟ್ ಅವ್ರವ್ರಿಗೆ ಕೊಡಿ, ತಗೋಬೇಡಿ ಯಾರು. ಬರ್ತೀನಿ ಈಗ. ಬಂದೆ ಇರಿ, ಮೆಸೇಜ್ ಓದಿಲ್ಲ ಅಂತ ಬೇಜಾರು ಮಾಡಬೇಡಿ, ಬಂದೆ. ಅಯ್ಯಮ್ಮ ದೇವ, ಬಂದೆ. ಸಾರಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಓಕೆ ಸಿಸ್, ಗಿಫ್ಟ್ ಜೊತೆಗೆ ಪ್ಲೀಸ್ ನನ್ನ 3 ನಿಮಿಷ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಂದು ಆರ್ಟ್ ಕ್ರಾಫ್ಟ್ ಚಾನಲ್ ಇದೆ. ಹೌದಾ? ನೋಡಿ, ಗಿಫ್ಟ್ ಜೊತೆಗೆ ವಿಡಿಯೋ ನೋಡಿ ಅವ್ರದ್ದು, ಆಲ್ ಇನ್ ಒನ್ ಅವ್ರು ಎಲ್ರದ್ದು, ಅವ್ರದ್ದಂತಲ್ಲ ಎಲ್ರದು. MK ಮನೆ 360 ಡನ್, ರಿಟರ್ನ್ ಮಾಡಿ ಅಂತಿದ್ದಾರೆ. ಎಪಿ ಹೋಮ್ ಅವರು. MK ಮನೆಯವರೇ ಗಿಫ್ಟ್ ಡನ್ ಅಂತೆ ನೋಡಿ, ಎಪಿ ಹೋಮ್ ಅವರು. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ಓಕೆ, ರಿಪ್ಲೈ ಮಾಡ್ತೀನಿ ಮಂಜು ಅಂತಿದ್ದಾರೆ. ವೀಣಾ ಅವರು ಆಲ್ ಇನ್ ಒನ್ ಗಿಫ್ಟ್ ಕೊಡಿ. ವೀಣಾ ಅವರು ಇವತ್ತಾದರೂ ಒಂದು ಮೆಸೇಜ್ ಹಾಕ್ತಿರಲ್ವಾ ನೀವು? ಹರಿಪ್ರಸಾದ್ ಎಪಿ ಹೋಮ್ ಕ್ರಿಯೇಷನ್ಸ್ ಕಮೆಂಟ್ ಡನ್, ಲೈಕ್ ಡನ್ ಅಂತಿದ್ದಾರೆ. ಎಪಿ ಹೋಮ್ ಅವರೇ ನಿಮಗೆ ಡನ್ ಅಂತೆ ಹರಿಪ್ರಸಾದ್ ಅವರು. MK ಮನೆ ಹರಿಪ್ರಸಾದ್ ಬ್ರೂ ಗಿಫ್ಟ್ ಕೊಟ್ಟಿದ್ದೇನೆ ಅಂತಿದ್ದಾರೆ. ವೀಣಾ ಆರಾಧ್ಯ, ನಿಮ್ಮ ಬ್ರದರ್ ಗಿಫ್ಟ್ ನನಗೆ ಮತ್ತು ನಮ್ಮ ಬೆಳದಿಂಗಳಕ್ಕಗೂ ಬರ್ದು ಇಡಿ. ಅಯ್ಯೋ ದೇವ, ತಮ್ಮ ಅಂದರೆ ನಿಂತಾರೆ ಇರಬೇಕು. ಥ್ಯಾಂಕ್ ಯು ಹರಿಪ್ರಸಾದ್ ಅಂತಿದ್ದಾರೆ. 138 ಡನ್ ರಂಜು ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಉಡುಪಿ ಮೆಸೇಜ್ ಹಾಕ್ತೆ ತುಳುಸಿಸ್ ಅಂತಿದ್ದಾರೆ. ಓಕೆ, ಹಾಕಿ. ಯಾವ ವಿಡಿಯೋಕ್ಕೆ ಹಾಕಿದ್ರಿ? ಮತ್ತೆ ಹುಡ್ಕೊಂಡು ಕೂರ್ಲಿಕ್ಕೆ 1 ಗಂಟೆ ಬೇಕು ನನಗೆ, ಅದಕ್ಕೆ ಕೊಟ್ಟಿದ್ದೀನಿ ನೋಡಿ ಅಂತಿದ್ದಾರೆ. ನೋಡಿ, ಆಲ್ ಇನ್ ಒನ್ ಅವರು ಸೂಪರ್ ಸಪೋರ್ಟ್ ಹರಿಪ್ರಸಾದ್ ಅವರು. ಥ್ಯಾಂಕ್ ಯು ಸೋ ಮಚ್. ಅವೀನಾ ಅವರು ಆಲ್ ಇನ್ ಒನ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಮೋಹನ್ಗೆ ತಾನೇ ಹೇಳ್ತೀನಿ ಇರು ಅಂತಿದ್ದಾರೆ. ನಿನ್ನೆ ಬಂದಿದ್ರು ಅವರು. ಓಕೆ, ಐ ಡಿ ಪಿನ್ ಮಾಡಿ ನಂದು ಅಂತಿದ್ದಾರೆ. ಓಕೆ, ಮಾಡುವ ಮಾಡಿದೆ ನೋಡಿ. ತುಂಬ ಗಿಫ್ಟ್ ಇದೆ, ಒಬ್ರಿಗೊಬ್ರು ಕನೆಕ್ಟ್ ಆಗಿ ನೋಡಿ. ಮೆಸೇಜ್ ಓದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನನಗೆ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು 289. ಇವತ್ತು ಎನರ್ಜಿ ಇಲ್ಲ ಮೆಸೇಜ್ ಓದಲಿಕ್ಕೆ, ಅದಕ್ಕೆ. ನಿನ್ನೆ ತುಂಬ ಎನರ್ಜಿ ಇತ್ತು, ಇವತ್ತು ಎನರ್ಜಿ ಒಂದು ಸ್ವಲ್ಪ ಕಡಿಮೆ ಉಂಟು, ಏನಂತ ಗೊತ್ತಿಲ್ಲ. ಆಲ್ ಇನ್ ಒನ್ ವೈಪಿ ಗಿಫ್ಟ್ ಡನ್. ಕಮೆಂಟ್ ವೈಟಿಂಗ್ ಮಾಡೋಕ್ಕೆ ಹೇಳಿದರು. ನಿಮ್ಮ ಬೆಳದಿಂಗಲು ಅಕ್ಕಗೂ ಕೊಡಬೇಕು ಅವರು. ನಿನ್ನೆ ಅಂದಿದ್ರು, ನಿಮಗೆ ಕೊಡ್ತೀನಿ ನಾಳೆ ಅಂತಿದ್ರು. ಎಲ್ಲಿ ಹೋದ್ರು ಅವರು? ನಿಮ್ಮದು ಬ್ರದರ್ ಅದು ನಸೀಸ್ ಅವರು. ಕೊಡ್ತೀನಿ ಬೆಸ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು MK ಮನೆ. ವೀಣಾ ಅವರೇ ನಿಮ್ಮದು ಬ್ರದರ್ ಅವರು.
ಹಾಯ್ ಮಂಜು ಅಂತಿದ್ದಾರೆ ಎಮ್ ಕೆ ಮನೆಯವರು. ನಾಳೆ 6ಗೆ ಬಾ ಅಂತಿದ್ದಾರೆ. 6ಗೆ ಬನ್ನಿ ಇಬ್ರು ಅಂತಿದ್ದಾರೆ. ವೀಣಾ ಸಿಸ್ ಲೈವ್ ಯಾವಾಗ ಅಂತಿದ್ದಾರೆ ಎಮ್ ಕೆ ಮನೆಯವರು. ಆರಿ ಅವರು ಬಂದರೆ ವೀಣಾ ಅಂತಿದ್ದಾರೆ ನೋಡಿ. ಆರಿ ಅವರೇ ಒಂದು ಲೈಕನ್ನು ಕೊಡಿ ಯೂಟ್ಯೂಬಲ್ಲಿ ಬ್ರದರ್ ಸಿಸ್. ಹಾಗೆ ಬ್ರದರಾ? ಹೌದು, ನನಗೆ ತಮ್ಮ ಇದ್ದಾನೆ ನೋಡಿ, ಬೆಸ್ಟ್. 6ಗೆ ಹೌದು 6ಗೆ ಆರಿ ಅವರು ಹಾಯ್ ಅಮ್ಮ ಅಂತಿದ್ದಾರೆ. ಯಾರಿಗೆ ಅಪ್ಪ ಅಮ್ಮ ಅಂತ ಕರ್ತೀರಿ ನನ್ಗ? ಓ ದೇವ್ರೆ, ನನ್ನ ಅಮ್ಮ ಅಂತರ ಕಂತೀನಾ ದೇವ? ಓಕೆ, ಪರವಾಗಿಲ್ಲ. ಹಾಯ್ ಬೆಸ್ಟ್. ಅಕ್ಕನ ಕರ್ಕೊಂಡು ಬಾ. ಅಕ್ಕ ಬರ್ತಾರೆ, ಬೆಸ್ಟ್ ಇದ್ದು ಅಕ್ಕ ಯಾವಾಗಲೂ ಇರ್ತಾರೆ ಅಲ್ವಾ ಬೆಸ್ಟ್? ನೀನು ತಮ್ಮ ಅಲ್ವಾ ನಂದು? ಬೆಸ್ಟ್ ಒಳ್ಳೆ ಹುಡುಗ. ನನಗೆ ಅವನಿಗೆ ಗಿಫ್ಟ್ ಕೇಳುವಾಗ ನನಗೂ ಕೂಡ ಕೇಳ್ತಾನೆ. ಅಕ್ಕನನ್ನು ಬಿಟ್ಕೊಡೋದಿಲ್ಲ ಅವನು. ನೋಡಿ ವೀಣಾ ಆರಾಧ್ಯ ಊಟ ಆಯ್ತಾ ಅಂತಿದ್ದಾರೆ. ಎಲ್ಲ ಆದಮೇಲೆ ಊಟ ಆಯ್ತಾ? ಆಗ ಎಲ್ಲಿ ಹೋಗಿದ್ದೀರಿ ನೀವು? ಆರ್ಯ ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಅಮ್ಮ ಅಂತಿದ್ದಾರೆ ಆರ್ಯ ಅವರು. ಲೈಕ್ ಡನ್ ಅಕ್ಕ ಅಂತಿದ್ದಾರೆ. ಈಗ ಅಕ್ಕ, ಆಗ ಅಮ್ಮ ಅಂದರು, ಈಗ ಅಕ್ಕ ಅಂದರು. ಎಂತ ನಿಮ್ಮ ಆಯಿತು ಅಂತಿದ್ದಾರೆ. ಬೆಸ್ಟ್ ನಿಮ್ಮದು ಅಂತಿದ್ದಾರೆ ಆರ್ಯ ಅವರು. ಎಂತ ಆಯಿತು ಆರ್ಯ ಅವರು. ಸರಿ ಬಾಯ್ ಮೇಡಮ್. ಯಾಕೆ ಬಾಯಿ ಅಂತಿದ್ದೀರಾ ಆರ್ಯ ಅವರೇ? ಏನು ಸ್ಪೆಷಲ್? ಎಮ್ ಕೆ ಮನೆ ಆಲ್ ಇನ್ ಒನ್ ಹಾಯ್ ಅಂತಿದ್ದಾರೆ ಎಮ್ ಕೆ ಮನೆಯವರು. ವೀಣಾ ಅವರು ಕ್ಯೂಟ್ ನೈಸ್ ಅಂತಿದ್ದಾರೆ. ಕರ್ಡ್ ರೈಸ್, ಕ್ಯೂಟ್ ರೈಸ್ ಅಲ್ಲ, ಕರ್ಡ್ ರೈಸ್, ಸಾರಿ. ಡಬ್ಬಾ ಬೆಸ್ಟ್ ತಮ್ಮ ಅವನು ನಂದು. ಬಾಯ್ ವೀಣಾ ಅಂತಿದ್ದಾರೆ. ಯಾಕೆ ಆರ್ಯವರೇ ಬೇಗ ಹೋಗ್ತಿದ್ದೀರಿ? ಉಡುಪಿ ನಾಯಕ್ ಚಾನಲ್ ಗಿಫ್ಟ್ ಡನ್, ಕಮೆಂಟ್ ಡನ್, ಲೈಕ್ ಡನ್, ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಉಡುಪಿ ಇದ್ದೀರಾ? ಗಿಫ್ಟ್ ಡನ್ ಅಂತೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿಸ್ ಗುಡ್ ನೈಟ್ ಅಂತಿದ್ದಾರೆ. ಓಕೆ ವೀಣಾ ಸಿಸ್ ಗುಡ್ ನೈಟ್. ಹೋಗ್ತೀನಿ ಬಾಯ್ ಅಂತಿದ್ದಾರೆ. ಓಕೆ ಬಾಯ್ ಗುಡ್ ನೈಟ್ ನಿಮಗೂ. ಎಷ್ಟಾಯಿತು ಟೈಮು? ಆಗಲಿ. ಆಲ್ ಇನ್ ಒನ್ ವೈಪಿ ಗಿಫ್ಟ್ ಡನ್, ಕಮೆಂಟ್ ಡನ್, ಲೈಕ್ ಡನ್, ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಆಲ್ ಇನ್ ಒನ್ ಅವರೇ ಹರಿಪ್ರಸಾದ್ ಅವರಿಗೆ ರಿಟರ್ನ್ ಕೊಡಿ. ಎಮ್ ಕೆ ಮನೆಯವರು ಆಲ್ ಇನ್ ಒನ್ ಗಿಫ್ಟ್ ಕೊಟ್ಟಿದ್ದೇನೆ, ನೀವು ಕೊಡಿ ಅಂತಿದ್ದಾರೆ ನೋಡಿ. ಆಲ್ ಇನ್ ಒನ್ ಅವರೇ ನಿಮಗೆ ಎಮ್ ಕೆ ಮನೆಯವರು ಕೊಟ್ಟಿದ್ದಾರೆ, ಮತ್ತು ಹರಿಪ್ರಸಾದ್ ಅವರು ಕೊಟ್ಟಿದ್ದಾರೆ, ಕೊಡಿ ಅವರಿಗೆ. ಆಲ್ ಇನ್ ಒನ್ ಅವರ್ ಸಪೋರ್ಟ್ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ. ನಿದ್ದೆ ಗುಡ್ ನೈಟ್ ಅಂತಿದ್ದಾರೆ. ಗುಡ್ ನೈಟ್, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೀಣಾ ಅವರೇ, ಥ್ಯಾಂಕ್ ಯು ಬಂದಿದ್ದಕ್ಕೆ. ನಿಮಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೀಣಾ ಆರಾಧ್ಯ ನಾನು ಹಾಕೋ ಥರ ಒಂದು ಶಾರ್ಟ್ ಹಾಕಿ ನೋಡೋಣ ಅಂತಿದ್ದಾರೆ ನೋಡಿ. ಹಾಲಿನವನ್ನು ಕೊಟ್ಟು ಬಂದಿದ್ದೇನೆ ನೋಡಿ ಅಂತಿದ್ದಾರೆ. ಬ್ಲೂ ರಿಮೂವ್ ಮಾಡಿ ಮೇಡಮ್ ಪ್ಲೀಸ್. ಓಕೆ ಮಾಡುವ. ಡನ್ ರಿಮೂವ್. ಹಾಯ್ ಬ್ರದರ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಹರಿ ಬ್ರದರ್ ಗಿಫ್ಟ್ ಡನ್ ಅಂತೆ ಉಡುಪಿಯವರೇ, ನೋಡಿ ಚೆಕ್ ಮಾಡಿ. ಅಕ್ಕ ಹ್ಯಾವ್ ಟು ಕಾಪಿ ರೈಟ್ ಸ್ಟಿಕ್. ಅಕ್ಕ ಕಾಪಿ ರೈಟ್ ಬರಬಾರ್ದು ತಮ್ಮ, ಅದು ಯಾಕೆ ಬಂತು? ನೀನು ಯಾರದ್ದು ವಿಡಿಯೋ ತೆಗೆದು ಹಾಕಿದ್ಯಾ? ಇಲ್ಲ ಆ ಸೌಂಡು ಬೇರೆ ಸೌಂಡ್ ಬಂದಿದೆಯಾ ಹೊರಗಡೆದ್ದು? ಅದಕ್ಕೆ ಕಾಪಿ ರೈಟ್ ಬರುತ್ತೆ. ಹರಿಪ್ರಸಾದ್ ಅವರೇ ಚೆಕ್ ಮಾಡಿ. ನಾನು ಕೊಟ್ಟು ಕಮೆಂಟ್ ಮಾಡಿ ಬಂದಿದ್ದೆ. ನನಗೆ ನಿದ್ದೆ ಉಂಟು ನಿಮ್ಮನ್ನು ನೋಡಿ. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟ್, ಲೈಫ್ ಇದ್ದವರನ್ನು ಸೂಪರ್ ಸಪೋರ್ಟು. ಮೇಡಮ್ ಪಿನ್ ಮಾಡಿ ಮೇಡಮ್. ಮಾಡುವ ಅವಾಗಲೇ ಅಂದರೆ ನಾನು ಮಾಡ್ತಿದ್ದೀನಲ್ವಾ. ಕೆಲವರು ನಾನು ಮಾಡಲ್ಲ, ಅವರು ಅಂದರೆ ಮಾತ್ರ ಮಾಡೋದು ನಾನು. 225 ಡನ್. ಆರ್ಯ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಆರ್ಯ ಅವರು ಹೋದ್ರೇನ? ಅವರು ಹೋದರು ಎಪಿ ವಿದ್ದವರೇ. ಅವರು ಎರಡು ಮೆಸೇಜ್ ಹಾಕಿ ಹೋದರು. ಓಕೆ ಬಾಯ್ ಸಿಸ್ಟರ್, ಬಾಯ್ ಎಮ್ ಕೆ ಮನೆಯವರೇ. ಥ್ಯಾಂಕ್ ಯು ಸೋ ಮಚ್ ಹೆಲ್ಪ್ ಮಾಡಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮಗೆ.
ಸೂಪರ್ ಸಪೋರ್ಟಲ್ಲಿದ್ದಾನೆ ನಮ್ಮ ಹರಿಪ್ರಸಾದ್ ಬ್ರದರ್ ಅವರು. MK ಮನೆ ಆಯುಷಿ ಸ್ಟಾರ್ ಅಂತಿದ್ದಾರೆ. ರಂಗನಾಯಕ್ ವೀಣಾ ನಿಮ್ಮ ಲೈವ್ಗೆ ಬಂದಿದ್ದೆ ನಾನು ಅಂತಿದ್ದಾರೆ. 3 ಕಾಪಿ ರೈಟ್ಸ್ ಸ್ಟಿಕ್ ಬಂದಿದೆ, ಚಾನಲ್ ಡಿಲೀಟ್ ಆಗುತ್ತೆ ಸಿಸ್. ಹೌದು, ನೀವು ಅದನ್ನು ರಿಮೂವ್ ಮಾಡಿ ಅಲ್ವಾ, ಅದು ಅದು ಎಂಥದ್ದು ಬೇರೆ ಇದರಲ್ಲಿ ಬಂದರೆ ಅದು ನಿಮ್ಮದು ಡಿಲೀಟ್ ಆಗುವ ಚಾನ್ಸಸ್ ಇರುತ್ತೆ. ಇನ್ನೊಂದು ಬರುತ್ತೆ ನಾರ್ಮಲ್ ಅಂತ, ಅದು ಬಂದರೆ ನೀವು ಅದರದ್ದು ಯಾವುದಕ್ಕೆ ಹೋಗಿ ಡಿಲೀಟ್ ಮಾಡ್ತಾರೆ ಅದನ್ನು. ಯಾವುದು ನನಗೆ ಒಂದು ಬಂದಿತ್ತು, ನಾನು ನನ್ನ ಮಗಂದು ವಿಡಿಯೋ ಹಾಕಿದ್ದೆ, ಅದಕ್ಕೆ ಬಂದಿತ್ತು. ನಾನು ವಿಡಿಯೋನ ಡಿಲೀಟ್ ಮಾಡಿ ಇನ್ನೊಂದು ಹಾಕಿದ್ದೆ, ಮತ್ತೆ ಬರಲಿಲ್ಲ. ಈಗ ಹಾಕೋದಿಲ್ಲ ನಾನು ಹಾಗೆ. ಹಾಯ್ ಸಿಸ್ಟರ್ MK ಮನೆ ಅಂತಿದ್ದಾರೆ. ಹಾಯ್ ವೆಲ್ಕಮ್ ರಂಗನಾಯಕ್ ಅವರು. ನೀವು ನನ್ನ ಕಮೆಂಟ್ ಓದಲ್ಲ, ನೀವು ಎಲ್ಲಿದ್ದೀರಿ ನೋಡಿ ಓದಿನಿ. ವೀಣಾ ನಿಮ್ಮ ಲೈವ್ಗೆ ಬಂದಿದ್ದೆ ನಾನು ಅಂತಿದ್ದೀರಿ. 3 ಕಾಪಿ ರೈಟ್ಸ್ ಸ್ಟಿಕ್ ಬಂದಿದೆ, ಚಾನಲ್ ಡಿಲೀಟ್ ಆಗುತ್ತೆ ಅಕ್ಕ, ಹಾಗೆ ಮಾಡಬೇಡಿ. ನೀವು ಹೊರಗಡೆದ್ದು ಸಾಂಗ್ ತೆಗೆದು ಹಾಕಬೇಡಿ. ಓಕೆ ಬಾಯ್ ಸಿಸ್ಟರ್, ಗುಡ್ ನೈಟ್ MK ಮನೆಯವರೇ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಲೈಫ್ ಇದ್ ರಂಜು ಅವರು. ರಂಗನಾಯಕ ನೀವು ನನ್ನ ಕಮೆಂಟ್ ಓದಿಲ್ಲ. ಓದ್ತಾ ಇದ್ದೀನಿ ಬ್ರದರ್, ಓದ್ತಾ ಬರ್ತಾ ಇದ್ದೀನಿ. ನಾನು ಆಗ ಓದಲಿಲ್ಲ, ಯಾರ್ದು ಓದಲಿಲ್ಲ, ನಾನು ಆ ಕಡೆ ಹೋಗಿದ್ದೆ. ಕಾಪಿರೈಟ್ ಯಾಕೆ ಬಂದಿದೆ ಬೆಸ್ಟ್ ಅವರೇ? ಕಾಪಿರೈಟ್ ಬರಬಾರ್ದಿತ್ತು, ಅದು ನೀವು ಸಾಂಗ್ ಹಾಕಿದ್ರ. ಯಾವುದಕ್ಕೆ ಬಂದಿದೆ ಬೆಸ್ಟ್ ಅವರೇ? ಯಾವ ಶಾರ್ಟ್ಸ್ಗೆ ಬಂದಿದೆ ನಿಮ್ಮದು? ಶಾರ್ಟ್ ವಿಡಿಯೋಗೆ ಯಾವುದಕ್ಕೆ ಬಂದಿದೆ ನಿಮ್ಮದು? ಉಡುಪಿ ನಾಯಕ್ ಚಾನಲ್ ಗಿಫ್ಟ್ ಡನ್, ಕಮೆಂಟ್ ಡನ್, ಲೈಕ್ ಡನ್ ಅಂತಿದ್ದಾರೆ ನೋಡಿ. ಅದು ಕಾಪಿ ಬರಲಿಲ್ಲ, ಯೂಟ್ಯೂಬ್ ರೂಲ್ಸ್ ಬ್ರೇಕ್ ಬಂದಿರೋದು. ಎಂಥ ರೂಲ್ಸ್ ಬ್ರೇಕ್ ಮಾಡಿದ್ರಿ ನೀವು? ನೋಡಿ, ಹಾಗೆ ಮಾಡಬೇಡಿ. ನೀವು ಪ್ರಯತ್ನ ಪಟ್ಟದ್ದೆಲ್ಲ ವೇಸ್ಟ್ ಆಗುತ್ತೆ. ಲೈಫ್ ಇದ್ ರಂಜು ಏನು ರೂಲ್ಸ್ ಬ್ರೇಕ್ ಬ್ರೂ ಅಂತಿದ್ದಾರೆ. ಹೌದು, ಏನಂತ ನಮಗೂ ಕೊಡಿ, ನಾವು ನೋಡುವ ಸ್ವಲ್ಪ. ರಂಗನಾಯಕ್ ಬ್ರೂ ಗಿಫ್ಟ್ ಡನ್, ಕಮೆಂಟ್ ಡನ್, ಲೈಕ್ ಡನ್ ಅಂತಿದ್ದಾರೆ. ರಂಗನಾಯಕ್ ಅವರೇ ಡನ್ ಅಂತಿದ್ದಾರೆ. ಅವ್ರದ್ದು ಮೆಸೇಜ್ ಓದಿಲ್ಲ ಅಂತ ಹೋದ್ರು. ಅವರು ಓದ್ತಾ ಇದ್ದೀನಲ್ವ, ನಾನು ಮೇಲಿಂದ ಕೆಳಗೆ ಬರಬೇಕಲ್ವಾ, ಅವರು ಅರ್ಥ ಮಾಡ್ಕೋಬೇಕು. ಏನು ಮಾಡೋದು? ಯಾಕೆ ಕಾಪಿರೈಟ್ ಬಂದಿದ್ದಾರೆ ಬೆಸ್ಟ್ ಅವರೇ? ನಮಗೂ ಕೂಡ ಸ್ವಲ್ಪ ಇದು ಮಾಡಿ, ನಮಗೂ ಗೊತ್ತಾಗಬೇಕಲ್ವಾ. ಚಾನಲ್ ಕೊಟ್ಟರು ಗಿಫ್ಟ್ ಅಕ್ಕ, ನನ್ನ ಯೂಟ್ಯೂಬ್ ಚಾನಲ್ ಕೊಟ್ಟರು ಗಿಫ್ಟ್ ಅಕ್ಕ. 3 ನಾನು ತಗೊಂಡಿಲ್ಲ ಅಕ್ಕ. ಯಾರು ಕೊಟ್ಟದ್ದು ನಿಮಗೆ 3 ಗಿಫ್ಟ್? ಸಿಸ್ ನಿಮ್ಮದು ವಾಚ್ ಅವರ್ಸ್ ಇವತ್ತು ಆಗಿದೆಯಾ ಸಿಸ್ ಹೇಳಿ? ಹೌದು, ಇವತ್ತು ಕೊಟ್ಟಿದ್ದಾರೆ, ವಾಚ್ ಅವರ್ ಕೊಟ್ಟಿದ್ದಾರೆ. ಇವತ್ತು ಕೂಡ ಆಗಿದೆ, ಇವತ್ತು ಕೊಟ್ಟಿದ್ದಾರೆ ಸಿಸ್. ನಂದು ಆಗಿಲ್ಲ, ನಾನು 1 ತಿಂಗಳಾಗಿದ್ದಷ್ಟೇ ನಾನು ಯೂಟ್ಯೂಬ್ ಚಾಲ್ ಮಾಡಿ. ಒಂದು ಎಲೆಕ್ಟ್ರಿಕ್ ಪಿಲ್ಲರ್ ಶಾರ್ಟ್ ಬಾಟಲ್ ಶಾರ್ಟ್ಗೆ ಅಕ್ಕ, ಅದನ್ನು ರಿಮೂವ್ ಮಾಡ್ಬೋದು, ಒಂದು ರಿಮೂವ್ ಮಾಡ್ಲಿಕ್ಕೆ ಆಗಲ್ಲ. ನಾಳೆ ಏಜಸ್ ಇದ್ದಾರಲ್ವ, ಏಜಸ್ ಹತ್ರ ಕೇಳಿ, ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ ನಿಮಗೆ. ಅವರು ಚೆನ್ನಾಗಿ ಡೀಟೇಲ್ಸ್ ಕೊಡ್ತಾರೆ. ನನಗೆ ಗೊತ್ತಿಲ್ಲ, ನಾನು ಏನು ಇದ್ದರೆ ನನ್ನ ತಂಗಿ ಹತ್ರನೇ ಕೇಳೋದು. ಅದು ಅವರು ಯಾರು ಏಜಸ್ ಅವ್ರ ಹತ್ರನೇ ಕೇಳೋದು ನಾನು. ರಂಗನಾಯಕ್ ಪ್ಲೀಸ್ ಗ್ರೇಟ್ ರಿಫಂಡ್. ರಂಗನಾಯಕ್ ಅವರು ಹೋದರು ಬ್ರದರ್ ಹರಿಪ್ರಸಾದ್ ಅವರೇ, ಅವರು ಹೋದರು ನೋಡಿ. ಅವರು ಗಿಫ್ಟ್ ಕೊಟ್ಟರು, ಅವರು ನನ್ನ ಮೆಸೇಜ್ ಓದಿಲ್ಲ ಅಂತ ಹೋದರು. ಓದ್ತಾ ಇದ್ದೀನಿ ಅಲ್ವ ನಾನು, ಅವರು ಹೋದ್ರೆ ನಾನೇನು ಮಾಡಬೇಕು? ಎಂಥ ಸಿಸ್ಟರ್, ನಿಮಗೆ ಆ್ಯಡ್ ಆಗಿಲ್ವಾ ಇವತ್ತು ಆ್ಯಡ್ ಆಗಿಲ್ವಾ? ಯಾರಾದ್ರದ್ದು ತೆಗೆದು ಹಾಕಬಾರ್ದು ಬೆಸ್ಟ್ ಅವರೇ. ಆಗ ನಿಮ್ಮದು ಚಾನಲ್ ಡಿಲೀಟ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟ್. ಎಂತಾದರೂ ನೀವೇ ಮಾಡಿ ಹಾಕಿ ಅಲ್ವಾ, ಏನಾಯಿತು? ಮುಖ ತೋರಿಸಿ ಸ್ವಲ್ಪ,
ಮಾಡಿ ಮಾಡಿ ಏನಾಗಲ್ಲ, ನಾವು ಹೆಣ್ಮಕ್ಳೇ ಮುಖ ತೋರಿಸ್ತೀವಿ, ನೀವೇ ಎಂತಕ್ಕೆ ಎದ್ದಿರ್ತೀರಾ. ಬೆಸ್ಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಹರಿಪ್ರಸಾದ್ ಅವರು, ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬು ಎಂತ ಯೂಟ್ಯೂಬ್ 90 ಕಾಪಿನೇ ಇರುದು. ಸೂಪರ್ ಸಪೋರ್ಟಲ್ಲಿದ್ದಾರೆ ಹರಿಪ್ರಸಾದ್ ಅವರು, ಸೂಪರ್ ಸಪೋರ್ಟಲ್ಲಿದ್ದಾರೆ ಪ್ರಸಾದ್ ಅವರು. ನಾನು ಇಷ್ಟೊತ್ತು ಯಾರಾದರೂ ತೆಗೆದು ಹಾಕಿಲ್ಲಪ್ಪ, ನನಗೆ ಬೇಡವೇ ಬೇಡ. ನಾನು ಮಾಡ್ತೀನಿ. ಕಾಪಿರೈಟ್ ಬಂದರೆ ಚಾನಲ್ ನಮ್ಮ ಪ್ರಯತ್ನ ಪಟ್ಟದ್ದೆಲ್ಲ ಡಿಲೀಟ್, ವೇಸ್ಟ್. ನಾನು ಅದೇ ಮಾಡೋದು ಅಷ್ಟೇ. ನೀವು ಅದೇ ಮಾಡೋದು, ಅದಕ್ಕೆ ನಿಮಗೆ ಕಾಪಿರೈಟ್ ಬರುತ್ತೆ ನೋಡಿ. ಹಾಗೆ ಮಾಡಬಾರ್ದು. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಿದ್ದೆ ಬರ್ತಾ ಉಂಟು, ಏನಂತ ಗೊತ್ತಿಲ್ಲ. ಗಂಟೆ ಎಷ್ಟಾಯಿತು? 32 ಆಯಿತು. ಡೇ 3 ಕಾಪಿ ರೈಟ್ಸ್ ಸ್ಟಿಕ್ ಬಂದಿತ್ತು. ಹೌದಾ? ಕೆಲವೊಂದು ಬರುತ್ತೆ, ಕೆಲವೊಂದು ಬರೋದಿಲ್ಲ. ಕೆಲವೊಂದನ್ನು ಸ್ಟ್ರಿಕ್ಟಾಗಿ ಕೊಡ್ತಾರೆ ಕಾಪಿ ರೈಟಿಗೆ, ಅದು ಮತ್ತು ಚಾನಲ್ ಡಿಲೀಟ್ ಆಗುವ ಸಾಧ್ಯತೆ ಇರುತ್ತೆ. ಕೆಲವೊಂದು ಸರಿ ಆಗುತ್ತೆ. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಹರಿಪ್ರಸಾದ್ ಅವರೇ, ಥ್ಯಾಂಕ್ ಯು. ಒಂದು ಗಿಫ್ಟ್ ಬಂದಿಲ್ವಾ ಹರಿಪ್ರಸಾದ್ ಅವರೇ ನಿಮಗೆ? ಸಿಸ್ ಗುಡ್ ನೈಟ್ ಸಿಸ್, ಗುಡ್ ನೈಟು, ಗುಡ್ ನೈಟ್ ನಿಮಗೆ. ಹೋಗಿ ಬರ್ತೀನಿ, ಹೋಗಿ ನಾಳೆ ಬಂದು ಜಾಯ್ನ್ ಆಗಿ 10:30ಕ್ಕೆ ಮಾರ್ನಿಂಗ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಹರಿಪ್ರಸಾದ್ ಅವರು, ಥ್ಯಾಂಕ್ ಯು ಸೋ ಮಚ್. ಹೌದು ಚಾನಲ್ ಗೋವಿಂದ. ಮತ್ತೆ ನೀ ಯಾಕೆ ಹಾಗೆ ಮಾಡ್ತೀರಾ? ಅಕ್ಕ ನೈಸ್ ಸೈಕಲ್. ನಂದಲ್ಲ ಮಾರೆ, ನನ್ನ ದೊಡ್ಡ ಮಗಂದು ಈಗ ಸಣ್ಣ ಮಗನಿಗೆ ಆಗಿದೆ. ನಂದು ದೊಡ್ಡ ಮಗಂದು ಈಗ ಸಣ್ಣ ಮಗ ಬಿಡ್ತಾನೆ. ಇದಕ್ಕೆ ಎಷ್ಟು 3 ವರ್ಷ 4 ವರ್ಷ ಆಯಿತು. 4 ವರ್ಷ ಫುಲ್ ಆಯಿತು ಈ ಸೈಕಲ್ಗೆ. ನೋಡಿ, ನನ್ನ ದೊಡ್ಡ ಮಗಂದು ಅದು. 2 ಗಿಫ್ಟ್ ಬಂತು ಮೇಡಮ್ ನಿಮ್ಮ ಇಂದನು. ಮೇಡಮ್ ಥ್ಯಾಂಕ್ ಯು ಸೋ ಮಚ್. 2 ಗಿಫ್ಟ್ ಬಂತು ನಿಮ್ಮಿಂದನೇ ಮೇಡಮ್. ಎಂತಕ್ಕೆ ಥ್ಯಾಂಕ್ ಯು ಹರಿಪ್ರಸಾದ್ ಅವರೇ. ನೀವೆಲ್ಲ ಸಪೋರ್ಟ್ ಮಾಡುವಾಗ ನೀವು ಕಷ್ಟಪಟ್ಟು ಗಿಫ್ಟ್ ತಗೋತೀರಿ, ನನಗೆ ಥ್ಯಾಂಕ್ಸ್ ಬೇಡ ಹರಿಪ್ರಸಾದ್ ಅವರೇ. ನೀವು ಸಪೋರ್ಟ್ ಮಾಡಿದ್ರಲ್ವ, ಅಷ್ಟು ಸಾಕು ನನಗೆ. ನೀವು ಥ್ಯಾಂಕ್ಸ್ ಎಂತಕ್ಕೆ ನನಗೆ ಕೊಡೋದು. ಫ್ರೀ ಬ್ರದರ್, ಸೈಕಲ್ ಫ್ರೀ. ಎಂತ ಬೆಸ್ಟ್ ಕೊಡುವ. ನನ್ನ ಮಗ ಈಗ ಸ್ಕೂಲ್ಗೆ ಜಾಯ್ನ್ ಆಗ್ತಾನೆ ನಾಳೆ, ಇಲ್ಲಾಂದರೆ ನಾಡ್ದು, ಚಿಕ್ಕವನು. ಡೈಲಿ ಲೈವ್ ಬನ್ನಿ, ನಮ್ಮ ಅಕ್ಕ ಫ್ರೀ ಕೊಡು. ನಿಂತಳೆ. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಹರಿಪ್ರಸಾದ್ ಅವರೇ, ಥ್ಯಾಂಕ್ ಯು. ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ನೋಡಿ ಇವ್ರದ್ದು ಖುಷಿಯಾಗುತ್ತೆ ನನಗೆ, ಹರಿಪ್ರಸಾದ್ ಅವ್ರದ್ದು. ನಿಂದು ಕೂಡ ಬೆಸ್ಟ್ ಅವ್ರದ್ದು. ನೋಡಿ, ಅವ್ರು ಗಿಫ್ಟು ತಗೊಳ್ತಾರೆ, ಜೊತೆಗೆ ನಮಗೆ ಸಪೋರ್ಟು ಮಾಡ್ತಾರೆ. ಅದೊಂದು ತುಂಬಾ ಖುಷಿ. ಹಾಗೆ ಮಾಡಿದರೆ ಕೆಲವರು ಗಿಫ್ಟ್ ಮಾತ್ರ ತಗೊಂಡು ಅದಕ್ಕೆ ಒಂದು ಮೆಸೇಜ್ ಎಕ್ಸ್ಟ್ರಾ ಹಾಕಲ್ಲ, ಗಿಫ್ಟ್ ಕೊಡಿ ಅಷ್ಟೇ. ಇವ್ರದ್ದು ಆಗಲ್ಲ ಹರಿಪ್ರಸಾದ್ ಬ್ರದರ್ದು. ನಿನ್ನೆ ಕೂಡ ನೋಡಿದ್ದೇನೆ, ನಿನ್ನೆ ಬಂದಿದ್ದರು ಅವರು, ಚೆನ್ನಾಗಿ ಮೆಸೇಜು ಕೂಡ ಮಾಡ್ತಾರೆ. ಅಲ್ಲ, ಅವರನ್ನು ಹೊಗಳೋದಲ್ಲ, ನಾನು ಇದ್ದದ್ದು ಇದ್ದಾಗೆ ಅನ್ನೋದು
ಕೆಲವೊಬ್ಬರು ಹಾಗೆ, ಕೆಲವೊಬ್ರು ಹೀಗೆ ಹಾಗೆ ಇರ್ತಾರೆ, ಏನು ಮಾಡೋದು. ಅಕ್ಕ ಸರಿಯಾಗಿ ಇದೆ, ಸರಿಯಾಗಿ ಓದಿ. ಎಂತ ಓದುದಾ ನಿಂದು ಏನು? ಡೈಲಿ ಲೈವ್ ಬನ್ನಿ, ನಮ್ಮ ಅಕ್ಕ ಫ್ರೀ ಗಿಫ್ಟ್ ಕೊಡಿಸ್ತಾರೆ. ಇವತ್ತು ಕೊಡಿಸ್ತೆ, ಇವತ್ತು ಬಂತ ಹರಿಪ್ರಸಾದ್ ಅವರೇ, ನಿಮ್ಗೆ ಆಗ ಬಂದಿದ್ರೆ ಫ್ರೀ ಗಿಫ್ಟ್ ಸಿಕ್ತಿತ್ತು ನಿಮ್ಗೆ. ಹರಿಪ್ರಸಾದ್ ಅವರೇ, ನನಗೆ ಗೊತ್ತಾ, ನಿದ್ದೆ ಉಂಟು, ಅದಕ್ಕೆ ನಾನು ಆ ಕಡೆ ಇಟ್ಟದ್ದು ಸೈಕಲನ್ನು ನೋಡಿ ಅಂತ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಡೈಲಿ ಬನ್ನಿ ಸಪೋರ್ಟ್ ಮಾಡಿ, ಫ್ರೀ ಗಿಫ್ಟ್ ತಗೊಳ್ಳಿ ಅಂತ. ಹಾಂ, ಕೊಡ್ಬೋದು. ನನ್ನ ಹಸ್ಬೆಂಡ್ ಇಲ್ಲ, ಇಲ್ಲಾದರೆ ಇವರಿಗೂ ಒಂದು ಹರಿಪ್ರಸಾದ್ ಅವರಿಗೂ ಕೂಡ ಒಂದು ಕೊಡ್ಬೋದು. ಅವರಿಗೆ ಅವರು ಇಲ್ಲ ಅಲ್ವಾ ಈಗ, ಇದ್ದರೆ ಅವರ ಚಾನಲಿಂದ ನಾನು ಕೊಡ್ತಿದ್ದೆ ಇವರಿಗೊಂದು. ಸೂಪರ್ ಸಪೋರ್ಟ್. ರಂಗನಾಯಕ್ ಅವರೇ ಮಲ್ಕೋಲಿ ಅಂತಿದ್ದಾರೆ. ರಂಗನಾಯಕ್ ಅವರೇ, ನಿಮಗೆ ಹರಿಪ್ರಸಾದ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ. ಗಿಫ್ಟ್ ತಗೊಂಡು ಹೋಗುದಾ ನೀವು? ರಿಟರ್ನ್ ಕೊಡಬೇಕಲ್ವ ನೀವು ರಂಗನಾಯಕ್ ಅವರೇ? ಅದು ನನಗೆ ಕೊಡಿ ಅಕ್ಕ ಅಂತಿದ್ದಾರೆ. ಅದು ಒಂದೇ ಮಾರಯ್ಯ, ಮೊನ್ನೆ ಕೊಟ್ಟಲ್ವ ನಿನಗೆ ನಾನು, ಅದೇ ಮಿಸ್ ಮಾಡಿಕೊಂಡೆ ಮೇಡಮ್. ಹರಿಪ್ರಸಾದ್ ಯಾರನ್ನು ಮಿಸ್ ಮಾಡ್ಕೊಂಡ್ರಿ ಹರಿಪ್ರಸಾದ್ ಅವರೇ ನೀವು? ಹೊಸ ID ಮಾಡಿ ಗಿಫ್ಟ್ ಕೊಡಿ ಅಕ್ಕ. ಎಂತ ಮಂಡೆ ನಿಂದು ಬೆಸ್ಟ್ ಅವರೇ. ನನಗೊಂದು 2 ಮೊಬೈಲ್ ತೆಗೆದುಕೊಡು, ನೀನು ತಮ್ಮ ಅಲ್ವ ನಂದು. ನೀನು 2 ಮೊಬೈಲ್ ತೆಗೆದುಕೊಡು, ನಾನು ID ಮಾಡ್ತೀನಿ ಆಯಿತಾ. ಸಿಮ್ ನಾನು ತಗೊಳ್ತೀನಿ, ಕೊಡ್ತಿದ್ದೇನೆ. ನಾನು ಯಾರಿಗೂ ಮೋಸ ಮಾಡಲ್ಲ. ಇಲ್ಲಪ್ಪ, ರಂಗಣ್ಣ ಅವರು ತುಂಬ ಒಳ್ಳೆಯವರು, ಅವರು ಮೋಸ ಮಾಡಲ್ಲ, ಯಾರಿಗೂ ಮೋಸ ಮಾಡಲ್ಲ. ರಂಗನಾಯಕ್ ಅವರೇ ಗಿಫ್ಟ್ ರಿಟರ್ನ್ ಮಾಡಿಲ್ಲ ನೀವು, ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಮಿಸ್ ಮಾಡಿಕೊಂಡೆ ಮೇಡಮ್. ಯಾರನ್ನು ಮಿಸ್ ಮಾಡ್ಕೊಂಡ್ರಿ ಹರಿಪ್ರಸಾದ್ ಅವರೇ ನೀವು? ನಾನು ಹೋಗ್ಲಿ ಜಾಯಿನ್ ಆದಮೇಲೆ ಕೊಡ್ತೀನಿ ಅಕ್ಕ. ಅಯ್ಯೋ ದೇವ, ನೀನು ಯಾವಾಗ ಜಾಯಿನ್ ಆಗ್ತೀಯಾ, ನೀನು ಯಾವಾಗ ಗಿಫ್ಟ್ ಕೊಡ್ತೀಯಾ ದೇವರೇ? ಆಗ ಮೋನೋ ಆಗ್ತೀನಿ ಏನೋ ಗೊತ್ತಿಲ್ಲ, ಮೋನೋ ಆಗಲ್ಲ ನಾನು ಅಷ್ಟು ಬೇಗ. ನನ್ನ ತಂಗಿ ಸಪೋರ್ಟ್ ಮಾಡ್ತೀನಿ ಅಂದಿದ್ದಾಳೆ, ನನಗೆ ನೀನು ಮಾಡು, ನಾನು ನಿನಗೆ ಮಾಡ್ತೀನಿ ಅಂತ ನನ್ನ ತಂಗಿ. ಹಾಯ್ ಸೀಸ್, ಊಟ ಆಯಿತಾ? ಊಟ ಆಗಿಲ್ಲ ಸೀಸ್. ಆಯಿತು ಸೀಸ್, ಆಗಿ ಹಸಿವಾಗ್ತಾ ಉಂಟು, ಅದಕ್ಕೆ ಆಗಿಲ್ಲ ಅಂದೆ. ಆಯಿತು, ನಿಮ್ದು ಆಯಿತಾ? ದೀಪಾ ಅವರೇ, ನಿಮ್ದು ಆಯಿತಾ ಊಟ? ನಂದು ಆಯಿತು. ರಂಗಣ್ಣ ಅವರೇ ಗಿಫ್ಟ್ ಕೊಟ್ರ ಅವರಿಗೆ, ಹರಿಪ್ರಸಾದ್ ಅವರಿಗೆ? ಊಟ ಆಯಿತು ಸಿಸ್. ಹೌದಾ, ಎಂಥ ಸ್ಪೆಷಲ್ ಇವತ್ತು ದೀಪಾ ಡೈಲಿ ಬ್ಲಾಗ್ಸ್ ಅವರೇ, ಡಿಶ್ ಅವರೇ? ಎಂಥದ್ದು ಇವತ್ತು? ನೀವು ವಿಡಿಯೋ ಹಾಕ್ತೀರಾ ದೀಪಾ ಅವರೇ ನೀವು? ನಂದು ಒಂದು ಚಾನಲ್ ಇದೆ ಸಾಕು ಅಕ್ಕ, ಅದೇ ಖುಷಿ ನನಗೆ. ಹೌದು, ಅದನ್ನು ಖುಷಿ ಅಂತ ಚೆನ್ನಾಗಿ ಇದು ಮಾಡು, ಅದಕ್ಕೆ ಕಾಪಿರೈಟ್ ಅದೆಲ್ಲ ಬರಲಿಕ್ಕೆ ಬಿಡಬೇಡ, ಹೊರಗಡೆದೆಲ್ಲ ತೆಗೆದು ಹಾಕಬೇಡ. ನೀನೇ ಒಂದು ರೀಲ್ಸ್ ಮಾಡಿ ಹಾಕು, ಏನಾಗುತ್ತೆ, ನೀನು ಹುಡುಗ ಅಲ್ವಾ, ಹಾಕ್ಬೋದು. ಈಗ ಕಾಲ ಬದಲಾಗಿದೆ, ನೀನು ಯಾಕೆ ಇದು ಮಾಡ್ತೀಯಾ? ನಂದು ಒಂದು ಚಾನಲ್ ಇದೆ ಸಾಕು. ಹೌದು, ಗಿಫ್ಟ್ ಅನ್ನು ಮೇಡಮ್ ಇನ್ನು ಗಿಫ್ಟ್ ಬಂದಿದ್ದು ಏನೋ ಮೇಡಮ್, ಗಿಫ್ಟ್ ಮಿಸ್ ಮಾಡಿಕೊಂಡೆ ಮೇಡಮ್. ಹೌದಾ, ಮಾಡ್ಕೊಂಡ್ರ ಗಿಫ್ಟ್ ಕೊಟ್ರಲ್ವಾ? ಈಗ ಖುಷಿ ಆಯ್ತಾ ನಿಮಗೆ? ಇವತ್ತು ವೆಜ್ ಸಿಸ್. ಹೌದಾ, ಇವತ್ತು ಗುರುವಾರ ಅಲ್ವಾ, ಹಾಗೆ ವೆಜ್. ಗುರುವಾರಕ್ಕೆ ವೆಜ್ ತಿಂತೀರಾ ನೀವು? ಗುರುವಾರ ವೆಜ್ಜಾ? 100 ಶೇಕಡ ಟ್ರೈ ಮಾಡ್ತೀನಿ ಅಕ್ಕ. ಓಕೆ, ಮಾಡಿ ಟ್ರೈ ಮಾಡಬೇಕು ಬೆಸ್ಟ್ ಅವರೇ. ಎಷ್ಟು ದಿನ ಅಂತ ಹೊರಗಡೆ ಇದು ತೆಗೆದು ಹಾಕ್ತೀರಾ? ಅದು ಬೇಡ, ನಿಮ್ಮದು ಓನ್ ಮಾಡಿ, ಏನೂ ಆಗಲ್ಲ, ಮಾಡಿ. ನೀವು ನೋಡಿ, ನಾವು ಧೈರ್ಯದಿಂದ ಮಾಡಿದ್ದೀನಿ. ನನ್ನ ದೀಪಾಸ್ ಡೈಲಿ ದಿಸ್ ಗಿಫ್ಟ್ ಡನ್, ಪ್ಲೀಸ್ ಲೈಕ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ದೀಪಾಸ್ ಅವರೇ ನೋಡಿ, ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ ನೋಡಿ, ಹಾಂ ಅಂತಿದ್ದಾರೆ ಅವರು. ನೋಡಿ ಬೆಸ್ಟ್ ಅವರೇ, ನೋಡಿ, ನಾನು ನನ್ನ ತಂಗಿಗೆ ಅಂದಿದ್ದೆ ಒಂದಿನ, ತಂಗಿ ವಿಡಿಯೋ ನೋಡುವಾಗ ಮುಖ ತೋರಿಸ್ತಿರಲಿಲ್ಲ, ಅದಕ್ಕೆ ನಾನು ಅಂದೆ, ನೀನು ಹಾಗೆ ಮಾಡಬೇಡ,
ಮಾಡಿದೆಯಲ್ಲ ಯೂಟ್ಯೂಬು. ಯೂಟ್ಯೂಬ್ ಮಾಡಿದ ಮೇಲೆ ಮುಖ ತೋರಿಸು, ಏನಾಗಲ್ಲ, ಎಂತಾಗಲ್ಲ. ನಾವು ನಮ್ಮಷ್ಟಕ್ಕೆ ಇದ್ದರೆ ಏನಾಗುತ್ತೆ, ಏನೂ ಆಗಲ್ಲ. ನಾನು ಸ್ಟ್ರಾಂಗ್ ಯಾವತ್ತು. ಓಕೆ ಅಂದರೆ ನೆಕ್ಸ್ಟ್ ಅಣ್ಣ ಚಾನಲ್ ನೋಡಿ ಗೊತ್ತಾಗುತ್ತೆ. ನೋಡ್ತೀನಿ ಎಂದು ಸಪೋರ್ಟ್ ಇದೆ ಬೆಸ್ಟ್ ಅವರೇ. ನೀವು ಯಾವುದಾದ್ರು ಚೀನಾದವ್ರದ್ದು ಯಾವುದಾದ್ರು ದೇಶದ್ದು ಎಲ್ಲ ಹಾಕಿಡ್ತೀರಿ ಅದನ್ನು. ಅದು ನೋಡುವಾಗ ನನಗೆ ಇವರು ಯಾಕೆ ಇದನ್ನು ಹಾಕ್ತಾರಂತ ನಾನು ಅಂದ್ಕೊಳ್ತೀನಿ. ಬೆಸ್ಟ್ ಅವರು ಆದಷ್ಟು ಬೇಗ ಮೌನ ಆಗಲಿ, ನಿಮಗೆ ನನ್ನ ಸಪೋರ್ಟ್ ಇದೆ. ದೀಪಾಸ್ ಅವರು ಅಂತಿದ್ದಾರೆ. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟ್. ಹರಿಪ್ರಸಾದ್ ಅವರೇ ಖುಷಿ ಆಯ್ತಾ? ರಂಗಣ್ಣಂದು ಗಿಫ್ಟ್ ಬಂತಲ್ವಾ, ಅದನ್ನು ಮಿಸ್ ಮಾಡ್ಕೊಂಡ್ರಿ ಹಾಗಾದರೆ. ಒನ್ ಕೆ ಆದರೆ ನೆಕ್ಸ್ಟ್ ನನ್ನ ಚಾನಲ್ ನೋಡಿ ಅಂತಿದ್ದಾರೆ. ಹೌದು ಬೆಸ್ಟ್ ಅವರು ಅಂದರೆ ವರ್ಲ್ಡ್ ಫೇಮಸ್ ಆಗಲಿ ಅಂತ ಅಕ್ಕ. ಹೌದೌದು ಬೆಸ್ಟ್ ಅವರು ವರ್ಲ್ಡ್ ಫೇಮಸ್ ಅಲ್ವಾ. ತಮ್ಮ ಅಂದರೆ ನನ್ನ ತಮ್ಮನಾಗಿರಬೇಕು, ತಮ್ಮ. ದೀಪಾ ಮೇಡಮ್ ಗಿಫ್ಟ್ ರಿಟರ್ನ್ ಮಾಡಿ ಮೇಡಮ್ ಅಂತಿದ್ದಾರೆ. ದೀಪಾ ಅವರೇ ಗಿಫ್ಟ್ ರಿಟರ್ನ್ ಮಾಡಬೇಕಂತೆ ನೋಡಿ. ಸೂಪರ್. ನಾನು ಸೈಕಲ್ ತೋರಿಸ್ತೀನಿ ಆಯಿತಾ. ನನಗೆ ಆಗ್ತುಂಟು ಎಂತ ಗೊತ್ತಿಲ್ಲ. ನಾಳೆ ನನ್ನ ಮಗನಿಗೆ ನಾಳೆಯಿಂದ ರಜೆ ಇರಬೇಕು, ಮಂಡೆಯಿಂದ ಗೊತ್ತಿಲ್ಲ. 15 ತಾರೀಕಿಂದ ರಜೆ ಇರಬೇಕು ನನ್ನ ಮಗನಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹರಿಪ್ರಸಾದ್. ಎಂಥದ ಬೆಸ್ಟು? ಏನದು ಬೆಸ್ಟ್ ತಮ್ಮ? ನನಗೂ ಕೂಡ ನಿನ್ನಾಗೆ ಒಂದು ತಮ್ಮ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿದ್ದಲ್ವಾ. ನಿನ್ನಾಗೆ ಇದು ಮಾತಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಅಲ್ವಾ. ತಮ್ಮ ಅಂದರೆ ನನಗೆ ತುಂಬ ಇಷ್ಟ. ನನ್ನ ಅಣ್ಣ ಬ್ರದರ್ಸ್ ಎಲ್ಲ ಇದ್ದಾರೆ ನನಗೆ. 4 ಮಂದಿ ಬ್ರದರ್ಸ್ ಇದ್ದಾರೆ, ಆದರೆ ತಮ್ಮ ಇಲ್ಲ ನನಗೆ. ತಮ್ಮ ಅಂದರೆ ತುಂಬ ಇಷ್ಟ ಮುಂಚೆಯಿಂದಲೂ. ಅಕ್ಕ ಉಡುಪಿ ಬರ್ತೀರಾ? ನಾನು ಮುಂಬೈಯಲ್ಲಿದ್ದೀನಿ ತಮ್ಮ. ಸದ್ಯಕ್ಕೆ ನಾನು ಊರಿಗೆ ಜಾಯ್ನ್ ಆಗಲ್ಲ. ಯಾಕಂದರೆ ಬಂದರೆ ನಾನು ಯಾವಾಗ ಗೊತ್ತಾ, ಯಾವಾಗ ಬರ್ತೀನಿ ಗೊತ್ತಾ? ನಾನು ಬಂದರೆ ಮೇ ತಿಂಗಳಲ್ಲಿ ಬರ್ತೀನಿ. ನಾನು 1.5 ವರ್ಷ ಆಯಿತು ನಾನು ಊರಿಗೆ ಬಂದಿಲ್ಲ. ಸೂಪರ್ ಸಪೋರ್ಟ್ ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. 1 ವರ್ಷದಿಂದ ನಾನು ಊರಲ್ಲಿಲ್ಲ. ಹಾಲಿಡೇ ಬರಲ್ವಾ? ಬರ್ತೀನಿ. ನಂದು ಅಮ್ಮ ಅಂದಿದ್ದಾರೆ, ಮಕ್ಕಳನ್ನ ನೋಡಬೇಕು ಬಾ. 1.5 ವರ್ಷ ಆಯಿತು ಇನ್ನೂ ಬಂದಿಲ್ಲ. ಯಾಕೆ? ಒಂದು ಸರಿ ಆದರೆ ಬಂದು ಹೋಗಂದು ಅಂದರು. ಮೊನ್ನೆ ಕೂಗಿದ್ರು. ಆಯಿತು ಬರ್ತೀನಿ ಅಂದೆ. ಮಕ್ಕಳಿಗೆ ಸ್ಕೂಲ್ ಇರುವಾಗ ಎಲ್ಲಿ ಹೋಗೋದು? ಊರಿಗೆ ಹೋಗೋದಂದರೆ ಎಷ್ಟು ಖರ್ಚು. ಸೂಪರ್ ಸಪೋರ್ಟ್. ನನ್ನ ಹಸ್ಬೆಂಡ್ ಹೋಗಿ ಬಂದರು, ನಿನ್ನ ಭಾವ ಹೋಗಿ ಬಂದರು. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಹರಿಪ್ರಸಾದ್ ಅವರು. ಥ್ಯಾಂಕ್ ಯು ಸೋ ಮಚ್ ಹರಿಪ್ರಸಾದ್ ಅವರೇ. ನಿಮ್ಮ ಸಪೋರ್ಟಿಗೆ ನನ್ನ ತುಂಬು ಹೃದಯದ ಧನ್ಯವಾದ. ಏಜಿಸಕ್ಕ ಬರ್ತಾರಾ? ಅವರಾದರೂ ಹೋಗಿ ಬರ್ತಾ ಇರ್ತಾರೆ ಅವರು. 8 ಹರಿ ಅಂತಿದ್ದಾರೆ, ಡನ್ ಅಂತಿದ್ದಾರೆ ನೋಡಿ. ಹರಿಪ್ರಸಾದ್ ಅವರೇ ಡನ್ ನಿಮಗೆ ನೋಡಿ. ಸೂಪರ್ ಸಪೋರ್ಟು. ಏಜಸ್ ಅವರಂತಾರೆ ಮೊನ್ನೆ ಹೋಗಿ ಬಂದರು. ಅವರು ಹೋಗಿ ಬರ್ತಾರೆ. ನಾನು ನನ್ನ ತಾಯಿ ಮನೆಗೆ ಹೋಗೋದೇ 1.5 ವರ್ಷ ಆಯಿತು. ನಂದು ತಾಯಿ ಮನೆಗಲ್ಲ, ನನ್ನ ಗಂಡನ ಮನೆಗೂ ಕೂಡ 1.5 ವರ್ಷ ಆಯ್ತು ನಾನು ಹೋಗಿಲ್ಲ. ನಾನು ಇಲ್ಲೇ ಮುಂಬೈಯಲ್ಲೇ ಇದ್ದೀನಿ. ನನ್ನ ಹಸ್ಬೆಂಡ್ಗೂ ಟೈಮ್ ಇಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಹರಿಪ್ರಸಾದ್ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ನಾನು ಬರ್ತೀನಿ ಮೇ ತಿಂಗಳಲ್ಲಿ 1 ತಿಂಗಳು ಇರಬೇಕಂತ ಇದ್ದೀನಿ. ನೋಡಬೇಕು, ಗೊತ್ತಿಲ್ಲ. ದೀಪಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ ಹರಿಪ್ರಸಾದ್ ಅವರು. ದೀಪಾ ಅವರೇ ನೀವು ವಿಡಿಯೋ ಹಾಕ್ತೀರಾ ನೀವು? ನಿಮ್ಮದು ನಾನು ವಿಡಿಯೋ ನೋಡ್ತೀನಿ. ನನಗೆ ಒಂದು ಕಮೆಂಟ್ ಹಾಕಿ, ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ, ನಾನು ವಿಡಿಯೋ ನೋಡ್ತೀನಿ ನಿಮ್ಮದು. ಸೂಪರ್ ಸಪೋರ್ಟಲ್ಲಿದ್ದಾರೆ ಹರಿಪ್ರಸಾದ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಗಿಫ್ಟ್ ಬಂದಿಲ್ಲ ಹರಿಯವರೇ. ನಿಮ್ಮದು ಗಿಫ್ಟ್ ಬಂದಿಲ್ಲ ಅಂತೆ ನೋಡಿ, ಚೆಕ್ ಮಾಡಿ ಅವರಿಗೆ ಕೊಡಿ. ಅದು ಹೇಗೆ ಬೆಸ್ಟ್ 2 ಲೈಕ್ಸ್ ಕೊಟ್ರಿ ನೀವು? ಯಾರ್ದಾದ್ರೂ ಕದ್ಕೊಂಡು ಬಂದು ಕೊಟ್ರಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ಸೈಕಲನ್ನು ನೋಡಾಯ್ತು ಸ್ವಲ್ಪ. ಸೂಪರ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಸಾದ್ ಅವರೇ. ನನಗೆ ಗಿಫ್ಟ್ ತುಂಬ ಬಂದಿತ್ತು, ಇವರು ಎಲ್ಲ ಬಂದಿದ್ರು, ಆದರೆ ನನಗೆ ಯಾರು ಗಿಫ್ಟ್ ಲೈಕ್ ಕೊಟ್ಟಿಲ್ಲ, ಹೋದ್ರು ಸೀದಾ. ಕೆಲವರು ಕೊಡೋದಿಲ್ಲಪ್ಪ ದೇವರೇ, ಕೊಡೋದೇ ಇಲ್ಲ ಅವರು. ಸೂಪರ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಲೈಕ್ ಕೊಡಿ ಅಂತ ಕೊಟ್ಟರು ನಾವು ಕೊಡೋದಿಲ್ಲ. ಎಂತಕ್ಕೆ, ಅದಕ್ಕೆ ದುಡ್ಡು ಕೊಡಬೇಕಾ ಲೈಕಿಗೆ? ನೋಡಿ ನಂದು ಸೈಕಲ್, ನಾನು ಊರಿಗೆ ಬರುವ ಸೈಕಲ್ ನೋಡಿ, ಇದರಲ್ಲೇ ಕೂತ್ಕೊಂಡು ಹೋಗೋದು ಊರಿಗೆ ಈ ಸರಿ. ಮೇಡಮ್ ನಾನೇ ಮೇಡಮ್, ಮೊದಲು ಗಿಫ್ಟ್ ಕೊಡಿ ಮತ್ತೆ ಗಿಫ್ಟ್ ಕೇಳಿದ್ದು ಮೇಡಮ್ ಅಂತಿದ್ದಾರೆ. ನಿಮಗೆ ಅವರಿಗೆ ಬಂದಿಲ್ಲಂತೆ ನಿಮ್ಮದು ಗಿಫ್ಟ್. ನೋಡಿ ಚೆಕ್ ಮಾಡಿ ಒಮ್ಮೆ ನೋಡಿ. ನಾನು ಅಮ್ಮ ಕರೆದಿದ್ದಕ್ಕೆ ಹೋಗಿದ್ದೇನೆ, ಅದಕ್ಕೆ ಮತ್ತೆ ಲೈಕ್ ಕೊಡೋಕೆ ಬಂತು. ಹೌದಾ, ಅದು ಹಾಗೆ ಆಗುತ್ತಾ? ಈಗ ಸ್ವಲ್ಪ ಅಮ್ಮ ನನಗೆ ಕರೀಲಿಕ್ಕೆ ಹೇಳು, ಇನ್ನೊಮ್ಮೆ ಲೈಕ್ ಕೊಡು. ನೀನು ನನಗೆ ಇದು ಮಂಗ ಮಾಡ್ತೀಯ. ನಾನು ಗಿಫ್ಟ್ ಕೊಟ್ಟಿದ್ದೀನಿ, ನಾನು ಮತ್ತೆ ರಿಟರ್ನ್ ಮಾಡಿ ಅಂತ ಅವ್ರು ಕೊಟ್ಟಿದ್ದಾರಂತೆ ನೋಡಿ. ಅವರು ಕಮಲಾ ಕುಮಾರಿ ಅವರು ಬಂದರು. ಹಾಯ್ ವೆಲ್ಕಮ್ ಸಿಸ್, ವೆಲ್ಕಮ್ ನಿಮಗೆ. ಹಾಯ್ ಅರುಣ್ ಅಂತಿದ್ದಾರೆ. ಯಾರದು ಅರುಣ್? ಭೋಜನ ಹೋಗಯ. ಆಯಿತು ಭೋಜನ. ಸೂಪರ್ ನಮಗೆ ಬರುವುದಿಲ್ಲ ಲ್ಯಾಂಗ್ವೇಜ್. ನಿಜ ಅಕ್ಕ, ನನಗೂ ಇದು ಶಾಕಿಂಗ್ ವಿಚಾರ ಅಕ್ಕ. ಯಾವುದು ಬೆಸ್ಟ್ ಶಾಕಿಂಗ್ ವಿಚಾರ? ಬೆಸ್ಟ್ ಯಾವುದಾ ಶಾಕಿಂಗ್ ವಿಚಾರ? ತಮ್ಮ ಅಂದರೆ ನಿಂತರ ಇರಬೇಕು. ನೋಡು ತಮ್ಮ, ನಾನು ಒಂದು 10 ID ಮಾಡ್ತೀನಿ, ನನಗೆ ಒಂದು 10 ಮೊಬೈಲ್ ತೆಗೆದುಕೊಡು ಆಯ್ತು. ನೀನು ತಮ್ಮ ಅಲ್ವಾ ನಂದು. ಲೈಕ್ ಟು ಅದು ಹೇಗೆ ಆಗುತ್ತೆ? ಈಗ ಒಮ್ಮೆ ಹೋಗಿ ಬಾ, ಮತ್ತೆ ಕೊಡು ಒಂದು ಲೈಕ್ ನೋಡುವ. ನೀನು ಕೊಟ್ಟಿಲ್ಲ, ಅವರು ಕೊಟ್ಟಿದ್ದು, ಕಮಲಾ ಕುಮಾರಿ ಅವರು ಕೊಟ್ಟಿದ್ದು. ಅದು 1 ಲೈವ್ 2 ಲೈಕ್ ಅಂತ. ಹೌದಾ, ಅದು ಯಾಕೆ ಹಾಗೆ ಆಗುತ್ತೆ? ಕೊಡು, ನಿನ್ನಷ್ಟು ಎಷ್ಟು ಆಗುತ್ತೆ ಅಷ್ಟು ಕೊಡು ನನಗೆ ಲೈಕ್. ಕಂಟೆಸ್ಟ್ ಆಯಿತು, 48 ಆಯಿತು. ಸ್ವಲ್ಪ ಟೈಮ್ ಇದ್ದೀನಿ, ಮತ್ತೆ ಹೋಗ್ತೀನಿ ನಾನು. ಮೇಡಮ್ ಅವರು ಊಟ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಮೇಡಮ್ ತೆಲುಗು ಅಲ್ಲಿ ಕಮಲ ಮೇಡಮ್ ಅವರು. ಹೌದಾ ಮೇಡಮ್, ಊಟ ಆಯಿತು, ಭೋಜನಂ ಅಂತಿದ್ದಾರೆ. ನನಗೆ ಭೋಜನ ಊಟ ಆಯಿತು. ನನಗೆ ತೆಲುಗು ಬರಲ್ಲ ಕಮಲಾ ಕುಮಾರಿ ಅವರೇ. 30 ಮಿನಿಟ್ ಹೋಗಲ್ಲ ಅದಕ್ಕೆ. ಹೌದಾ, ಓ ಅಮ್ಮನ ಹತ್ರ ಹೇಳು, ಹೋಗಿ ನಾನು ಕರೀರಿ, ನನಗೆ ಬರ್ತೀನಿ ಅಂತ. ಹೋಗಿ ಬಾ ಲೈಕ್ ಕೊಡು. ಅಯ್ಯೋ ದೇವ, ಬೆಸ್ಟ್ ನೀನೊಂದು ತಮ್ಮ. ನನ್ನ ಹಸ್ಬೆಂಡ್ ಹತ್ರ ಅಂದಿದ್ದೇನೆ, ನನಗೊಬ್ಬ ತಮ್ಮ ಸಿಕ್ಕಿದ್ದಾನೆ. ತುಂಬ ನನ್ನ ತಮ್ಮನ ಥರನೇ ಇದಾಗುತ್ತೆ. ಅವನನ್ನು ಇದು ಮಾಡಿದರೆ ನಾನು ನೋಡಿಲ್ಲ ಅವನನ್ನು, ಏನಿಲ್ಲ, ಖಾಲಿ ಒಂದು ಯೂಟ್ಯೂಬಲ್ಲಿ ನೋಡಿದ್ದು. ಇದರಲ್ಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಹರಿಪ್ರಸಾದ್ ಅವರು. ಅದಕ್ಕೆ ನನಗೆ ಒಂದು ತಮ್ಮ ಸಿಕ್ಕಿದ್ದಾರೆ ಅಂದೆ ನಾನು. ಹೌದಾ ಅಂದರು. ಲೊಕೇಶನ್ನ ದೂರ ಬೋದಿತ್ತಾರು. ಹಾಯ್ ಊಟ ಆಯ್ತಾ? ಏನು ಸ್ಪೆಷಲ್? ಊಟ ಆಯಿತು ಲೊಕೇಶನ್ನ. ದಾದ ಸ್ಪೆಷಲ್ ಪಂಡ ಇನಿ ತೆತ್ತಿದ ಲೋಕೇಶ್ ಪ್ರೂ ಆಯ್ ಅಂದಿದ್ದಾರೆ. ಹರಿಪ್ರಸಾದ್ ಅವರು ಲೈಕ್ ಕೊಡಿ ಲೊಕೇಶನ್ನ. ಈ ಒಂದು ಲೈಕನ್ನು ಕೊಡಬೇಕಲ್ವಾ? ನೀವು ಹಾಗೆ ಮಾಡೋದು ತಪ್ಪಲ್ವಾ? ನಾನು ತಮ್ಮ ಅಲ್ವಾ ಸಿಸ್? ನೀವು ಕೂಡ ತಮ್ಮ ಲೋಕೇಶ್ ಬ್ರದರ್, ನೀವು ಕೂಡ ತಮ್ಮ. ಬೆಸ್ಟ್ ಅವರು ತಮ್ಮ, ನೀವು ಕೂಡ ತಮ್ಮ ಅಲ್ಲ ಅಂದಿದ್ದೀನ ನಾವು. ನೀವು ತಮ್ಮ ನನಗೆ, ಓಕೆನಾ? ನೀವು ಕೂಡ ಸ್ವೀಟ್ ತಮ್ಮ, ಬೆಸ್ಟ್ ಅವರು ಕೂಡ ಸ್ವೀಟ್ ತಮ್ಮ.
ಲೈಕ್ ವಿತ್ ರಂಜು ಅಕ್ಕ ನಾನು ನಾ ನೀನು ತಂಗಿ ಓಕೆನಾ ನೀನು ತಂಗಿ ನನಗೆ ಓಕೆನಾ ಓಕೆ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟ ಅಕ್ಕ ತಂಗಿ ಇಷ್ಟ ತಂಗಿದ್ದಾಳೆ ನನಗೆ. ನನಗೆ ಯಾರು ತಮ್ಮ ಇಲ್ಲ, ತಮ್ಮ ಅಂದರೆ ತುಂಬ ಇಷ್ಟ ನನಗೆ ಮೊದಲಿಂದಲೂ. ಓಕೆ ಸಿಸ್ ಅಂತಿದ್ದಾರೆ. ಇನ್ನೂ ಒಂದು ಗಿಫ್ಟ್ ಬೇಕಾದರೆ 30 ಮಿನಿಟ್ ಲೈವ್ ಇಂದ ಹೊರಕ್ಕೆ ಹೋಗಬೇಕು ಅಕ್ಕ. ಹೌದಾ ಓ ನೀನು ಹೋಗಿ ಬಾ. ಲೊಕೇಶನ್ನ ಒಂದು ನನಗೆ ಲೊಕೇಶ್ ತಮ್ಮ ನನಗೊಂದು ಲೈಕ್ ಕೊಡಿ. ಲೈಫ್ ಇದ್ದು ರಂಜು ಅವರು ವಾವ್ ಸೂಪರ್. ಎಂತ ಆಯಿತು ರಂಜು ತಮ್ಮ ನನ್ನ ಇಲ್ವ ತಮ್ಮ ಇಲ್ವಾ ಸಿಸ್? ಇಲ್ಲ ತಮ್ಮ ಇಲ್ಲ ನನಗೆ, ತಂಗಿ ಇದ್ದಾರೆ. ತಂಗಿ ಯಾರು ಗೊತ್ತಾ? ನಂದು ಏಜಸ್ ಅವರು ನನ್ನ ತಂಗಿ, ನನ್ನ ಓನ್ ತಂಗಿ ಅವರು. ಸಪೋರ್ಟಲ್ಲಿದ್ದಾರೆ. ಹರಿಪ್ರಸಾದ್ ಅವರು ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಅಂತಿದ್ದಾರೆ. ಎಷ್ಟು ಲೊಕೇಶನ್ ಅವರು ಲೈಕ್ ಡನ್ 39 ಆಗಬೇಕಿತ್ತು ಮೇಡಮ್. ನಾನು ಮೇಡಮ್ ತಮ್ಮ ಅಲ್ವಾ ಮೇಡಮ್? ಓಕೆ ನೀವು ಕೂಡ ತಮ್ಮ ಹರಿಪ್ರಸಾದ್ ಅವರೇ. ಅಲ್ಲ ಅಂತ ಅಂದ್ರ ನಾನು ನೋಡಿ, ನೀವು ಕೂಡ ತಮ್ಮ, ಅವರು ಕೂಡ ತಮ್ಮ, ಎಲ್ಲರೂ ತಮ್ಮನೇ ನನಗೆ. ಆಯಿತಾ? ತಮ್ಮ ಇಲ್ಲ ಅಂತ ಬೇಜಾರಿಲ್ಲ, ಎಲ್ಲರೂ ಇದ್ದೀರಲ್ವ ಅಷ್ಟೇ ಸಾಕು. ಲೈಫ್ ಇದ್ ರಂಜು ಸೂಪರ್ ಸಪೋರ್ಟು. ಏಜಸ್ ನಮ್ಮ ಅಕ್ಕ, ಏಜಸ್ ನನ್ನ ತಂಗಿ ಗೊತ್ತಾಯ್ತಾ? ಸೊ ಓನ್ ತಂಗಿ ನಂದು. ತಾಯಿ ತಂದೆ ಇಬ್ಬರು ಒಂದೇ, ನಾವು ಒಂದೇ ಮನೆಯ ಮಕ್ಕಳು, ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು. ಏಜಸ್ ಆ್ಯಂಡ್ ಓ ಹೌದಾ ಸಿಸ್? ಹೌದು, ನಾನು ಮತ್ತು ಏಜಸ್ ನನ್ನ ಸ್ವಂತ ತಂಗಿ. ಅವಳು ಲಾಸ್ಟ್ ತಂಗಿ ನಮ್ಮದು. ನನಗೆ 3 ಮಂದಿ ಅಕ್ಕನವರು, ಒಬ್ಳು ತಂಗಿ, ನಾನು 4ನೇ ಅವಳು. 4 ಜನ ಅಣ್ಣಂದಿರು. ಬೆಳದಿಂಗಲ್ಲು ನಮ್ಮ ಅಕ್ಕ. ಹೌದು. ಲೋಕೇಶ್ ಬ್ರೂ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ ಹರಿಪ್ರಸಾದ್ ಅವರು. ನೋಡಿ ಸಿಸ್ ಪಿನ್ ಮಾಡಿ. ಓಕೆ ಹರಿಪ್ರಸಾದ್ ಅವರೇ, ಲೋಕೇಶ್ ಅವರನ್ನು ಮಾಡ್ತೀನಿ. ಅವರು ಕೂಡ ತಮ್ಮ ಅಲ್ವಾ, ಅದಕ್ಕೆ. ಲೈಫ್ ಇದ್ದವರು ಲೋಕೇಶ್ ಅವರೇ ನಿಮಗೆ ಗಿಫ್ಟ್ ಕೊಟ್ರಂತೆ ನೋಡಿ, ಅವರು ಕೊಟ್ಟರು. ಸೂಪರ್. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ನೀವೆಲ್ಲ ತಮ್ಮ ಅಲ್ವಾ, ತಮ್ಮಂದಿರಲ್ವಾ, ನೀವು ಬಂದು ನನಗೆ ಸಪೋರ್ಟ್ ಮಾಡಬೇಕು. ಯಾಕೆ ಸಪೋರ್ಟ್ ಮಾಡಲ್ಲ ನೋಡಿ? ಹರಿಪ್ರಸಾದ್ ಅವರು ಇದ್ದಾರೆ ನೋಡಿ, ಅವರು ಕೊಟ್ಟಿದ್ದಾರೆ, ಬೆಸ್ಟ್ ಅವರಿದ್ದಾರೆ. ಲೊಕೇಶನ್ ಎಲ್ಲಿ ಹೋಗಿದ್ದೀರಿ? ನೀವು ತಮ್ಮ ಅಲ್ವಾ, ಬರಬೇಕಲ್ವಾ ಸಪೋರ್ಟ್ ಮಾಡಲಿಕ್ಕೆ. ಹೆಪ್ಪಿ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ದೀಪಾಸ್ ಅವರು ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಟೋಟಲ್ ಎಷ್ಟು ಜನ ಅಕ್ಕ? ಟೋಟಲ್ ನನಗೆ 4 ಬ್ರದರ್ಸ್, 5 ಮಂದಿ ನಾವು ಅಕ್ಕ ತಂಗಿ, ಮತ್ತು 4 ಅಣ್ಣ ಅವರು ಅಣ್ಣಂದಿರು, ಒಟ್ಟು 9 ನಾವು ಮಕ್ಕಳು. ಸೂಪರ್ ಸಪೋರ್ಟ್. ಹರಿ ಡನ್ ಅಂತಿದ್ದಾರೆ ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಹರಿಪ್ರಸಾದ್ ಅವರು, ಥ್ಯಾಂಕ್ ಯು ಸೋ ಮಚ್. 9 ಮಂದಿ ಮಕ್ಕಳು ನಾವು, 9 ಮಂದಿ ಗೊತ್ತಾ? ಅದರಲ್ಲಿ ನಾನು ಮತ್ತು ನನ್ನ ತಂಗಿ ಒಂದೇ ಥರ ಇದ್ದೀವಿ ಮುಂಚೆಯಿಂದಲೂ. ಮತ್ತು ಎಲ್ಲರೂ ಬೇರೆ ಬೇರೆ ಒಂಥರ ಬೇರೆ ಚೇಂಜ್ ಆಗಿದ್ದಾರೆ. ನಾವು ಮತ್ತು ನನ್ನ ತಂಗಿ ಒಂದೇ ಥರ ಇದ್ದೀವಿ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಟೋಟಲ್ 9 ಜನ ಎಕ್ಸ್ಟ್ರಾ, ನಾನು 10. ಓಕೆ, ನೀನೊಂದು ಎಕ್ಸ್ಟ್ರಾ ತಮ್ಮ ನಂದು. ನನಗೆ ತಮ್ಮ ಇಲ್ಲ ಅಂತ ಇತ್ತಲ್ವ, ಅದಕ್ಕೆ ತಮ್ಮ ಆದಿಯಲ್ವ, ಅದು ತುಂಬ ಖುಷಿ. ನಮಗೆ ಅಕ್ಕ ಇಲ್ಲ ಮೇಡಮ್. ಹೌದಾ? ಓಕೆ, ನಾನು ಅಕ್ಕ ಆದೆ ಅಲ್ವಾ, ನೀವು ತಮ್ಮ ಆದಿರಲ್ವಾ, ಆದಾಗ ನಾನು ಅಕ್ಕನೇ ಅಲ್ವಾ. ಸೂಪರ್ ಸಪೋರ್ಟ್ ಹರಿಪ್ರಸಾದ್ ಅವರು, ಥ್ಯಾಂಕ್ ಯು ಸೋ ಮಚ್. ಕುಣಿತ ಮಕ್ಕಳು ಸಿಸ್, ನೀವು ಕುಂತಿ ಮಕ್ಕಳು ಸಿಸ್. ಕುಂತಿ ಮಕ್ಕಳಲ್ಲಪ್ಪ, ನನಗೆ ನನ್ನ ಅಣ್ಣಂದಿರೆಲ್ಲ ದೊಡ್ಡವರು. ಮತ್ತೆ ನಾವು ಹೆಣ್ಮಕ್ಳು. ನಮ್ಮ ಅಣ್ಣಂದಿರು ತುಂಬ ಎಲ್ಲರೂ ದೊಡ್ಡವರು, ನಮಗಿಂತ ಎಲ್ರಿಗಿಂತ ದೊಡ್ಡವರು ಅವರೇ ಅಣ್ಣಂದಿರು. ಲೈಫ್ ವಿದ್ ರಂಜು, ಅಬ್ಬಾ ಬೆಸ್ಟ್ ಅಂತಿದ್ದಾರೆ.
ಹರಿಪ್ರಸಾದ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟಲ್ಲಿದ್ದಾರೆ ಅವರು. ನನ್ನ ಹಸ್ಬೆಂಡ್ ಬಂದ್ರೇನಾ ಲೈಫ್ ಇದು ರಂಜು ಆಯ್ ಅಂತಿದ್ದಾರೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಇಲ್ಲ, ನನ್ನ ಒಂದು ಇಬ್ಬರು ಅಣ್ಣಂದಿರು ಇಲ್ಲ, ಈಗ ಡೆತ್ ಆಗಿದ್ದಾರೆ. ಸೂಪರ್ ಸಪೋರ್ಟ್. ಗಾಂಧಾರಿ ಮಕ್ಕಳ ಇಲ್ಲಪ್ಪ, ಈಗ 7 ಮಂದಿ ಇದ್ದೀವಿ ನಾವು. 2 ಮಂದಿ ಅಣ್ಣಂದಿರು ಡೆತ್ ಆಗಿದ್ದಾರೆ. ನಾನು ಮುದ್ದಿನ ತಮ್ಮ. ಹೌದು ತಮ್ಮ, ನೀನು ತಮ್ಮನೇ ನನಗೆ. ಇಲ್ಲ ಅಂದನಲ್ವಾ? ಇಲ್ಲ ಅಂದಿಲ್ಲ. ನನ್ನ ಹಸ್ಬೆಂಡ್ ಬಂದರೆ ಏನೋ ಗೊತ್ತಿಲ್ಲ, ನೋಡ್ತೀನಿ. ಅವರು ಬಂದಿಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನೂ ಆಯಿತು ಅವರಿಗೆ. ಏನಾಯಿತು ಅವರಿಗೆ ಅವರು ಹೀಗೆ ಸ್ವಲ್ಪ ಒಂದು 5 ಇಯರ್ ಆಯಿತು. ಒಬ್ಬರು 5 ಇಯರ್ ಆಯಿತು. ಇಲ್ಲ 5 ಆಗಲಿಲ್ಲ. 4 ಇಯರ್ ಆಯಿತು ಒಬ್ಬರು. ಇನ್ನೊಬ್ಬರು ಒಂದು 7 ಇಯರ್ ಆಯಿತು. ಸಾರಿ ಸೀಸ್, ತಮಾಷೆ ಮಾಡಿದೆ. ಇಲ್ಲಪ್ಪ, ಅದಕ್ಕೆ ಅದೇನಿಲ್ಲ, ಅದಕ್ಕೆ ಯಾಕೆ ಸಾರಿ. ಭಾವ ಅವ್ರು ಬಂದಿಲ್ಲ, ಯಾರೋ ಬಂದಾಗೆ ಆಯಿತು ಲಿಫ್ಟಲ್ಲಿ. ಅದು ನೋಡುವಾಗ ಸೈಡ್ ಮನೆಯವ್ರು ಬಂದರು, ನಮ್ಮ ಮನೆಯವರೆಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ ಹರಿಪ್ರಸಾದ್ ಅವರು. ಯಾಕೆ ಲೊಕೇಶನ್ನ? ಸಾರಿ ಯಾಕೆ? ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಹರಿಪ್ರಸಾದ್ ಅವರು. ನನ್ನ ತಂಗಿ ಬೆಂಗಳೂರಲ್ಲಿರುವುದು, ನಾನು ಮುಂಬೈಯಲ್ಲಿರುವುದು. ಮತ್ತೆ ಎಲ್ಲರೂ ಊರಿನ ಕಡೆಯೇ ಇದ್ದಾರೆ. ನಾವಿಬ್ಬರು ಮಾತ್ರ ದೂರ ಇದ್ದೀವಿ. ಅದಕ್ಕೆ ನಿಮ್ಮ ಊರಲ್ಲಿ ಜಾಬ್ ಇದೆಯಾ? ಮುಂಬೈಯಲ್ಲಿಯಾ? ಎಂಥ ಜಾಬ್ ಬೇಕು ನಿಮಗೆ? ಸೂಪರ್ ಸಪೋರ್ಟಲ್ಲಿದ್ದಾರೆ ಹರಿಪ್ರಸಾದ್ ಅವರು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಎಂಥ ಜಾಬ್ ಬೇಕು ಲೋಕೇಶ್ ಬ್ರದರ್? ಅಕ್ಕ ಭಾಗ್ಯಲಕ್ಷ್ಮಿ ಅಕ್ಕ ಹೋದ ತಕ್ಷಣ ಇಲ್ಲ, ಬೆಸ್ಟ್. ನಿಮ್ಗೆ ಎಲ್ಲರೂ ಕನೆಕ್ಟ್ ಆಗಿದ್ದವರೇ ಇದ್ರಲ್ವಾ? ಹರಿಪ್ರಸಾದ್ ಅವರಿಗೆ ಕನೆಕ್ಟ್ ಆಗಿಲ್ಲ ಅಲ್ವಾ ಯಾರು? ಅದಕ್ಕೆ ಅವರನ್ನು ಪಿನ್ ಮಾಡಿದ್ದೆ ನೋಡಿ. ಈಗ ಅವರಿಗೆ ಹರಿಪ್ರಸಾದ್ ಅವರಿಗೆ ಎಲ್ಲರೂ ಕನೆಕ್ಟ್ ಆದ್ರಲ್ವಾ? ಅದಕ್ಕೆ ನಾನೀಗ ಇವರಿಗೆ ಲೋಕೇಶ್ ಬ್ರದರ್ಗೆ ಮಾಡಿದ್ದು. ಎಂತ ತಮ್ಮ ನೀನು. ದೀಪಾಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮೇಡಮ್, ನೀವು ಯಾವಾಗ ಬೆಂಗಳೂರು ಬರ್ತೀರಾ ಮೇಡಮ್? ನಾನು ಬೆಂಗಳೂರಿಗೆ ಬರಲ್ಲ, ನಾನು ಮುಂಬೈಯಲ್ಲಿ ಯಾವಾಗ ಊರಿಗೆ ಹೋಗ್ತೀನಿ ತಿರ್ಗ್ಲಿಕ್ಕೆ ಅಂತ ನೋಡ್ತಾ ಇದ್ದೀನಿ. ನನಗೆ ಊರು ಅಂದರೆ ತುಂಬ ಇಷ್ಟ. ನನ್ನ ತಂಗಿ ಇದ್ದಲ್ಲಿಗೆ ಬರಲಿಕ್ಕೆ ಉಂಟು ನನಗೆ, ಯಾವಾಗ ಅಂತ ಗೊತ್ತಿಲ್ಲ. ಮಕ್ಕಳಿಗೆ ಸ್ಕೂಲು ಅದೆಲ್ಲ ಇರುವಾಗ ಎಲ್ಲಿ ಹೋಗ್ಲಿಕ್ಕೆ ಮನಸ್ಸಲ್ಲ. ಒಳ್ಳೆ ಸ್ಯಾಲ್ರಿ ಸಿಕ್ಕೋ ಜಾಬ್ ಹೌದಾ? ನನಗೆ ಮುಂಬೈಯಲ್ಲಿ ಇರುತ್ತೆ ಎಂತ ಗೊತ್ತಿಲ್ಲ ನನಗೆ. ಮುಂಬೈಯಲ್ಲಿ ಇರುತ್ತೆ, ಜಾಬ್ ಇರುತ್ತೆ. ಸೂಪರ್ ಸಪೋರ್ಟ್ ಇರುತ್ತೆ ಮುಂಬೈಯಲ್ಲಿ. ಟ್ರೈ ಮಾಡ್ಬೋದು ನಿಮಗೂ ಕೂಡ. ಲೋಕೇಶ್ ಪ್ರೂ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಎಷ್ಟು ಸಲ ಲೋಕೇಶ್ ನನಗೆ ಕನೆಕ್ಟ್ ಆಗ್ತೀಯಾ ನೀನು? ಬೆಸ್ಟು. ದೀಪಾಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತಿದ್ದಾರೆ ಹರಿಪ್ರಸಾದ್ ಅವರು. ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಇವತ್ತು ಬಂದಿಲ್ವ ಏನ? ಏಜಸ್ ಅಕ್ಕ ಅಲ್ಲಿಗೆ ಬರಲ್ವಾ? ಏಜಸ್ ಅಕ್ಕ ಅಲ್ಲಿಗೆ ಬರಲ್ವಾ? ಮುಂಬೈಗೆ ಬಂದಿದ್ಲು ಒಮ್ಮೆ, ಮದುವೆ ಆದಮೇಲೆ ಬಂದಿಲ್ಲ. ಈಗ ಕರಿಬೇಕು ಅವರನ್ನು. ನಮಗೆ ಶಿರ್ಡಿ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಅದಕ್ಕೆ ಕರಿಬೇಕು ಅವರನ್ನು. ಬರ್ತೀನಿ ಅಂದಿದ್ದಾರೆ, ಯಾವಾಗಂತ ಡೇಟ್ ಫಿಕ್ಸ್ ಆಗಿಲ್ಲ. ಬೆಸ್ಟ್ ಬ್ರೂ ಆಯ್ ಅಂತಿದ್ದಾರೆ ಲೊಕೇಶನ್ನ. ದಾದಾ ಸ್ಪೆಷಲ್ ಏನೇ ಸ್ಪೆಷಲ್? ತೆತ್ತಿ. ದೀಪಾ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದೀಪಾಸಿಸ್ ಅವರೇ. ನೋಡಿ, ನಾನು ಹೋಗ್ತಾ ಇದ್ದೀನಿ ಈಗ. ಅಯ್ಯೋ 16 ಗಂಟೆ ಅಂಡ ದೇವ, 12 ಗಂಟೆ.
ಹಾಯ್ ಲೋಕೇಶ್ ಬ್ರೂ ಅಂತಿದ್ದಾರೆ. ಹರಿಪ್ರಸಾದ್ ಅವರೇ ತುಂಬ ಥ್ಯಾಂಕ್ಸ್ ನಿಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ದೀಪ ಅವರೇ ನಿಮಗೂ ಕೂಡ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಬೆಸ್ಟ್ ಅವರೇ ನಿಮಗೂ ಕೂಡ ಬೆಸ್ಟ್. ನಿನಗೆ ಕೂಡ ನಿಮ್ಗೆ ಅಂತ ಯಾವತ್ತೂ ಹೇಳಲ್ಲ, ನೀನು ತಮ್ಮನಂತೂ ಕೂಡ ತುಂಬ ಹೃದಯದ ಧನ್ಯವಾದ. ಲೊಕೇಶನ್ನ ನಿಮಗೂ ಕೂಡ ಬಾಯ್. ಥ್ಯಾಂಕ್ ಯು ಸೋ ಮಚ್ ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ರಿಗೂ. ನಾನು ಇನ್ನು ಮಲಗ್ತೀನಿ, ನಾಳೆ ಬೇಗ ಎದ್ದೇಳಬೇಕು, ಇಲ್ಲಾದರೆ 7 ಗಂಟೆಗೆ ಅಲ್ರಾಮ್ ಆಗುತ್ತೆ ನನಗೆ. ನಾನು 6 ಗಂಟೆಗೆ ಹೇಳ್ತಿದ್ದೆ. ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಆರ್ಟ್ ಯಾರ್ದು ಆರ್ಟ್ ಕೊಟ್ಟರು. ಥ್ಯಾಂಕ್ ಯು ಹರಿಪ್ರಸಾದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹರಿಪ್ರಸಾದ್ ಅವರೇ 10:30ಗೆ ಜಾಯ್ನ್ ಆಗಿ, ನಾಳೆ ನಿಮಗೆ ಗಿಫ್ಟ್ ಸಿಗುತ್ತೆ, ಬನ್ನಿ. ಯಾರು ವಾಪಸ್ ತಗೋಬೇಡಿ ಗಿಫ್ಟ್, ಯಾರೂ ತಗೋಬಾರ್ದು. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಕ್ಕ ಬಾವ. ಬಾಯ್ ಬಾಯ್. ಬಾವ ಬಂದಿಲ್ವಾ? ಅವರು ಎಷ್ಟು ಗಂಟೆಗೆ ಬರ್ತಾರ? 12 ಗಂಟೆ ಆಯಿತು, ನಾನು ಮಲಗುದಿನ್ನು. ಬೆಸ್ಟ್ ಅವರಿಗೆ ಎಕ್ಸಾಮ್ ಇದೆ, ಅಕ್ಕನಿಗೆ ಎಕ್ಸಾಮ್ ಇದೆ. ಮಂದು ಬಗಂದು ಆಯಿತು ಎಕ್ಸಾಮು, ನನಗೆ ಇಲ್ಲ, ನನಗೆ ಆಯಿತು ಎಕ್ಸಾಮು. ನಾನು ಎಕ್ಸಾಮ್ ಬರೆದಿದ್ದೇನೆ ಇವತ್ತು, ನಿನ್ನೆ 4 ಆಯಿತು. ಇವಾಗ ನಾಳೆಯಿಂದ ನನ್ನ ಮಗನಿಗೆ ಎಕ್ಸಾಮ್ ಇಲ್ಲ, ಅಕ್ಕನಿಗೆ ಎಕ್ಸಾಮ್ ಇದೆ. ಹೌದು ಮಾರ್ನಿಂಗ್ 10:30ಗೆ ಹೌದು ಮಾರ್ನಿಂಗ್ 10:30ಗೆ ಬನ್ನಿ, ನಿಮಗೆ ಗಿಫ್ಟ್ ಕೊಡುವ. ಬನ್ನಿ ಬರ್ತಾರೆ ತುಂಬ ಜನ. ಬೆಸ್ಟ್ ಅವರು ಒಮ್ಮೊಮ್ಮೆ ಬರ್ತಾರೆ, ಒಮ್ಮೊಮ್ಮೆ ಬರುವುದಿಲ್ಲ, ಗ್ಯಾರಂಟಿ ಕೊಡ್ಲಿಕ್ಕೆ ಆಗಲ್ಲ. ಆದರೂ ಬರ್ತಾರೆ, ಒಂದು 20-25 ಮಂದಿ ಬರ್ತಾರೇನೆ ಗ್ಯಾರಂಟಿ, 100 ಕೊಡ್ತೀನಿ ನಾನು. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ತಮ್ಮ ನೀನು ಕಾಲೇಜಿಗೆ ಹೋಗಿಲ್ವಾ ಇವತ್ತು? ಸೂಪರ್. ಥ್ಯಾಂಕ್ ಯು ಸೋ ಮಚ್ ಪ್ರಸಾದ್ ಅವರೇ, ಥ್ಯಾಂಕ್ ಯು. ದೀಪಾ ಅವರಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ದೀಪಾ ಅವರೇ ಒಂದು ಮೆಸೇಜ್ ಹಾಕಿದ್ರು ನನಗೆ. ನಿಮ್ಮ ವಿಡಿಯೋ ನೋಡ್ತೀನಿ ಪ್ಲೀಸ್ ದೀಪಾ ಅವರೇ. ಟೇಕ್ ಕೇರ್ ಅಕ್ಕ. ಬಾಯ್ ಬಾವಾ. ಬಾಯ್ ತಮ್ಮ. ಬಾಯ್ ದೀಪಾ ಅವರೇ, ಒಂದು ಮೆಸೇಜ್ ಹಾಕಿ ದೀಪಾ ಅವರೇ ಪ್ಲೀಸ್. ಓಕೆ ಮೇಡಮ್, ಖಂಡಿತ ಮೇಡಮ್. ಬಂದೆ ಬರುತ್ತೀನಿ ಮೇಡಮ್. ಓಕೆ ಬನ್ನಿ. ನಿಮಗೆ ಗಿಫ್ಟ್ ಕೊಡೋದವರು ಕೊಡ್ತಾರೆ, ಬನ್ನಿ ಗಿಫ್ಟ್ ತೆಗೆಸಿಕೊಡುವ, ಬನ್ನಿ. ಓಕೆ ಸಿಸ್, ಮೆಸೇಜ್ ಮಾಡ್ತೇನೆ. ಮಾಡಿ ನಿಮ್ಮ ವಿಡಿಯೋ ನೋಡ್ತೀನಿ ನಾನು. ಬೆಸ್ಟ್ ಅವರು ನಾನು ಹೋಗಿ ಬಂದೆ. ಓಕೆ ಅಕ್ಕ. ಓಕೆ, ಇನ್ನೊಂದು ಲೈಕ್ ಕೊಟ್ಟು ಹೋಗು, 40 ಆಗುತ್ತೆ. ಸೂಪರ್ ಅಂತಿದ್ದಾರೆ ಹರಿಪ್ರಸಾದ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ನಿಮಗೆಲ್ರಿಗೂ. ಹರಿಪ್ರಸಾದ್ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್ ನಿಮಗೆ. ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹರಿಪ್ರಸಾದ್ ಒಂದು ಕಮೆಂಟ್ ಮಾಡಿ ನೋಡಿ. ಹರಿಪ್ರಸಾದ್ ಅವರೇ ದೀಪಾ ಅವರಿಗೆ ಒಂದು ಕಮೆಂಟ್ ಮಾಡಿ. ಅವರಿಗೂ ಗೊತ್ತಾಗಬೇಕಲ್ವಾ? ಓಕೆ ಮಾಡಿ. 40 ಲೈಕ್. ಸೊ ಹಿಂಗಕ್ಕ, ಹೌದಾ? 39 ಇದೆ ಅಂತ ಅನಿಸ್ತಾ ಇದೆ. ಓಕೆ ಬಾಯ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಟೇಕ್ ಕೇರ್. ಬಾಯ್. ಗುಡ್ ನೈಟ್ ಸ್ವೀಟ್ ಡ್ರೀಮ್. ಟೇಕ್ ಕೇರ್. ನಿಮಗೆ ನಿದ್ದೆ ಒಳ್ಳೆಯದಾಗಲಿ. ಬೆಳಿಗ್ಗೆ ಬೇಗ ಎದ್ದು ಮತ್ತೆ 10 ಗಂಟೆಗೆ ರೆಡಿಯಾಗಿ ಬನ್ನಿ. ಸೂಪರ್ ಸಪೋರ್ಟ್. ಬಾಯ್ ಸಿಸ್. ನಿಮಗೂ ಕೂಡ ಧನ್ಯವಾದ. ಬೆಸ್ಟ್ ಅವರೇ ನಿಮಗೂ ಕೂಡ ಬೆಸ್ಟ್. ನಿಮಗೂ ಕೂಡ ಹರಿಪ್ರದವರೇ ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಬಾಯ್. 4 ಮೆಂಬರ್ಸ್ ಇನ್ನೂ ಬಂದರು ನೋಡಿ. ದೀಪಾ ಮೇಡಮ್ ಕಮೆಂಟ್ ಡನ್ ನೋಡಿ ಅಂತಿದ್ದಾರೆ ನೋಡಿ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಬಾಯ್ ಅಂತಿದ್ದಾರೆ. ಗುಡ್ ನೈಟ್ ದೀಪಾ ಅವರೇ. ಬಾಯ್. ಓಕೆ ಬ್ರೂ, ಥ್ಯಾಂಕ್ ಯು ಅಂತಿದ್ದಾರೆ ದೀಪಾ ಅವರು. ಸಾರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ತುಂಬ ಖುಷಿ ಆಯಿತು ಇವತ್ತು. ಎಷ್ಟು ಜನ ಕಮ್ಮಿ ಇದ್ರೂ ಆದರೂ ಸಪೋರ್ಟ್ ಮಾಡಿದ್ರಲ್ವ ಎಲ್ಲರೂ ಸೇರಿಕೊಂಡು ನೋಡಿ. ಲಾಸ್ಟ್ ತನಕ ನಮ್ಮ ದೀಪಾ ಅವರು ಥ್ಯಾಂಕ್ ಯು. ಅವರು ಹರಿಪ್ರಸಾದ್ ಅವರು, ಬೆಸ್ಟ್ ಅವರು, ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಲ್ರಿಗೂ. ಥ್ಯಾಂಕ್ ಯು. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಕ್ಕ ಬಾವ. ಎಷ್ಟು ಸಲ ನಿಂದು ಗುಡ್ ನೈಟಾ?
ಸೂಪರ್ 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 ಅಂತಿದ್ದಾರೆ ನಮ್ಮ ದೀಪಾ ಅವರು. ಕಮೆಂಟ್ ಒಂದು ನೆನಪಲ್ಲಿ ಹಾಕಿ ದೀಪ ಅವರೇ, ಒಂದೊಂದು ವಿಡಿಯೋ ನೋಡ್ತೀನಿ. ನೀವು ನಮಗೆ ಸಪೋರ್ಟ್ ಮಾಡುವಾಗ ನಿಮಗೆ ಹೇಗಾದರೂ ನಾವು ಕೂಡ ಹೆಲ್ಪ್ ಮಾಡಬೇಕಲ್ವಾ ದೀಪ ಅವರೇ, ಅದಕ್ಕೆ ನಾನು ವಿಡಿಯೋ ನೋಡ್ತೀನಿ. ಹರಿಪ್ರಸಾದ್ ಅವರೇ, ನಿಮ್ಮದು ಕೂಡ ಒಂದು ನನಗೆ ಕಮೆಂಟ್ ಹಾಕಿ, ಒಂದು ವಿಡಿಯೋ ನೋಡ್ತೀನಿ ನಾನು. ವಿಡಿಯೋ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಬರ್ತೀನಿ. ನೀವು ಸಪೋರ್ಟ್ ಮಾಡುವಾಗ ನಾವು ಕೂಡ ಮಾಡಬೇಕಲ್ವಾ. ಸೂಪರ್, ಓಕೆ ಓಕೆ, ಥ್ಯಾಂಕ್ ಯು ಅಂತಿದ್ದಾರೆ. ಓಕೆ ಓಕೆ, ಬಾಯ್ 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 ಬಾಯ್. ನಾನು ಇಡ್ತೀನಿ, ಇಲ್ಲಾದರೆ ಇಡ್ಲಿಕ್ಕೆ ಬಿಡಲ್ಲ ಇವನು ಯಾರು ಬೆಸ್ಟು. ಮಾಡ್ತಾನೇ ಇದ್ದಾನೆ ಡನ್ನು 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 ಅಂತ. ಅಯ್ಯೋ ತಮ್ಮ. ಓಕೆ ಬಾಯ್ 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 ಬಾಯ್. ಕಟ್ ಮಾಡಿದೆ. ಹರಿಪ್ರಸಾದ್ ಅವರೇ ಕಟ್ ಮಾಡಿದೆ. ಬಾಯ್ 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 ಬಾಯ್. ಕಟ್ ಮಾಡಿದೆ. ಬಾಯ್. ಎಂಥ ಬೆಸ್ಟು ಬೆಸ್ಟು ಬೆಸ್ಟು. ನೀವು ಮಾಡ್ತಾಯಿರಿ, ನಾನು ಓದಲ್ಲ ಆಯಿತಾ. ನೀವು ಎಲ್ಲ ನಾನು ಮಾಡ್ತೀನಿ. ನೀವು ಎಷ್ಟು ಮೆಸೇಜ್ ಮಾಡ್ತೀರಿ ಅಷ್ಟು ನಾನು ಹೋಗಲ್ಲ. ನೀವು ಮಾಡಿ, ನಾನು ಹೋಗಲ್ಲ. ಮಾಡು ಮಾಡು ಬೆಸ್ಟ್, ಮಾಡು ಮಾಡು. ಇವತ್ತು ಸ್ವಲ್ಪ ಕಡಿಮೆ ಹಾಕಿದ್ದೀಯ ನೀನು. ಸಮುದ್ರದ ಇರಬಾರ್ದು, ನದಿ ಥರ ಹಾರ್ಕೊಂಡು ಹೋಗ್ತಾ ಇರಬೇಕು ಮೆಸೇಜ್ ಹಾಕಿ. ಮೋನೋ ಬೆಸ್ಟ್. ನಿಂದು ಮೋನೋ ಆದಮೇಲೆ ನನಗೆ ಒಂದು ಗಿಫ್ಟ್ ಕೊಡಬೇಕಾಯ್ತಾ. ನಾನು ನಿನ್ನ ಅಕ್ಕಲ್ವಾ, ಅದಕ್ಕೆ. ಮೇಡಮ್ ನಾನು ಆಲ್ರೆಡಿ 4 ಕಮೆಂಟ್ಸ್ ಹಾಕಿದ್ದೆ ಮೇಡಮ್. ಯಾರಿಗೆ ಹಾಕಿದ್ದೀರಿ ಹರಿಪ್ರಸಾದ್ ಅವರೇ? ಸೂಪರ್ 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 ಯೂಸ್ಫುಲ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಕ್ಕ ಸಪೋರ್ಟಿಂಗ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ಸೂಪರ್. ನೀವು ಕೊಡಬೇಕು. ಯಾರು ಕೊಡಬೇಕು? ಸೂಪರ್ 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 ಸೂಪರ್. ಯಾರಿಗೆ 3 ಕಮೆಂಟ್ ಹಾಕಿದ್ದೀರಿ? ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್ 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 ಬಾಯ್. ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್. ಬಾಯ್ ಬಾಯ್ ಬಾಯ್. ಇಡ್ತೀನಿ. ಬಾಯ್. ಕಟ್ ಮಾಡಿದೆ. ಬಾಬಾ ಬಂದರು ನೋಡಿ. ಬಾಯ್ ಬಾಯ್. ಅಕ್ಕ ನಮ್ಮ ಚಾನಲ್ ಮೋನೋ ಆದರೆ ಪೋಸ್ಟ್ ಮಾಡಿ ಸಪೋರ್ಟ್ ಮಾಡಬೇಕು. ಆಯಿತು ಆಯಿತು, ಮಾಡ್ತೀನಿ ಮಾಡ್ತೀನಿ. ಒಮ್ಮೆ ಒಮ್ಮೆ ಮೋನೋ ಆಗಲಿ, ಆಗ ಸಪೋರ್ಟ್ ಮಾಡ್ತೀನಿ ಆಯಿತಾ. ಮೋನೋ ಆಗಬೇಕಲ್ವಾ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಸ್ಟ್ ಅವರು. ಥ್ಯಾಂಕ್ ಯು. ಹಾಯ್ ಬಾವ ಅವ್ರು ಬಂದಿಲ್ಲ. ಅವರು ಇನ್ನು ವಾಕಿಲು ತೆಗಿಬೇಕು, ಬಂದಿಲ್ಲ ಅವರಲ್ಲ, ಬೇರೆಯವರು ಬಂದಿತ್ತು. ನಿನಗೆ ಮೇಡಮ್ 4 ಕಮೆಂಟ್ ನಿಮಗೆ ಹಾಕಿದ್ದೀನಿ. ಹೌದಾ? ಓಕೆ, ಇವತ್ತು ವಿಡಿಯೋ ನೋಡಿ ನಿಮಗೆ ಕಮೆಂಟ್ ಹಾಕ್ತೀನಿ ಆಯಿತಾ. ದೀಪಾ ಅವ್ರದ್ದು ಒಂದು ನೋಡಬೇಕು. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಓಕೆ ಬಾಯ್ ಬಾಯ್. ಕಟ್ 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 ಕಟ್. ಹರಿಪ್ರಸಾದ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಮೆಸೇಜ್ ಹಾಕುವಾಗ ನಾನು ಹೋಗಲಿಕ್ಕೆ ಮನಸ್ಸಾಗಲ್ಲ. ನೀವು ಹಾಕ್ತೀರಿ, ನಾನು ನಿದ್ದೆ ಮಾಡ್ತೀನಿ. ಒಂದು ಜೋರು ನಿದ್ದೆ ಬರ್ತುಂಟು. ಮಾಡಿ ಮಾಡಿ, ಫಾಸ್ಟ್ ಮಾಡಿ 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 ಮಾಡಿ. ಎಂಥದಾ ಬೆಸ್ಟ್? ಎಂಥದ್ದು ನಿಂದು? ತಮ್ಮ ಅಂದರೆ ನಿಂತಾರ ಇರಬೇಕು, ತಮ್ಮ. ತಮ್ಮನ ಮದುವೆಗೆ ಬರಲಿಕ್ಕೆ ಉಂಟು ನನಗೆ ಬೆಸ್ಟ್ ಇದ್ದು. ಯಾವಾಗ ತಮ್ಮ ನಿನ್ನ ಮದುವೆ? ಇದು ಹೌದು. ಇದು ಯಾರು? ಹರಿಪ್ರಸಾದ್ ಮತ್ತು ಬೆಸ್ಟ್ ಅವರು. ಥ್ಯಾಂಕ್ ಯು. ನೋಡುವ ಎಷ್ಟು ಬರುತ್ತೆ ಅಂತ. ಲೇಟ್ ಅಕ್ಕ? ಹೌದಾ? ಲೇಟಾ? ಬರ್ತೀನಿ, ಬರೋದೇ ಗ್ಯಾರಂಟಿ ಇರೋದೇ ಇಲ್ಲ. ಬರ್ತೀನಿ, ಬರಲೇಬೇಕು. ನನ್ನ ವಿಡಿಯೋ ನೋಡಿ ಆಯಿತಾ.
ಬೆಸ್ಟ್ ನನ್ನ ವಿಡಿಯೋ ನೋಡು ಆಯಿತಾ, ನಿಂದು ವಿಡಿಯೋ ನೋಡ್ತೀನಲ್ವ ನಾನು. ಹರಿಪ್ರಸಾದ್ ಅವರು ಹೋದ್ರಾ? ಪಾಪ ತುಂಬ ಕಮೆಂಟ್ ಹಾಕಿದ್ರು, ಅವರು ಕೂಡ ತುಂಬ ಇದು ಸಪೋರ್ಟ್ ಮಾಡಿದರು. ಇದ್ದಾರೆ, ತುಂಬ ಸಪೋರ್ಟ್ ಮಾಡಿದರು ಹರಿಪ್ರಸಾದ್ ಕೂಡ, ಅವರು ಕೂಡ. ಥ್ಯಾಂಕ್ ಯು ಸೋ ಮಚ್ ಅವರಿಗೂ ಕೂಡ. ಸಪೋರ್ಟರ್ ಅಂದರೆ ಬೆಸ್ಟ್ ಅವರಾಗಿ ಹರಿಪ್ರಸಾದ್ ಅವರಾಗಿ ಇರಬೇಕು. ನೋಡಿ ಎಷ್ಟು ಸಪೋರ್ಟ್ ಮಾಡ್ತಾರೆ. ಆಯಿತು ಅಕ್ಕ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಯಿತಾ, ನಾನು ಮಲಗುದೇ ಇನ್ನು, ನನಗೆ ನಿದ್ದೆ ಬರ್ತುಂಟು. ನಿದ್ದೆ 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 ಕಣ್ಣಲ್ಲಿ ಬರ್ತಾ ಉಂಟು. ಮೊಬೈಲ್ ನೋಡಿ ನೋಡಿ ಇದು ಬಂದಿದ್ದು ನನಗೆ. ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸರ್. ಥ್ಯಾಂಕ್ ಯು ತಮ್ಮ, ಇಬ್ಬರು ತಮ್ಮಂದಿರು ಕೂಡ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಾಕು, ನಾ ಹೋಗ್ತೀನಿ. ಬಾಯ್ ಬಾಯ್, ಇಬ್ಬರಿಗೂ ಬಾಯ್, ತಮ್ಮಂದಿರಿಗೆ ಇಬ್ಬರಿಗೂ ಬಾಯ್ 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 ಬಾಯ್. ಕಟ್ ಮಾಡ್ತೀನಿ, ನಿದ್ದೆ ಬರ್ತಾ ಉಂಟು ನನಗೆ. ನಾಳೆ ಬೆಳಿಗ್ಗೆ ಎದ್ದು ತಿಂಡಿ ಆಗಬೇಕು. ತಿಂಡಿ, ಮಗನಿಗೆ ಟಿಫಿನ್ ಆಗಬೇಕು. ಇದೆ ನಿದ್ದೆ ಅಂದರೆ ಇದೆ, ಗೊತ್ತುಂಟಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು, ನಾನು ಬೆಳಿಗ್ಗೆಯಿಂದ ಇರ್ತೀನಿ ನೋಡಿ ನೋಡಿ. ದೀಪಾ ಅವರು ಕೂಡ ಬಂದರು. ಇವರು ಹೋಗ್ತೀನಿ ಅಂದು ನನ್ನನ್ನು ಕಳಿಸಿಬಿಟ್ರು ಅಂತ. ದೀಪಾ ಅವರು ನೋಡಿ, ಇವರು ಸಪೋರ್ಟ್ ಆಗ್ತಾ ಇದ್ದಾರೆ. ದೀಪಾ ಅವರೇ, ನೀವು ಪಾಪ. ದೀಪಾ ಅವರು ಮತ್ತೆ ಬಂದರು. ಹೌದು, ಎಕ್ಸಾಮ್ಗೆ ಹೋಗಬೇಕು. ಮತ್ತು ನನ್ನ ಮಗನನ್ನು ಅಡ್ಮಿಷನ್ ಮಾಡಲಿಕ್ಕೆ ಹೋಗಬೇಕು, ಸಣ್ಣವನನ್ನು. ದೀಪಾ ಅವರು ಬಂದರು ನೋಡಿ, ನೀವು ಹೋಗಿ ಹೋಗಿ ಅಂತ ನನ್ನನ್ನು ಕಳಿಸಿ ನೀವು ಮತ್ತೆ ಇದ್ದೀರಾ ಅಂತ. ದೀಪಾ ಸಿಸು ಕೂಡ ನೋಡಿ, ಅವರು ಕೂಡ ದೀಪಾ ಸಿಸ್ ಬಂದರೆ ಲಾಸ್ಟ್ ತನಕ ಇದ್ದೇ ಹೋಗ್ತಾರೆ ಅವರು. ಖುಷಿ ಆಗ್ತೆ ಅವ್ರದ್ದು ನೋಡಿ. ಇವ್ರದ್ದು ದೀಪಾ ಸಿಸು ನೋಡಿ, ಇವರು ಹೋಗ್ಲಿಕ್ಕೆ ಬಿಡಲ್ಲ. ಇವರು ಕಮೆಂಟ್ ಮಾಡ್ತಾನೇ ಇದ್ದಾರೆ, ನಂದು ಇಬ್ಬರು ತಮ್ಮಂದಿರು. ಹಾಗೆ ನಾನು ಏನು ಮಾಡಲಿ ಈಗ, ಹೋಗ್ಲಿಕ್ಕೆ ಬಿಡಲ್ಲ ಅವರು. ಅಯ್ಯೋ ದೇವರೇ, ಇಷ್ಟು ಸಪೋರ್ಟ್ ಮಾಡುವಾಗ ನನಗೆ ಹೋಗೋದಾದರೂ ನಾನು ಹೇಗೆ ಅಲ್ವಾ ದೀಪಾ ಅವರೇ? ತುಂಬ ಥ್ಯಾಂಕ್ಸ್ ಅವರಿಗೆ. ಇಷ್ಟು ಸಪೋರ್ಟ್ ಮಾಡ್ತಾರೆ, ಹೇಗೆ ಹೋಗೋದು? ಒಮ್ಮೆಲೆ ಹೋದರೆ ಅವರಿಗೂ ಬೇಜಾರಾಗುತ್ತೆ. ಅದಕ್ಕೆ ಸುಮ್ಮನೆ ಇದ್ದೀನಿ. ನೋಡುವ, ನನ್ನ ಹಸ್ಬೆಂಡ್ ಕೂಡ ಬಂದಿಲ್ಲ, ಈಗ ಬರ್ಬೋದು. ಐಸ್ ಕ್ರೀಮ್ ತರಲಿಕ್ಕಂತ ಕಾಲ್ ಮಾಡಲಿಕ್ಕಿತ್ತು. ನಿಮ್ಮದು ಸಪೋರ್ಟಲ್ಲಿ ನಂದು ಐಸ್ ಕ್ರೀಮ್ ಅಲ್ಲೇ. ನನ್ನ ಹಸ್ಬೆಂಡ್ ತಂದೆ ಇಲ್ವೋ ಇಲ್ಲ. ಮಾಡಿ ಮಾಡಿ, ಎಷ್ಟು ಮಾಡ್ತೀರಾ ಮಾಡಬೇಕು. ಹೀಗೆ ಸಪೋರ್ಟ್ ಮಾಡಿ ಮಾಡಿ ಮಾಡಿ. ದೀಪಾ ಅವರಿಗೆ ನಗು ಬಂತು ಗೊತ್ತಾ? ನನ್ನನ್ನು ಕಲಿಸಿಬಿಟ್ಟು ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ದೀಪಾ ಅವರು ಹೋದ್ರಾ? ಅಕ್ಕ ಐಸಿ ಇದೆ 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 ಐಸಿ ಇದೆ. ಅವರು ತಗೊಂಡು ಬರೋದಿಲ್ವ ಏನ? ಅದೇ ಐಸಿ ಇದೆ, ಅವರು ತಗೊಂಡು ಬರೋದಿಲ್ಲ. ಫೋನ್ ಮಾಡಿದರೆ ತೊಗೊಂಡು ಬರ್ತಾರೆ. ನೀನು ಫೋನ್ ಮಾಡಲಿಲ್ಲ, ನೀವು ಎಂತ, ನೀವು ಹೋಗ್ಲಿಕ್ಕೆ ಬಿಡೋದಿಲ್ಲ. ಇಲ್ಲಿ ಫೋನ್ ಮಾಡೋದು ಹೇಗೆ? ನನಗೆ ಇವತ್ತಂದ್ರು 700 ಯೂಸ್ 20 ಗಂಟೆ ಬರುತ್ತೆ ಏನೋ. ನೋಡುವ, ನೀವು ಎಷ್ಟು ಸಾಕಾಗ್ತದೆ ನೋಡ್ಬೇಕು. ನಾನು ಹೋಗೋದೇ ಇಲ್ಲ, ಎಷ್ಟು ಬೇಕಾದರೂ ಆಗಲಿ ನಾನು ಹೋಗೋದಿಲ್ಲ. ವಿಡಿಯೋ ನಾಳೆ ನೋಡ್ತೀನಿ, ಇವತ್ತು ಹೋಗೋದೇ ಇಲ್ಲ. ದೀಪಾ ಅವರು ಓಕೆ ಅಲ್ಲಿದ್ದಾರೆ ನೋಡಿ. ದೀಪಾ ಅವರು ಇದ್ದಾರೆ ನೋಡಿ. ಗುಡ್ ನೈಟ್, ಟೇಕ್ ಕೇರ್, ನಾನು ಓದಿ ಅಂತಿದ್ದಾರೆ ನೋಡಿ. ಅವರು ಹೋದರು ದೀಪಾ ಅವರು, ಪಾಪ ಅವ್ರು ಬಂದರು. ಅವರು ಏನಂದರು ಅಲ್ವಾ ದೀಪಾ ಅವರೇ? ಅವರು ಅಂದ್ಕೊಂಡಿದ್ರು ಯಾಕತ್ತಾ, ನನ್ನನ್ನು ಹೋಗ್ಲಿಕ್ಕೆ ಅಂದು ಇವರು ಸಪೋರ್ಟ್ ಮಾಡ್ತಿದ್ದಾರೆ ನೋಡಿ. ನನ್ನ ಹಸ್ಬೆಂಡ್ ಬಂದರು. ಬಾಯ್ ಬಾಯ್ ಬಾಯ್, ನಾನು ಕಟ್ ಮಾಡ್ತೀನಿ ಆಯಿತಾ? ಕಟ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್.
ನಾಳೆ ಸಿಗುವ, ಬನ್ನಿ ಜಾಯ್ನ್ ಆಗಿ. ಅಯ್ಯೋ ಕಟ್ ಮಾಡಲಿಕ್ಕೆ ಬಿಡಿ, ಹೋಗಿ ಹೋಗಿ ನೀವೆಲ್ಲ ಹೋಗಿ. SQನವ್ರು ಈಗ ಬಂದರು ನೋಡಿ, ನಾನು ಹೋಗೋ ಹೊತ್ತಿಗೆ ಸಾಯ್ ಅಂತಿದ್ದಾರೆ. ಆಯ್ ಆಯ್, ವೆಲ್ಕಮ್ ವೆಲ್ಕಮ್, ಸೂಪರ್. ಹಾಯ್ ಸಾಯ್, ಆಯ್ ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ಸೂಪರ್ ಸಪೋರ್ಟ್. ಹಾಯ್ ಹಾಯ್ ಅಂತಿದ್ದಾರೆ ನೋಡಿ, ಥ್ಯಾಂಕ್ ಯು ಸೋ ಮಚ್. ಮಾಡಿ ಮಾಡಿ, ನೀವು ಮೆಸೇಜ್ ಮಾಡಿ. ಸೂಪರ್ ಅಂತಿದ್ದಾರೆ ನೋಡಿ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದೀನಿ. ಹೌದಾ ಸಿಸ್, ನಾನು ನಿಮ್ಮ ವಿಡಿಯೋ ನೋಡ್ತೀನಿ ಆಯಿತಾ, ಫುಲ್ ನೋಡ್ತೀನಿ, ನಾನು ಸ್ಕಿಪ್ ಮಾಡಲ್ಲ. ನಾನು ಹಾಗೆಲ್ಲ ಇದು ಮಾಡಲ್ಲ, ಸ್ಕಿಪ್ ಮಾಡಲ್ಲ, ಫುಲ್ ನೋಡಿ ನಿಮಗೆ ಕಮೆಂಟ್ ಹಾಕ್ತೀನಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇನಲ್ವಾ ನಮಗೆ ಒಬ್ಬರ ಸಪೋರ್ಟ್ ಸಿಕ್ಕಿದ್ರೇ ನಾವು ಯೂಟ್ಯೂಬರ್ ಆಗಲಿಕ್ಕೆ ಸಾಧ್ಯ, ಇಲ್ಲಾಂದರೆ ತುಂಬ ಕಷ್ಟ. ನಾವೊಂದು ನೋಡ್ತೀನಿ ಆಯಿತಾ, ನಿಮ್ಮದು ಕೂಡ ಸಾಕಾಯ್ತಂತ, ನಮ್ಮದು ಇಬ್ಬರು ತಮ್ಮಂದಿರಿಗೆ ಸಾಕಾಯಿತು. ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನಾನು ನೋಡ್ತೀನಿ. ಹಾಂ ಮಾಡಿ ಮಾಡಿ, ನಾನು SQನವರೇ ನನಗೊಂದು ಮೆಸೇಜ್ ಹಾಕಿ, ನಾನು ಮಾಡ್ತೀನಿ, ನಿಮ್ಮದು ವಿಡಿಯೋ ನೋಡ್ತೀನಿ. ನೀವು ಮೆಸೇಜ್ ಹಾಕಿ ನನಗೊಂದು. ಯಾಕೆ ಗೊತ್ತಾ, ನನಗೆ ಬರುವ ತಿಂಗಳು ನಾನು ಒಂದು ವೈಫೈ ಹಾಕ್ಸ್ತೀನಿ, ಆಮೇಲೆ ನನಗೆ ಫ್ರೀ ಆಗ್ತದೆ, ಎಲ್ಲ ನೋಡ್ಬೋದು ವೈಫೈಯಲ್ಲಿ. ಇವಾಗ ಇಲ್ಲ ನನ್ನ ಹತ್ರ, ಆದರೂ ನೋಡ್ತೀನಿ ಒಂದೊಂದು ವಿಡಿಯೋ, ಮತ್ತು ಪ್ಲೇ ಲಿಸ್ಟ್ ಆನ್ ಮಾಡಿದರೆ ಆಗುತ್ತೆ, ಅದಕ್ಕೆ ಮಾಡ್ತೀನಿ. ಹರಿ ಕೊಡ್ತೀನಿ, 1 ಮಿನಿಟ್ ಬರ್ತೀನಿ ರೀ ಅಂತಿದ್ದಾರೆ. ಹರಿಯವರು ಬ್ಯುಸಿ ಇದ್ದಾರೆ, ನಾನು ಹೋಗೋದೇ ಇಲ್ಲ, ನಾನು ನಿದ್ದೆ ಮಾಡ್ತಾ ಇರ್ತೀನಿ. ನೀವು ಎಷ್ಟು ಬೆಳಿಗ್ಗೆ ತನಕ ಮಾಡಬೇಕು, ಇಬ್ಬರು ತಮ್ಮಂದಿರಂತ ಅಂದಿರಲ್ವಾ, ಬೆಳಿಗ್ಗೆ ತನಕ ಮಾಡಬೇಕು, ಬಂದು ಮಾಡಲಿಕ್ಕೆ ಬಾರ್ತು ನೀವು. ನಾನು ನಿದ್ದೆ ಮಾಡ್ತೀನಿ ಆಯಿತಾ, ನಿದ್ದೆ ಮಾಡ್ತೀನಿ. ನೋಡಿ ಎಷ್ಟು ಚೆಂದ ಇದ್ದಾರೆ ನಮ್ಮ ತಮ್ಮಂದಿರು ನೋಡಿ. ಹರಿ ಆಲ್ರೆಡಿ ಡನ್ ಅಂತಿದ್ದಾರೆ, ಆಲ್ರೆಡಿ ಡನ್ ಅಂತೆ ಹರಿ ಅವರಿಗೆ. ಹರಿ ಅವರಿಗೆ ಡನ್ ಅಂತೆ. ನೀವು SQನವರೇ, ನೀವು ಲೇಟಾಗಿ ಬಂದ್ರಿ, ಆಗ ಇಲ್ಲಾಂದರೆ 40-45 ಮೇಲೆ ಇತ್ತು. ಅವರು ಕೆಲವರು ಗಿಫ್ಟ್ ಲೈಕ್ ಕೊಟ್ಟಿಲ್ಲ. 5 ಮೆಂಬರ್ಸ್ ಇದ್ದಾರೆ ನೋಡಿ ಇನ್ನು. ಮಾಡಿ 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 ಸಪೋರ್ಟ್ ಮಾಡಿ, ನಮ್ಮ ಸಪೋರ್ಟ್ ಮಾಡಿ 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 ಸಪೋರ್ಟ್ ಮಾಡಿ ಮಾಡಿ. ಎಂಥ ಬೆಸ್ಟು, ನಾನು ಹೋಗ್ತೀನಾ? 39 ಆಯಿತು ಲೈಕ್, ಯಾರೋ ಲೈಕ್ ತಗೊಂಡು ಹೋದರು, ಯಾರು ಅದಂತ ಗೊತ್ತಿಲ್ಲಪ್ಪ. ಬೆಸ್ಟೇ ಇರಬೇಕು. ಮಾಡಿ, ನಾನು ಇಟ್ಟು ಹಾಗೆ ಇರ್ತೀನಿ ನಾನು, ನನಗೆ ನಿದ್ದೆ ಬರ್ತುಂಟು. ನೋಡುವ ನಿಮ್ಮ ಸಪೋರ್ಟ್ ಎಷ್ಟರವರೆಗೆ ಇರುತ್ತೆ ನೋಡ್ತೀನಿ ನಾನು ಕೂಡ. ಥ್ಯಾಂಕ್ ಯು ದೇವಾ, ಥ್ಯಾಂಕ್ ಯು ಸೋ ಮಚ್. ಹಾಂ ಹೌದಾ, ಬೇಡವಾ? ಈಗ 40 ಆಯಿತು. ನಿದ್ದೆ ಬರ್ತಾ ಉಂಟು ನನಗೆ. ಹರಿಯವರೇ ಆಲ್ರೆಡಿ ಡನ್ ಮಾಡಿ ಮೆಸೇಜ್ ಮಾಡಿದ್ದೀನಿ ನೋಡಿ ಅಂತಿದ್ದಾರೆ. ಅವರು ಆಲ್ರೆಡಿ ಡನ್ ಅಂತೆ ನೋಡಿ ಮೆಸೇಜ್ ಮಾಡಿದಾರಂತೆ. ಹರಿ ಅವರು ತುಂಬ ಬ್ಯುಸಿ.
ಅಯ್ಯಮ್ಮ ನಿದ್ದೆ ಬರ್ತುಂಟು. ಹಾಗೆ ಮೆಸೇಜ್ ಮಾಡ್ತೀರಿ, ನಾನು ನಿದ್ದೆ ಮಾಡ್ತೀನಿ. ಹಾಯ್ ಅಂತಿದ್ದಾರೆ ಸ್ಕ್ರೀನ್ ಅವರು. ಬಾಯ್ 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 ಬಾಯ್. ಸಾಕಾಯ್ತಾ? ಸಾಕಾಗಿಲ್ವಾ? ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು, ಬಾಯ್ ಬಾಯ್. ನನಗೆ ನಿದ್ದೆ ಬಂತು ಅಲ್ಲಿಗೆ. ಓಕೆ ಬಾಯ್ 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 ಪ್ರಸಾದ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬಾಯ್ ಬಾಯ್. ಒಂದು ಗುಡ್ ನೈಟ್ ಕೊಡಿ ನನಗೆ ಹರಿಪ್ರಸಾದ್ ಅವರೇ, ಒಂದು ಗುಡ್ ನೈಟ್. ಓಕೆ ಬಾಯ್ 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 ಬಾಯ್. ನಾನು ಮಲಗ್ತೀನಿ. ನಾಳೆ ಸಿಗುವ, ಬನ್ನಿ ನಾಳೆ ಸಪೋರ್ಟ್ ಮಾಡಿ ಅಕ್ಕ. ನಾನು ಓಕೆ ಓಕೆ ಬಾಯ್ 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 ಬಾಯ್.